ಎಲ್ಲರಿಗೂ ಶುಭ ನಮನಗಳು. ಶಿಂಟೂರು ನಾರಾಯಣ ರೈಯವರ 117ನೆಯ ಜನ್ಮ ದಿನಾಚರಣೆ ಶಿಂಟೂರು ಸ್ಮೃತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಇವರ ಜನ್ಮ ದಿನಾಚರಣೆಯನ್ನು ಈ ಸಂಸ್ಥೆಯ ಸ್ಥಾಪಕರ ದಿನಾಚರಣೆಯನ್ನಾಗಿ ನಾವು 13 ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಶಿಂಟೂರು ನಾರಾಯಣ ರೈಯವರ ಒಂದು ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಇವತ್ತು ಸಂಭ್ರಮದಿಂದ ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಿರಬೇಕೋ ಹಾಗೆ ಬದುಕಿದವರು. ಆಗಮಿಸಿರುವಂತಹ ಎಲ್ಲ ಅತಿಥಿಗಳು ಶಿಂಟೂರು ನಾರಾಯಣ ರೈಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಂಟೂರು ನಾರಾಯಣ ರೈಯವರು ಒಬ್ಬ ಆದರ್ಶ ಶಿಕ್ಷಕರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ವೀರ ಸೇನಾನಿಯಾಗಿ ಸೇವೆ ಸಲ್ಲಿಸಿದವರು. ತನ್ನ ಅನನ್ಯ ವ್ಯಕ್ತಿತ್ವದಿಂದಾಗಿ ಸಮಾಜದಲ್ಲಿ ಪ್ರಶಂಸೆಗೆ ಒಳಗಾದಂತಹ ವ್ಯಕ್ತಿ. ಇವರು ಹುಟ್ಟಿ ಶತಮಾನ ಮೀರಿದರೂ ಕೂಡ ಜನಮನದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂಬುದು ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆಯ ಒಂದು ದೃಷ್ಟಾಂತ. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಿರಬೇಕೋ ಅಂತೆಯೇ ಶಿಸ್ತುಬದ್ಧವಾದ ನಡೆನುಡಿಯಿಂದಾಗಿ ಇತರರಿಗೆ ಮಾದರಿಯಾಗಿ, ಪ್ರಾಮಾಣಿಕವಾಗಿ ಕರ್ತವ್ಯವೇ ಉಸಿರು ಎಂದು ತಿಳಿದುಕೊಂಡು ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಬದುಕಿ ತೋರಿಸಿ ಈಗ ನಮ್ಮಿಂದ ದೂರವಾದ ಹಿರಿಯ ಚೇತನಕ್ಕೆ ಈ ಮೂಲಕ ನಮನ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಇವರ 117ನೇ ಜನ್ಮ ದಿನಾಚರಣೆ ಶಿಂಟೂರು ಸ್ಮೃತಿ ಕಾರ್ಯಕ್ರಮ. ನಾವೆಲ್ಲರೂ ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ಸ್ಥಾಪಕರ ದಿನಾಚರಣೆಯಾಗಿ 13 ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಆಗಮಿಸಿದ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ದಯವಿಟ್ಟು ನಮ್ಮ ಸ್ಥಾಪಕರ ಪ್ರತಿಮೆಗೆ ಹಾರಾರ್ಪಣೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ಶ್ಲೋಕವನ್ನು ಪಠಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದೇ ತ್ವಾಂ ಭೂದೇವಿ ಮಾರ್ಯಮಾತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ವಂದೇ ತ್ವಾಂ ಭೂದೇವಿ ಮಾರ್ಯಮಾತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ಶುಭ್ರ ಶರಚ್ಚಂದ್ರಯುಕ್ತ ಚಾರುಯಾಮಿನಿ ವಿಕಸಿತ ನವ ಕುಸುಮ ಮೃದುಲ ಧಾಮ ಶೋಭಿನಿ ಮಂದಸ್ಮಿತ ಯುಕ್ತ ವದನ ಮಧುರ ಭಾಷಿಣಿ ಸುಜಲಾಂ ಸುಫಲಾಂ ಸರಳಾಂ ಶಿವವರದಾಂ ಚಿರಸುಖದಾಂ ಮುಕುಲರದಾಂ ಆರ್ಯಮಾತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ವಂದೇ ತ್ವಾಂ ಭೂದೇವಿ ಮಾರ್ಯಮಾತರಂ ಜಯತು ಜಯತು ಪದಯುಗಲಂತೆ ನಿರಂತರಂ ಜಯತು ಜಯತು ಪದಯುಗಲಂತೆ ನಿರಂತರಂ. ಒಂದು ದೇಶದ ರೀತಿ ನೀತಿಗಳನ್ನು ತಿಳಿಸುವಂಥದ್ದು ಸಂವಿಧಾನ. ಪೀಠಿಕೆಯು ಸಂವಿಧಾನದ ದಿಕ್ಸೂಚಿಯಂತೆ ಕೆಲಸವನ್ನು ನಿರ್ವಹಿಸುತ್ತದೆ.
ಈಗ ಸಂವಿಧಾನದ ಪೀಠಿಕೆಯನ್ನು ವಾಚಿಸಲಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾದಂತಹ ಕೆ ಯಶಸ್ವಿ ರೈ. We, the people of India, having solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation. In our Constitution Assembly, this 26th day of November 1949, do hereby adopt, enact and give to ourselves this Constitution. ಕಣ್ಣಿಗೆ ಕಾಣುವ ದೇವರು ಎಂದರೆ ಜನ್ಮ ನೀಡಿದ ತಂದೆ ತಾಯಿ ಎಂದು ನಂಬಿ ಪಿತೃವಾಕ್ಯ ಪರಿಪಾಲಕರಾದಂತಹ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದರೊಂದಿಗೆ ಶಿಕ್ಷಣ, ಸಹಕಾರ, ಉದ್ಯಮ ಹಾಗೂ ಕೃಷಿ ಕ್ಷೇತ್ರದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಂತಹ ವ್ಯಕ್ತಿ ಸವಣೂರು ಕೆ ಸೀತಾರಾಮ್ ರೈ ಅವರು. ಸಹಕಾರ ರತ್ನ ಪ್ರಶಸ್ತಿ ವಿಜೇತರು ಕೂಡ ಹೌದು. ಈಗ ಇಲ್ಲಿ ನೆರೆದಿರುವಂತಹ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ನಮ್ಮ ವಿದ್ಯಾರಶ್ಮಿ ವಿದ್ಯಾಲಯದ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ನನ್ನ ದಿವಂಗತ ತೀರ್ಥರೂಪರ 13ನೇ ವಾರ್ಷಿಕೋತ್ಸವ ನಾನು ಪ್ರತಿ ವರ್ಷ ಇಲ್ಲಿ ಆಚರಿಸಿಕೊಂಡು ಬರುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿ ಈ ವರ್ಷ ಕೂಡ ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ದಿವಂಗತ ನನ್ನ ತಂದೆಯವರು 2ನೇ ಮಹಾಯುದ್ಧದ ಕಾಲದಲ್ಲಿ ಕಲ್ಕತ್ತಾ ಮತ್ತು ಬರ್ಮಾದಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡಿ ಅಲ್ಲಿಂದ ಮುಂದೆ ಬಂದು ಅವರು ಸುಳ್ಯದಲ್ಲಿ ಟೀಚರ್ ಆಗಿ ನಿವೃತ್ತಿ ಆದಂಥ ಒಂದು ವ್ಯವಸ್ಥೆ. ಆ ನಂತರ ನಮ್ಮ ತಂದೆಯವರಿಗೆ ನಾವು 7 ಜನ ಮಕ್ಕಳು. ಭಾಳ ಕಷ್ಟದ ದಿನದಲ್ಲಿ ನಮ್ಮನ್ನೆಲ್ಲ 7 ಜನವನ್ನು ಸಾಕಿದ ಒಂದು ವ್ಯವಸ್ಥೆ ನಮಗೆ ಇವತ್ತು ಗ್ರಹಿಸುವಾಗಲೇ ಕಣ್ಣಿನಲ್ಲಿ ನೀರು ಬರತಕ್ಕಂಥ ಒಂದು ವ್ಯವಸ್ಥೆ. ಅವರ ಸಣ್ಣ ಒಂದು ಅಧ್ಯಾಪನ ವೃತ್ತಿಯ ಸಂಬಳದಲ್ಲಿ ನಮ್ಮ 7 ಜನ ಮಕ್ಕಳನ್ನು ಸಾಕಿ ಬೆಳೆಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದವರು ಶಿಂಟೂರು ನಾರಾಯಣ ರೈಗಳು. ಅವರ ಬಗ್ಗೆ ನಾವು ಇವತ್ತು ಆ ಒಂದು ಉದ್ದೇಶದಲ್ಲಿ ಇಲ್ಲಿ ನಾನು ಸಮಾಜ ಸೇವೆ ಮಾಡಿಕೊಂಡಿರುವಾಗ ನನ್ನ ತಂದೆಯವರು ಹೇಳಿದರು, ನೀನು ಇದೆಲ್ಲ ಮಾಡಿ ಪ್ರಯೋಜನ ಇಲ್ಲ, ಒಂದು ಶಾಲೆ ಮಾಡು. ಶಾಲೆ ಮಾಡಿದರೆ ಆ ಮಕ್ಕಳು ನಿನ್ನಲ್ಲಿ ಕಲಿತು ಆಂಗ್ಲ ಮಾಧ್ಯಮದಲ್ಲಿ ಉತ್ತಮ ರೀತಿ ಬೆಳೆದು ಬೇರೆ ಬೇರೆ ಉದ್ಯೋಗಕ್ಕೆ ಹೋದಾಗ ಅವರು ಯಾವಾಗಲೂ ಹೋದಲ್ಲೆಲ್ಲ ಹೇಳ್ತಾರೆ, ಅದು ನಾನು ವಿದ್ಯಾರಶ್ಮಿಯ ಶಾಲೆಯಲ್ಲಿ ಕಲಿತ ಹುಡುಗ ಅಂತ ಹೇಳುವಂಥ ಒಂದು ಇದಕ್ಕೆ ಬೇಕಾಗಿ ನೀನು ಇಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಿಸ್ಬೇಕು. ಇದು ನನ್ನ ಹುಟ್ಟೂರು. ಅವರ ತಂದೆಯ ಊರು, ಅವರ ತಂದೆ ದೇರಣ್ಣ ರೈಗಳು ಅಂತ ಸವಣೂರು ಮನೆತನದಲ್ಲಿ ಹುಟ್ಟಿದವರು. ಅದಕ್ಕೆ ಬೇಕಾಗಿ ನಾನು ಸವಣೂರಿನಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಈ ಶಾಲೆ ಪ್ರಾರಂಭ ಮಾಡಿದ ನಂತರ ಪ್ರತಿ ವರ್ಷ 1 ವರ್ಷ ಒಬ್ಬ ಯೋಧನನ್ನು, 1 ವರ್ಷ ಒಬ್ಬ ಟೀಚರನ್ನು ಸನ್ಮಾನ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಬೆಳೆಸಿಕೊಂಡು ಬಂದಿದ್ದೇವೆ. ಈ ವರ್ಷ ಅದೇ ರೀತಿ ಇಲ್ಲಿಯ ಶಾಲೆಗೆ ಈ ಸರ್ತಿ ಟೀಚರನ್ನು ಸನ್ಮಾನ ಮಾಡತಕ್ಕಂಥ ವ್ಯವಸ್ಥೆ. ಈ ರೀತಿಯಲ್ಲಿ ನಾವು ಈ ಸಂಸ್ಥೆಯನ್ನು ತಂದೆಯ ಆದರ್ಶದ ನೆಲೆಯಲ್ಲಿ ನಾನು ಕಟ್ಟಿಕೊಂಡು ನಮ್ಮ ಹಳ್ಳಿಯ ಬಡ ಮಕ್ಕಳು ಮಂಗಳೂರಿನಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಕಲಿತ್ರೆ ಯಾವ ರೀತಿಯ ಮಟ್ಟದ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂಥ ಗುಣಮಟ್ಟದ ಶಿಕ್ಷಣವನ್ನು ನಾವು ಇಲ್ಲಿ ಅವರಲ್ಲಿ ಕೊಡಬೇಕು ಈ ಹಳ್ಳಿಯಲ್ಲಿ ಅಂತ ಹೇಳುವ ಉದ್ದೇಶದಲ್ಲಿ ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದೆ. ಈ ಶಾಲೆಗೆ ಸುಮಾರು ವಿಶಾಲವಾದ 22 ಎಕರೆ ಜಾಗ, ಸುಮಾರು 20 ಕೋಟಿ ರೂಪಾಯಿ ವೆಚ್ಚ ಮಾಡಿ 200 ಮೀಟರ್ ಗ್ರೌಂಡು, 400 ಮಕ್ಕಳಿಗೆ ಇರತಕ್ಕಂಥ ಹಾಸ್ಟೆಲ್, ಇಂಥ ಒಂದು ಸಣ್ಣ ಹಳ್ಳಿಯಲ್ಲಿ 220 ಹುಡುಗರು, 180 ಹುಡುಗಿಯರು ಇರತಕ್ಕಂಥ ಹಾಸ್ಟೆಲ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸಿಟಿಯಲ್ಲಿ ಯಾವ ರೀತಿ ನಡೀತದೆ ಅದೇ ರೀತಿಯಲ್ಲಿ ನಾನು ಈ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದೇನೆ. ಇವತ್ತಿನವರೆಗೆ ಅದು ಚೆನ್ನಾಗಿ ನಡ್ಕೊಂಡು ಬಂದಿದೆ. 2001ರಲ್ಲಿ ಪ್ರಾರಂಭವಾಗಿ 23ನೇ ವರ್ಷ. ಆದರೆ ಮಧ್ಯದಲ್ಲಿ ನಮಗೆ ಸ್ವಲ್ಪ ಕೊರೋನಾದ ಟೈಮಿನಲ್ಲಿ ಒಂದು 3 ವರ್ಷ ನಮ್ಮ ಹಿಡಿತವನ್ನು ಸ್ವಲ್ಪ ಹಿಂದಿನಿಂದ ಯಾರೋ ಎಳೆದ ಹಾಗೆ ಆಗಿ ಶಾಲೆಯಲ್ಲಿ ಸ್ವಲ್ಪ ಹಿಮ್ಮಡೆ ಆದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಇವತ್ತು ನನ್ನೊಟ್ಟಿಗೆ 600 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ನಿಮ್ಮ ಕೊರೋನಾದಕ್ಕೆ ಮುಂಚೆ 1050 ಮಕ್ಕಳು ನನ್ನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದು, ಕಲಿತಿದ್ದು. ಅದರಲ್ಲಿ 380 ಮಕ್ಕಳು ನನ್ನ ಹಾಸ್ಟೆಲ್ನಲ್ಲೇ ಇದ್ದರು ಅಂತ ಹೇಳುವಂಥ ಒಂದು ಹೆಮ್ಮೆ. ಈ ಕೊರೋನಾ ಬಂದ ನಂತರ ಇವತ್ತು ಅದೆಲ್ಲ ಹೋಗಿ ಇವತ್ತು ಅದನ್ನೆಲ್ಲ ಬಿಟ್ಟು ಹಾಸ್ಟೆಲಿಗೆ ಒಂದು 50 ಮಕ್ಕಳು ಮಾತ್ರ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವುದನ್ನು ಕೂಡ ನಿಮ್ಮ ಗಮನಕ್ಕೆ ತರುವುದರ ಒಂದಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದಂತೆ ನನ್ನ ತಂದೆಯ
ಹುಟ್ಟುಹಬ್ಬವನ್ನು ಆಚರಿಸುವ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿಸಿ ಇವತ್ತು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ನಮ್ಮ ಟೀಚರನ್ನು ಸನ್ಮಾನ ಮಾಡಲಿಕ್ಕೆ ಯಾರಾಗಬಹುದು ಅಂತ ಹೇಳುವಾಗ ನಮ್ಮ ಸಂಸದರನ್ನು ನಾವು ಹೊಸದಾಗಿ ನಮ್ಮ ವಿದ್ಯಾರಶ್ಮಿಗೆ ಭೇಟಿ ಕೊಡಲಿಕ್ಕೆ ಕೇಳಿಕೊಂಡಿದ್ದೆವು. ಭಾಳ ಸಂತೋಷಪೂರ್ವಕವಾಗಿ ಅವರು ಒಪ್ಪಿಕೊಂಡಿದ್ದರು. ಅವರು ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ತನ್ನ ಕಾಲೇಜಿನ ದಿನಗಳಲ್ಲಿ NCC ಮತ್ತು RSSಗಳಂಥ ಪ್ರೇಮ ಸಂಬಂಧಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಇವರು 2003ರಲ್ಲಿ ಭಾರತೀಯ ಸೇನೆಯನ್ನು ಸೇರಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಅಸ್ಸಾಂ, ಮಣಿಪುರ ಮುಂತಾದ ಕಡೆಗಳಲ್ಲಿ ಸೇನಾ ಸೇವೆ ಸಲ್ಲಿಸಿದ ಇವರು ಪ್ರತಿಷ್ಠಿತ IIMನಿಂದ ಪದವಿಯನ್ನು ಪಡೆದಿದ್ದಾರೆ. ರಾಜಕೀಯ, ಕಂಬಳ ಮುಂತಾದವುಗಳಲ್ಲಿಯೂ ಸಕ್ರಿಯರಾಗಿದ್ದು ಇದೀಗ ನಮ್ಮ ಹೆಮ್ಮೆಯ ಸಂಸದರಾಗಿಯೂ ಆಯ್ಕೆಯಾಗಿದ್ದಾರೆ. ಶ್ರೀಯುತರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸರ್. ಇವತ್ತು ನಮ್ಮ ಸಭಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಶಾಲೆಯ ಆಡಳಿತಾಧಿಕಾರಿ ಹಾಗೂ ನನ್ನ ಅಳಿಯ ಅಶ್ವಿನ್ ಶೆಟ್ಟಿಯವರು. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಇವತ್ತಿನ ಮುಖ್ಯ ಅತಿಥಿ ಮಲಾರ್ಬೀಡು ರವೀಂದ್ರನಾಥ ಆಳ್ವ ಅವರು. ಮಲಾರ್ಬೀಡಿನ ಶ್ರೀ ಕೆಂಪಣ್ಣ ಆಳ್ವ ಮತ್ತು ಶ್ರೀಮತಿ ರಾಧಾ ಕೆಂಪಣ್ಣ ಆಳ್ವರ ಪುತ್ರರಾಗಿರುವ ಇವರು ಮೈನಿಂಗಿನಲ್ಲಿ ಡಿಪ್ಲೊಮಾ ಮತ್ತು ಉನ್ನತ ವ್ಯಾಸಂಗಗಳನ್ನು ಪಡೆದುಕೊಂಡವರು. ಮೈನಿಂಗಿಗೆ ಸಂಬಂಧಿಸಿದಂತೆ ಆಳವಾದ ಜ್ಞಾನವನ್ನು ಹೊಂದಿರುವ ಇವರು ಪ್ರಚಾರ ಬಯಸದೆ ಕರ್ಮಜೀವಿ. ಬಳ್ಳಾರಿಯ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ನ ಆಡಳಿತ ನಿರ್ದೇಶಕರಾಗಿ ದುಡಿಯುತ್ತಿದ್ದಾರೆ. ಶ್ರೀಯುತರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಇನ್ನೊಬ್ಬರು ವಿಶೇಷ ಅತಿಥಿ ಡಾಕ್ಟರ್ RK ನಾಯರ್ ಅವರು. ಅವರು ಒಂದೇ ಊರಿನವರು. ನಾನು ಸುಳ್ಯದವ ಅಂತ ಹೆಮ್ಮೆ, ಹಾಗೆ ಅವರು ಸುಳ್ಯದವರು. ಆದರೆ ಇವತ್ತು ಇರುವುದು ಇಡೀ ದೇಶಕ್ಕೆ ಒಂದು ಪರಿಚಿತರಾದಂಥ RK ನಾಯರ್ ಅವರು ಗುಜರಾತಿನಲ್ಲಿ. ಖಾಲಿ ಕೈಯಲ್ಲಿ ಊರು ಬಿಟ್ಟು ಇಂದು ದೇಶದಾದ್ಯಂತ ಮನೆ ಮಾತಾಗಿರುವ ಓರ್ವ ಮೌನ ಸಾಧಕರು. ಮುಂಬೈಗೆ ತೆರಳಿದ ಆರಂಭದಲ್ಲಿ ಸಂಪಾದನೆಗೆ ಕಷ್ಟಪಡುತ್ತಿದ್ದ ಇವರು ಇಂದು ಭಾರತ ದೇಶದಲ್ಲೇ ಜನಪ್ರಿಯರು. ಹಸಿರು ವನದ ನಿರ್ಮಾತೃವಾಗಿ ಹೆಸರು ಮಾಡಿದವರು. ಗ್ರೀನ್ ಹೀರೋ ಆಫ್ ಇಂಡಿಯಾ ಎಂದು ಬಿರುದು ಪಡೆದವರು. ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರಿಂದಲೂ ಮೆಚ್ಚುಗೆ ಪಡೆದವರು. ತನ್ನ ಸರಳತೆಯ ಪ್ರತೀಕವಾಗಿ ಯಾವತ್ತೂ ತಮ್ಮ ತುಳುನಾಡಿನ ಹೆಮ್ಮೆಯ ಮುಟ್ಟಾಳೆಯನ್ನು ಧರಿಸಿಕೊಂಡಿದ್ದು ಇವರು ಇವತ್ತಿನ ನಮ್ಮ ಮುಖ್ಯ ಅತಿಥಿ. ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿ ರವೀಂದ್ರನಾಥ್ ಶೆಟ್ಟಿ ಉಳಿದೊಟ್ಟವರು. ಮಂಗಳೂರಿನ ದೇರಳಕಟ್ಟೆಯ ಸಮೀಪ ರತ್ನ ವಿದ್ಯಾಸಂಸ್ಥೆಯ ಆಶ್ರಯದಲ್ಲಿ ವಿದ್ಯಾರತ್ನ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸುತ್ತಿರುವ ಇವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ರೋಟರಿಯಂತಹ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವ ಇವರು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ದುಡಿದ ಅನುಭವ ಹೊಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಕೆ ರವೀಂದ್ರನಾಥ್ ಶೆಟ್ಟಿಯವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ವೇದಿಕೆಯಲ್ಲಿ ಇರತಕ್ಕ ಇನ್ನೊಬ್ಬರು ನಮ್ಮ ಆತ್ಮೀಯರಾದ ಸುಂದರ ರೈಗಳು, ಹಿರಿಯರು, ನಮ್ಮ ಗೌರವಾನ್ವಿತರು, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇವತ್ತು ಮುಖ್ಯವಾಗಿ ನಮ್ಮ ತಂದೆಯವರ ಹೆಸರಿನಲ್ಲಿ ನೀಡತಕ್ಕಂಥ ಬಹುಮಾನ ರೂಪಕಲಾ ರೈ ಅವರು ಶ್ರೀಮತಿ ರೂಪಕಲಾ ಕೆ ಅವರು ಪಾಠವನ್ನು ಆಟದಂತೆ ಬೋಧಿಸುವ ಓರ್ವ ಜನಪ್ರಿಯ ಶಿಕ್ಷಕಿ ಇವರು. ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ನಾಟಕ, ಗಾಯನ, ನೃತ್ಯಗಳಲ್ಲೂ ಆಸಕ್ತಿ ಹೊಂದಿರುವ ಇವರು ಮುಖ್ಯೋಪಾಧ್ಯಾಯನಿಯಾಗಿ ನಿವೃತ್ತಿಯಾದವರು. ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಶಿಂಟೂರು ಸನ್ಮಾನ ಸ್ವೀಕರಿಸಲಿರುವ ಶ್ರೀಮತಿ ರೂಪಕಲಾ ಅವರನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷ ನನ್ನ ಅವರ ವಿಷಯದ ಬಗ್ಗೆ ಒಂದು 10 ನಿಮಿಷಗಳ ಕಾಲ ಅವರನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಈ ವರ್ಷ ಶ್ರೀ ಚಂದ್ರಶೇಖರ್ ಪೇರಾಲ್ರವರು ಅದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಸುಳ್ಯದಲ್ಲಿರುವ ಬಹುತೇಕ ಎಲ್ಲ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ದುಡಿದು ಸೈ ಎನಿಸಿಕೊಂಡ ಚಂದ್ರಶೇಖರ್ ಪೇಲಾರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕನಾಗಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯ ಅಧಿಕಾರಿಯಾಗಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಳದ ನಿರ್ದೇಶಕರಾಗಿ ದುಡಿದವರು. ಸುಳ್ಯದ ನಿರ್ಮಾತೃ ಶ್ರೀ ಕುರುಂಜಿ ವೆಂಕಟರಮಗೌಡರ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡುತ್ತಿರತಕ್ಕಂಥ ಆತ್ಮೀಯ ಚಂದ್ರಶೇಖರ್ ಪೇಲಾರ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನನ್ನ ಎಲ್ಲ 3 ಜನ ಪ್ರಾಂಶುಪಾಲರುಗಳು,
ನಮ್ಮ ಟ್ರಸ್ಟಿ ಸ್ನೇಹಿತರು, ಮುಂಭಾಗದಲ್ಲಿ ಕುಳಿತಿರತಕ್ಕಂಥ ನನ್ನ ಎಲ್ಲ ಸವಣೂರಿನ ನಾಗರಿಕರು ಮತ್ತು ನನ್ನ ಶಿಂಟೂರು ನಾರಾಯಣ ರೈ ಅವರ ಅಭಿಮಾನಿ ಬಂಧುಗಳು, ಹಿರಿಯರು, ಕಿರಿಯರು, ಒಂದೇ ಮಾತಿನಲ್ಲಿ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ನನ್ನ ಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿನಿಗಳು, ಅಧ್ಯಾಪಕ ಬಂಧುಗಳು, ಪತ್ರಕರ್ತ ಸ್ನೇಹಿತರನ್ನು ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ಗಣ್ಯರಿಗೆ ಹೂಹಾರವನ್ನು ಹಾಕಿ ಗೌರವಿಸುವಂತಹ ಸಮಯ. ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂತಹ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದಂತಹ ಅಶ್ವಿನ್ ಎಲ್ ಶೆಟ್ಟಿ ಅವರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಮಲಾರುಬೀಡು ರವೀಂದ್ರನಾಥ ಆಳ್ವರಿಗೆ ಶ್ರೀಯುತ ಎನ್ ಜಯಪ್ರಕಾಶ್ ರೈ ಅವರು ಹೂಹಾರವನ್ನು ಹಾಕಿ ಗೌರವಿಸಲಿದ್ದಾರೆ. ಡಾಕ್ಟರ್ ಆರ್ ಕೆ ನಾಯರ್ ಅವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಸವಣೂರು ಸೀತಾರಾಮ್ ರೈ ಅವರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಲಿದ್ದಾರೆ. ಶ್ರೀಯುತ ಕೆ ರವೀಂದ್ರನಾಥ ಶೆಟ್ಟಿ ಉಳಿದೊಟ್ಟು ಇವರಿಗೆ ಶ್ರೀಯುತ ಎಸ್ ಸುಧಾಕರ್ ರೈ ಅವರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಲಿದ್ದಾರೆ. ಶ್ರೀ ಎನ್ ಸುಂದರ್ ರೈ ನಡುಮನೆ ಇವರಿಗೆ ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಸೀತಾರಾಮ ಕೇವಳ ಇವರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಲಿದ್ದಾರೆ. ಶ್ರೀಮತಿ ರೂಪಕಲಾ ಕೆ ಇವರಿಗೆ ಶ್ರೀಮತಿ ರಶ್ಮಿ ಅಶ್ವಿನ್ ಶೆಟ್ಟಿ ಇವರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಲಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಪೆರಾಲು ಇವರಿಗೆ ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರು ಹೂಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಲಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರು. ಇವರ ಪರಿಚಯವನ್ನು ಮಾಡಲಿದ್ದಾರೆ ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸೀತಾರಾಮ್ ಕೇವಳೆ ಸರ್. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಆಗಮಿಸಿರುವಂಥ ಎಲ್ಲ ಬಂಧುಗಳೇ, 13ನೇ ಶಿಂಟೂರು ಸ್ಮೃತಿಯ ಈ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕರಾದಂತಹ ಶಿಂಟೂರು ನಾರಾಯಣ ರೈ ಅವರ 117ನೇ ವಾರ್ಷಿಕ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಅತಿ ವಿಶೇಷ ಅಂದರೆ 1907ರಲ್ಲಿ ಬುಧವಾರ ದಿನವೇ ಜನ್ಮವೆತ್ತಿದ್ದ ಶಿಂಟೂರರ 117ನೇ ಜನ್ಮದಿನ ಇವತ್ತು ಮತ್ತೆ ಬುಧವಾರವೇ ಆಗಿದೆ. ಅದಕ್ಕಿಂತ ವಿಶೇಷ ಅಂದರೆ ಓರ್ವ ಸೇನಾನಿಯಾಗಿದ್ದು ನಮ್ಮನ್ನೆಲ್ಲರನ್ನು ದಿಗ್ದರ್ಶಿಸಿದಂತಹ ಶಿಂಟೂರರ ಪ್ರತಿಮೆಗೆ ಓರ್ವ ಸೇನಾನಿಯೇ ನಮ್ಮ ಸಂಸದರೇ ಇವತ್ತು ಹಾರಾರ್ಪಣೆ ಮಾಡಿರುವಂಥದ್ದು ಮತ್ತೊಂದು ಅತಿ ವಿಶೇಷ ಅಂತ ಹೇಳ್ತಾ, ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂಥ ಸನ್ಮಾನ್ಯ ಸಂಸದರನ್ನು ಪರಿಚಯಿಸುವಂಥ ಸೌಭಾಗ್ಯ ನನ್ನದು. ಬೆಳೆಯ ಸಿರಿ ಮೊಳಕೆಯಲ್ಲಿ ಎಂಬುದು ಲಾಗಾಯತಿನಿಂದ ಬಂದ ನಾಣ್ಣುಡಿ. ಎಲ್ಲರಂತೆ ಸಾಮಾನ್ಯವಾಗಿದ್ದ ಶಾಲಾ ಹುಡುಗ ಮುಂದೆ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಿಂದ BSc ಪದವಿ ಪಡೆದು ಎಲ್ಲರಂತಲ್ಲದ ಓರ್ವ ಜನನಾಯಕನಾಗಿ ಬೆಳಗಿದ್ದು ಒಂದು ರೋಚಕ ಕಥಾನಕ. ತನ್ನ ಶಾಲಾ ದಿನಗಳಲ್ಲಿ NCC ಮತ್ತು RSSನೊಂದಿಗಿನ ಸಹವಾಸದಿಂದಾಗಿ 2000ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಉತ್ತಮ ಕ್ಯಾಡೆಟ್ ಮತ್ತು ಅದೇ ವರ್ಷ ಭಾರತೀಯ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗುವ ಅವಕಾಶವನ್ನು ಪಡೆದುಕೊಂಡರು. ಅದುವೇ ಮುಂದೆ ಇವರನ್ನು ಮೊಹಾವ್, ಬೆಳಗಾಂ ಮತ್ತು ಮಿಜೋರಾಂಗಳಲ್ಲಿ ತರಬೇತಿ ಪಡೆದು ಸೇನೆ ಸೇರುವಂತೆ ಮಾಡಿದ್ದು ಅಸಹಜವೇನೂ ಅಲ್ಲ. ಆದರೆ ಆ ಮೂಲಕ ಅವರ ಅಪ್ಪಟ ರಾಷ್ಟ್ರಪ್ರೇಮಿಯಾಗಿ ಬೆಳೆದದ್ದು ಮಾತ್ರವೇ ಅತಿ ವಿಶೇಷವಾದದ್ದು, ಅದು ಅತ್ಯಂತ ಉಲ್ಲೇಖಾರ್ಹವಾದದ್ದು. ಪ್ರತಿಷ್ಠಿತ IIMನಿಂದ ಪದವೀಧರರಾದಂಥ ಇವರು 2003ರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಿಂದ ತೇರ್ಗಡೆಗೊಂಡು ಭಾರತೀಯ ಸೇನೆ ಸೇರಿ 8 ವರ್ಷಗಳ ಕಾಲ ಸಮರ್ಥ ಸೇವೆ ಸಲ್ಲಿಸಿದರು. ಆ ಅವಧಿಯಲ್ಲಿ ಗೂರ್ಖಾ ರೈಫಲ್ಸ್ನಲ್ಲಿ, ಅಸ್ಸಾಂ ಮತ್ತು ಮಣಿಪುರದಲ್ಲಿ ದಂಗೆಗಳನ್ನು ಹತ್ತಿಕ್ಕುವಂತಹ ಅತಿ ಪ್ರಮುಖವಾದಂಥ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಹೆಗ್ಗಳಿಕೆ ಇವರದ್ದು. ಮುಂದೆ ರಾಜಕೀಯ ಆಸಕ್ತಿ ಬೆಳೆಸಿಕೊಂಡ ಇವರು ಭಾರತೀಯ ಜನತಾ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುವುದರೊಂದಿಗೆ ಹಾಲಿ ಕರ್ನಾಟಕ ರಾಜ್ಯ BJPಯ ಕಾರ್ಯದರ್ಶಿ ಆಗಿಯೂ ಕಾರ್ಯನಿರತರಾಗಿದ್ದಾರೆ. ಅತ್ಯಂತ ವಿಶೇಷ ಆಸಕ್ತಿಯನ್ನು ಹೊಂದಿರುವಂಥ ಇವರು
ಮಂಗಳೂರು ಕಂಬಳ ಸಮಿತಿಯ ಸಂಘಟಕನಾಗಿ ಕಳೆದ 7 ವರ್ಷಗಳಿಂದ ಕಾರ್ಯೋನ್ಮುಖರಾಗಿದ್ದು, ಇವರು ಮಂಗಳೂರಿನ ಲಿಟ್ ಫೆಸ್ಟ್ ಸಾಹಿತ್ಯ ಚಟುವಟಿಕೆ ಮತ್ತು ಪ್ರಾಜೆಕ್ಟ್ ಎಂಬೋಸ್ ಎಂಬ ಸಾಂಪ್ರದಾಯಿಕ ಚಿತ್ರಕಲೆಯ ಸಂಘಟಕರು ಕೂಡ ಹೌದು. ಸಾವಿರಾರು ಕುಟುಂಬಗಳಿಗೆ ಸಾಂತ್ವನ ಹೇಳಿದ ಸಮರ್ಥನ್ ಫೌಂಡೇಶನ್ನ ಸ್ಥಾಪಕ ಸದಸ್ಯರಾಗಿರುವ ಇವರು ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ಜಯಂತಿ ಕಾರ್ಯಕ್ರಮ ಮತ್ತು ಕರ್ನಾಟಕ ಸರ್ಕಾರವು 2017ರಲ್ಲಿ ಕೈಗೊಂಡ ಕೋಟಿ ವೃಕ್ಷ ಅಭಿಯಾನಗಳ ಯೋಜನೆಗಳಲ್ಲಿ ನಿರ್ಣಾಯಕ ಪಾತ್ರಗಳನ್ನು ವಹಿಸಿದರು. ಇವೆಲ್ಲಕ್ಕೂ ಮುಕುಟವಿಟ್ಟಂತೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮಂಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಮತ್ತು ದಾಖಲೆಯ ಮತಗಳೊಂದಿಗೆ ಸಂಸತ್ ಸದಸ್ಯನಾಗಿ ಆಯ್ಕೆಗೊಂಡಿದ್ದಾರೆ. ಇದೀಗ ನಮ್ಮೂರಿನ ಧ್ವನಿಯಾಗಿ ದೆಹಲಿಯಲ್ಲಿ ಮಾತನಾಡುವ ಇವರು ಇತ್ತೀಚೆಗೆ ಮಾದಕ ವಸ್ತುಗಳ ವ್ಯವಹಾರ ಮತ್ತು ವ್ಯಸನಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದು, ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿದಂತೆ ಕೇಂದ್ರ ಸರ್ಕಾರವು ಕೂಡ ಆ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದ್ದ ವರದಿಯನ್ನು ನಾವು ಓದಿದ್ದೇವೆ. ಅದು ಇವರು ಧ್ವನಿ ಎತ್ತಿದ್ದರ ಫಲಶ್ರುತಿ ಅನ್ನುವುದು ಅತ್ಯಂತ ಉಲ್ಲೇಖಾರ್ಹ. ಇಂತಹ ಗೌರವಾನ್ವಿತರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಈಗ ದೀಪವನ್ನು ಪ್ರಜ್ವಲಿಸುವ ಮೂಲಕ ನಮ್ಮ ಮುಂದಿನ ಎಲ್ಲ ಚಟುವಟಿಕೆಗಳಿಗೆ ಒಂದು ಕಾರ್ಯಕ್ಕೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ಪ್ರೀತಿಯ ಸಂಸದರು. ಅವರ ಜೊತೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. संपदा शुभं कुरुध्वं कल्याणं आरोग्यं धनसम्पदा शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते शुभं कुरुध्वं कल्याणं आरोग्यं धनसम्पदा. ನಮ್ಮ ಆತಿಥ್ಯದ ಕರೆಗೆ ಬಹು ಕೆಲಸದ ನಡುವೆ ಪ್ರೀತಿಯಿಂದ ಓಗೊಟ್ಟು ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಿರಿ. ನಾವು ಪ್ರೀತಿಯಿಂದ ಮಾಡುವ ಸನ್ಮಾನವನ್ನು ಕೂಡ ತಾವು ಪ್ರೀತಿಯಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಸರಿ ಸರಿ. ಇವತ್ತಿನ ನಮ್ಮ ಈ ಶೆಂಟೂರು ಸ್ಮೃತಿ ಸನ್ಮಾನವನ್ನು ಸ್ವೀಕರಿಸಲಿರುವವರು ನಿವೃತ್ತ ಉಪಾಧ್ಯಾಯಿನಿಯಾದಂಥ ರೂಪಕಲಾ ಕೆ ಇವರ ಜೊತೆ ಇವರ ಪತಿ ದೇವರಾದಂಥ ಜಗನ್ನಾಥ ರೈ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಸನ್ಮಾನಿಸುವವರು ನಮ್ಮ ಸಂಸದರಾದಂತಹ ಬ್ರಿಜೇಶ್ ಚೌಟರವರು. ಅವರ ಜೊತೆ ವೇದಿಕೆಯಲ್ಲಿರುವಂಥ ಗಣ್ಯರು ಕೂಡ ಸೇರಿ ಅವರನ್ನು ಪ್ರೀತಿಯಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಒಂದು ಕಿರು ಪರಿಚಯವನ್ನು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿಯಾದಂಥ ಸುಮಾ ಇವರು ಮಾಡಲಿದ್ದಾರೆ. ಎಲ್ಲರಿಗೂ ಶುಭ ಮುಂಜಾನೆ. ಶ್ರೀಮತಿ ರೂಪಕಲಾ ಕೆ ಇವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ, ಪ್ರವೃತ್ತಿಯಲ್ಲಿ ನಾಟಕ ಪ್ರೇಮಿಯಾಗಿ, ನೃತ್ಯ ಪ್ರಿಯೆಯಾಗಿ, ತನ್ನ ಪಾಠಗಳಿಗೆ ನಾಟಕಗಳ ರೂಪ ಕೊಟ್ಟು ಕೀರ್ತಿ ಕಂಡಿರುವ ಓರ್ವ ನಿವೃತ್ತ ಶಿಕ್ಷಕಿ. ನೀಲಪಾಡಿ ತಿಮ್ಮಣ್ಣ ಆಳ್ವ ಮತ್ತು ಕೇಪು ಹೊಸಮನೆ ತಿಮ್ಮಕ್ಕೆಯವರ ಸುಪುತ್ರಿಯಾಗಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ 2 ಚಿನ್ನದ ಪದಕಗಳೊಂದಿಗೆ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡವರು. ಸುದೀರ್ಘ 38 ವರ್ಷಗಳ ಬೋಧನಾ ಅನುಭವ ಹೊಂದಿ 2021ರಲ್ಲಿ ವಯೋನಿವೃತ್ತಿ ಹೊಂದಿರುವ ಇವರ ಬೋಧನಾ ಶೈಲಿಯೇ ವಿಶಿಷ್ಟವಾದುದು. ಶ್ರೀಮತಿಯ ಸ್ವಯಂವರ, ಗಂಭೀರೆ ಮತ್ತು ತ್ಯಾಗಮಯಿ ಪಾಠಗಳನ್ನು ನಾಟಕವಾಗಿಸಿದ ಹಿರಿಮೆ ಇವರದು. ರಂಗದಿಗ್ಗಜರುಗಳಾದ ಮೋಹನ್ ಸೋನಾ, ಐ ಕೆ ಬಳುವಾರ್ ಅವರಂತಹ ಪ್ರತಿಭಾನ್ವಿತರ ನೆರವಿನೊಂದಿಗೆ
ತನ್ನ ನಾಟಕ ತಂಡವನ್ನು ರಾಜ್ಯ ಮಟ್ಟದ ತನಕ ಮುನ್ನಡೆಸಿದ ಕೀರ್ತಿ ಇವರದು. ಸುಮಾರು 30 ನಾಟಕಗಳು ಪುತ್ತೂರಿನಲ್ಲಿ ನಡೆಯುತ್ತಿದ್ದ ಅಟ್ಟಮುಟ್ಟ ನಾಟಕೋತ್ಸವಗಳಲ್ಲಿ ಪ್ರದರ್ಶನ ಕಂಡಿವೆ. ಮಳೆ ಹಕ್ಕಿ ಎಂಬ ನಾಟಕ ಮುಂದೆ ವಿಜ್ಞಾನ ನಾಟಕವಾಗಿ ಮಾರ್ಪಾಡುಗೊಂಡು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ನಿರ್ದೇಶನ ಮತ್ತು ಅತ್ಯುತ್ತಮ ನಟಿ ಪ್ರಶಸ್ತಿಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡಿದ್ದರ ಹಿಂದೆ ಇವರ ಪ್ರೇರಣೆ ಇತ್ತು. ಕಡಬ ತಾಲೂಕಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಬಂಧ ಮಂಡನೆ ಮಾಡಿರುವ ಇವರು ಅನೇಕ ಕಾರ್ಯಕ್ರಮಗಳನ್ನು ನಿರೂಪಿಸಿದ ಅನುಭವಿ. ಧನ್ಯವಾದಗಳು. ಇವರ ಸನ್ಮಾನ ಪತ್ರವನ್ನು ಈಗ ವಾಚಿಸಲಿದ್ದಾರೆ ಶಿಂಟೂರು ನಾರಾಯಣ ರೈ ಅವರ ಸುಪುತ್ರರಲ್ಲಿ ಓರ್ವರಾದಂತಹ ಸುಧಾಕರ್ ರೈ ಅವರು. ನನ್ನ ತೀರ್ಥರೂಪರ ಹೆಸರಿನಲ್ಲಿ ಕೊಡಮಾಡುವಂತಹ ಈ ದಿನದ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ರೂಪಕಲಾ ಅವರ ಕಿರು ಪರಿಚಯವನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಆದರ್ಶ ಶಿಕ್ಷಕಿ ಶ್ರೀಮತಿ ರೂಪಕಲಾ ಅವರೇ, ಕೆಲವರಿಗೆ ಪ್ರವೃತ್ತಿಯೇ ವೃತ್ತಿಯಾದರೆ ಇನ್ನು ಕೆಲವರಿಗೆ ವೃತ್ತಿಯೇ ಪ್ರವೃತ್ತಿ. ಈ ಪೈಕಿ 2ನೇ ವಿಭಾಗಕ್ಕೆ ಸೇರಿದ ನೀವು ನಿಮ್ಮ ನೆಚ್ಚಿನ ಶಿಕ್ಷಕ ವೃತ್ತಿಯನ್ನು ಪ್ರವೃತ್ತಿಯಂತೆ ನೆರವೇರಿಸಿ ಕೀರ್ತಿ ಶಿಖರಕ್ಕೇರಿದವರು. ಅಸಂಖ್ಯ ವಿದ್ಯಾರ್ಥಿನಿಯರ ಮನಪಟಲದಲ್ಲಿ ಸ್ಥಾಯಿಯಾಗಿರುವ ನೀವು ಕುಂಬಳೆ, ಅಳಿಕೆ, ಪುತ್ತೂರು, ಮಂಗಳೂರು ಮತ್ತು ಮೈಸೂರುಗಳಲ್ಲಿ ವ್ಯಾಸಂಗ ನಡೆಸಿ 2 ಸ್ವರ್ಣ ಪದಕಗಳೊಂದಿಗೆ ಸ್ನಾತಕೋತ್ತರ ಕನ್ನಡ ಪದವಿ ಮತ್ತು BEd ಪದವಿಯನ್ನು ಪಡೆದಿರಿ. ಶ್ರೀ ಸಾಯಿ ಭಕ್ತೆಯಾಗಿರುವ ತಾವು ಪಾಠಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ನಾಟಕ, ನೃತ್ಯಗಳಲ್ಲಿಯೂ ಪ್ರವೀಣರಾಗಿದ್ದೀರಿ. ಇಂತಹ ಬಹುಮುಖ ಪ್ರತಿಭಾನ್ವಿತರಾಗಿರುವ ತಮ್ಮನ್ನು ಇಂದು 14ನೇ ಆಗಸ್ಟ್ 2024ರಂದು ನಮ್ಮ ಸ್ಥಾಪಕ ದಿನಾಚರಣೆಯಾಗಿರುವ ಶಿಂಟೂರು ಸ್ಮೃತಿ 2024 ಕಾರ್ಯಕ್ರಮದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಶಿಂಟೂರು ಸಮ್ಮಾನ ನೀಡಿ ಗೌರವಿಸುತ್ತಿದ್ದೇವೆ. ಶ್ರೀ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಸಕಲ ಭಾಗ್ಯಗಳನ್ನು ಕರುಣಿಸಲಿ. ಇತಿ ಪ್ರೀತಿ ವಿಶ್ವಾಸಗಳೊಂದಿಗೆ ಸಹಕಾರಿ ರತ್ನ ಸವಣೂರು ಸೀತಾರಾಮ್ ರೈಕೆ ಸಂಚಾಲಕರು, ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳು. ಹಾಗೆ ಶಶಿಕಲಾ ಎಸ್ ಆಳ್ವ ಪ್ರಾಂಶುಪಾಲೆ, ವಿದ್ಯಾರಶ್ಮಿ ಪ್ರಾಥಮಿಕ ಪ್ರೌಢಶಾಲೆ, ಸೀತಾರಾಮ್ ಕೇವಳ ಪ್ರಾಂಶುಪಾಲ, ವಿದ್ಯಾರಶ್ಮಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ ನಾರಾಯಣ ಮೂರ್ತಿ ಪ್ರಾಂಶುಪಾಲ, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜು, ಅಶ್ವಿನ್ ಎಲ್ ಶೆಟ್ಟಿ ಆಡಳಿತಾಧಿಕಾರಿ, ವಿದ್ಯಾರ್ಥಿ ಸಮೂಹ ಶಿಕ್ಷಣ ಸಂಸ್ಥೆಗಳು. ಥ್ಯಾಂಕ್ ಯು. ಆತ್ಮೀಯರೇ, ಒಂದು ವಿಶೇಷ ಸಂದರ್ಭ ಅಂದರೆ ನಾವು ನನ್ನ ತಂದೆಯವರು ಯೋಧನಾಗಿ ಅವರನ್ನು ಸನ್ಮಾನಿಸುವಂಥ ವ್ಯವಸ್ಥೆ ಈ 13 ವರ್ಷಗಳಲ್ಲಿ 6 ಜನ ಇವರನ್ನು ನಾವು ಈ ಹಿಂದೆ ಸನ್ಮಾನ ಮಾಡಿದ್ದೇವೆ. ಒಂದನೇದಾಗಿ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿ, ಬ್ರಿಗೇಡಿಯರ್ IS ರೈ, ಕರ್ನಲ್ ಪ್ರೇಮ್ ಕುಮಾರ್ ಶೆಟ್ಟಿ, ಕರ್ನಲ್ AS ಬಾಲಕೃಷ್ಣ, ಕ್ಯಾಪ್ಟನ್ ಸುಧಾನಂದ ಅವರು 5 ಜನವನ್ನು ಮಾಡಿದ್ದೇವೆ. ಇವತ್ತು ಸಂತೋಷ, ಈ ವರ್ಷ ನಾವು ಟೀಚರನ್ನು ಸನ್ಮಾನ ಮಾಡುವಂಥದ್ದು. ಇವತ್ತು MP ಆದರು ಅಂತ ಹೇಳಿಕೊಂಡು ನಾವು ಅವರನ್ನು ಗೌರವಿಸುವ ಪ್ರಶ್ನೆ ಇಲ್ಲ, ಆದರೆ ಯೋಧ ಅಂತ ಹೇಳುವ ನೆಲೆಯಲ್ಲಿ ಅವರನ್ನು ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತೊಂದು ಸಣ್ಣ ಗೌರವಿಸುವಂಥ ಕಾರ್ಯಕ್ರಮ ಇಟ್ಟಿದ್ದಾರೆ. ಅವರು ಅದನ್ನು ಒಪ್ಪಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಂತಹ ಸಂಸದರನ್ನು ಸನ್ಮಾನಿಸುವಂತಹ ಸಮಯ. ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ದೇಶ ರಕ್ಷಣೆಯ ಗುರುತರವಾದ ಜವಾಬ್ದಾರಿಯನ್ನು ಯೋಧರಾಗಿ ನಿರ್ವಹಿಸಿ ಈ ಅವಧಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಆಯ್ಕೆಗೊಂಡ ಸಂಸದರೇ, ಈ ಊರಿನ ವಿದ್ಯಾಭಿಮಾನಿಗಳು ಹಾಗೂ ನಮ್ಮ ದೇಶದ ಭವಿಷ್ಯತ್ತಿನ ಸತ್ಪ್ರಜೆಗಳಾದ ವಿದ್ಯಾರ್ಥಿ ವೃಂದ ನಮ್ಮ ಮುಂದಿದೆ. ಈಗ ನಿಮ್ಮ ಹಿತವಚನಕ್ಕಾಗಿ ಈ ವೇದಿಕೆ.
ಎಲ್ರಿಗೂ ನಮಸ್ಕಾರ. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಈ ವಿದ್ಯಾರಶ್ಮಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರೇರಣೆ ಆಗಿರುವಂಥ ಒಂದು ವ್ಯಕ್ತಿತ್ವವನ್ನು ಇವತ್ತು ಸ್ಮೃತಿ ಮಾಡುವಂಥದ್ದು, ಅವರನ್ನು ನೆನಪಿಸುವಂಥದ್ದು, ಅವರ ವ್ಯಕ್ತಿತ್ವವನ್ನು ಭಾರತದ ಭವಿಷ್ಯಕ್ಕೆ ಪರಿಚಯ ಮಾಡಿಕೊಡುವಂಥ ಒಂದು ವಿಶೇಷವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಅಶ್ವಿನ್ ಶೆಟ್ಟಿಯವರೇ, ಹಿರಿಯರು, ಆತ್ಮೀಯರು, ನನ್ನ ಹಿತೈಷಿಗಳೂ ಆದಂಥ ಮಲಾರುಬೀಡು ರವೀಂದ್ರನಾಥ್ ಆಳ್ವ ಅವರೇ, ಗ್ರೀನ್ ಹೀರೋ ಆಫ್ ಇಂಡಿಯಾ, ಇವ್ರನ್ನ ನಾನು ವೈಯಕ್ತಿಕವಾಗಿ ಭೇಟಿ ಆಗಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಇವತ್ತು ಒಂದು ಸಭಾ ವೇದಿಕೆಯಲ್ಲಿ ಸಿಕ್ಕಿದ್ದಾರೆ. ಬಟ್ ಖಂಡಿತ ನಿಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮತ್ತು ನೀವು ಬೇರೆ ಕಡೆಗಳಲ್ಲಿ ಸಾಧಿಸಿರುವಂಥ ಕೆಲಸವನ್ನು ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕೂಡ ನನಗಿದೆ. ಆ ಕಾರಣಕ್ಕೆ ಅಂಥ ವಿಶೇಷವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಶ್ರೀ ಆರ್ ಕೆ ನಾಯರ್ ಅವರೇ, ನನ್ನ ಆತ್ಮೀಯರು, ನಮ್ಮ ಪಾರ್ಟಿಯ ಹಿರಿಯ ನಾಯಕರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು ಅಂತ ನನಗೆ ಇವತ್ತೇ ಗೊತ್ತಾದದ್ದು ಅಂತ ರವೀಂದ್ರ ಶೆಟ್ರೆ, ಸುಂದರ್ ರೈ ನಡುಮನೆಯವರೇ, ವಿಶೇಷವಾಗಿ ಇವತ್ತು ಶಿಂಟೂರು ಸನ್ಮಾನ ಪುರಸ್ಕೃತರಾದಂಥ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇದರ ಮುಖ್ಯೋಪಾಧ್ಯಾಯಿನಿ ಆಗಿರುವಂಥ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯರಾಗಿರುವಂಥ ಶ್ರೀಮತಿ ರೂಪಕಲಾ ಅವರೇ, ಶಿಂಟೂರು ಸಂಸ್ಮರಣೆ ಮಾಡಲಿಕ್ಕಿರುವಂಥ ಚಂದ್ರಶೇಖರ್ ಪೆರಾಲು ಅವರೇ, ಪ್ರಾಂಶುಪಾಲರಾದ ನಾರಾಯಣಮೂರ್ತಿ ಅವರೇ, ಸೀತಾರಾಮ್ ಕೇರಳ ಅವರೇ, ಶಶಿಕಲಾ ಆಳ್ವ ಅವರೇ, ಶ್ರೀಮತಿ ರಶ್ಮಿ ಅಶ್ವಿನ್ ಶೆಟ್ಟಿ ಅವರೇ, ಯಾರನ್ನಾದ್ರು ಬಿಟ್ಟು ಹೋಯ್ತು, ಜಯಪ್ರಕಾಶ್ ಅವರು, ಸುಧಾಕರ್ ರೈ ಅವರೇ, ಅದೇ ರೀತಿ ಸವಣೂರು ಸೀತಾರಾಮ್ ರೈ ಅವರ ಬಗ್ಗೆ ನನಗೆ ತುಂಬ ಗೊತ್ತಿಲ್ಲ ಮತ್ತು ವೈಯಕ್ತಿಕವಾಗಿ ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ಅವರ ಮಗ ರಾಜೇಶ್ ರೈ ಅವರು ಮತ್ತು ನಾನು ಕಳೆದ ಹಲವಾರು ವರ್ಷಗಳಿಂದ ಸ್ನೇಹಿತರು. ರಾಜೇಶ್ ಅಣ್ಣ ನಿನ್ನೆ ಕೂಡ ಫೋನ್ ಮಾಡಿದರು ಕಾರ್ಯಕ್ರಮಕ್ಕೆ ಹೋಗಬೇಕಂತ. ಇವತ್ತು ಬೆಳಿಗ್ಗೆ ಮತ್ತೊಮ್ಮೆ ಫೋನ್ ಮಾಡಿದರು. ರಾಜೇಶ್ ಅಣ್ಣ ಅಷ್ಟು ಫಾಲೋ ಅಪ್ ಮಾಡಿದ್ದಾರೆ. ನಾನು ಹಲವು ಕಾರಣಗಳಿಗೆ ಈ ರೀತಿಯ ಕಾರ್ಯಕ್ರಮಗಳನ್ನು ತಪ್ಪಿಸೋದಿಲ್ಲ. ಮೊದಲನೇದು, ವಿದ್ಯಾರ್ಥಿಗಳ ಮಧ್ಯೆ ಭಾರತದ ಭವಿಷ್ಯದ ಮಧ್ಯೆ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಹೊತ್ತು ಕಾಲ ಕಳೆಯುವ ಅವಕಾಶ ಸಿಕ್ಕಿದರೆ ಐ ಡೋಂಟ್ ಮಿಸ್ ದಟ್ ಆಪರ್ಚುನಿಟಿ. ಯಾಕೆಂದರೆ ಭಾರತ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ನಂಬಿಕೊಂಡು ಭಾರತದ ಈ ಬದಲಾವಣೆಯ ಪರ್ವದ ಸಂದರ್ಭದಲ್ಲಿ ಭಾರತ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡಬಲ್ಲದು ಮತ್ತು ಕೊಡುವಂಥ ಸಾಮರ್ಥ್ಯ ಮತ್ತು ಜವಾಬ್ದಾರಿ ಭಾರತೀಯರಿಗಿದೆ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರಕ್ಕೆ ಬಂದಂಥವನು ನಾನು. ಸೊ ಐ ಡು ನಾಟ್ ವಾಂಟ್ ಟು ಮಿಸ್ ದಟ್ ಆಪರ್ಚುನಿಟಿ. ಭಾರತ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಇಡೀ ವಿಶ್ವಕ್ಕೆ, ವಿಶ್ವದ ಜನರಿಗೆ ಜೀವನದ ದಾರಿಯನ್ನು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಭಾರತದ ಈ ಒಂದು ಬದಲಾವಣೆಯ ಪರ್ವ ಕಾಲದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇದ್ದರೆ ಆ ಬದಲಾವಣೆಯನ್ನು ನೋಡುವಂಥ, ಅನುಭವಿಸುವಂಥ, ಬದಲಾವಣೆಯ ಪ್ರಾಸೆಸ್ನಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ನನ್ನಂಥ ಒಬ್ಬ ಯುವಕನಿಗೆ ಸಿಗಬಲ್ಲದು ಅನ್ನೋಂಥ ಕಾರಣಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಬಂದವನು ನಾನು. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಮಧ್ಯೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ತುಂಬ ಶ್ಲಾಘನೀಯವಾದಂಥ ಕೆಲಸ, ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ. ಈ ಸಂಸ್ಥೆಯ ಪ್ರೇರಕ ಶಕ್ತಿ, ಅವರ ಸ್ಮೃತಿಯ ಕಾರ್ಯಕ್ರಮ ಇವತ್ತು ನಡೀತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ಅವರೊಬ್ಬ ಸೈನಿಕರು ಕೂಡ ಆಗಿದ್ದರು ಅನ್ನುವಂಥದ್ದು ಡಬಲ್ ಖುಷಿ ಕೊಡುವಂಥ ಸಂಗತಿ. ಬಂಧುಗಳೇ, ವಿಶೇಷವಾಗಿ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಸಂದರ್ಭದಲ್ಲಿ ನಿಮಗೆ ಎಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಬ್ಬ ಸೈನಿಕನ ಮಾನಸಿಕತೆ ಅತ್ಯಂತ ವಿಶೇಷವಾದಂಥ ಒಂದು ಮಾನಸಿಕತೆ. ಅದನ್ನು ತುಂಬ ಜನ ಅರ್ಥ ಮಾಡಿಕೊಳ್ಳಲಿ ವಿಫಲರಾಗ್ತಾರೆ. ಒಬ್ಬ ಸೈನಿಕ ಒಮ್ಮೆ ಸೈನಿಕನಾದರೆ ಅವನು ಜೀವನ ಪೂರ್ತಿ ಸೈನಿಕನ ಮಾನಸಿಕತೆ ಇರ್ತದೆ. ನಾನು ವಿದ್ಯಾರ್ಥಿ ಸಮೂಹದ ಮಧ್ಯೆ
ಯುವ ಜನರ ಮಧ್ಯೆ ಹೋದಂಥ ಸಂದರ್ಭದಲ್ಲಿ ಇದನ್ನು ಹಲವು ಬಾರಿ ಹೇಳೋದುಂಟು. ಒಬ್ಬ ಸೈನಿಕನ ಮಾನಸಿಕತೆಯನ್ನು ಡೆವಲಪ್ ಮಾಡಿಕೊಳ್ಳಿ ಅನ್ನುವಂಥದ್ದು. ಸೈನಿಕನಾಗೋದು ಎಲ್ರಿಗೂ ಸಾಧ್ಯ ಇಲ್ಲ, ಬಟ್ ಸೈನಿಕನ ಮಾನಸಿಕತೆಯನ್ನು ಡೆವಲಪ್ ಮಾಡಿದರೆ ಭಾರತಕ್ಕೆ ಇವತ್ತು ಅವಶ್ಯಕತೆ ಇರುವಂಥದ್ದು ಆ ಸೈನಿಕನ ಮಾನಸಿಕತೆ, ಎಲ್ಲರನ್ನ ಒಟ್ಟಾಗಿ ಒಂದಾಗಿ ತೆಗೆದುಕೊಳ್ಳುವಂಥ ಹೋಗುವಂಥ ಮಾನಸಿಕತೆ, ಯಾವುದೇ ಸವಾಲು ಬಂದರೂ ಧೃತಿಗಡದೆ ಹೋಗುವಂಥ ಮಾನಸಿಕತೆ, ತನ್ನ ಶ್ರೇಯಸ್ಸನ್ನು, ತನ್ನ ಸ್ವಾರ್ಥವನ್ನು, ತನ್ನ ಅಭಿವೃದ್ಧಿಯನ್ನು ಕೊನೆಯದಾಗಿ ಯೋಚಿಸುವಂಥ ಮಾನಸಿಕತೆ ಒಬ್ಬ ಸೈನಿಕನ ಮಾನಸಿಕತೆ. ನಾವು ಸೈನ್ಯದಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇರ್ಬೋದು, ಮಿಲಿಟರಿ ಅಕಾಡೆಮಿ ಇರ್ಬೋದು, ಡಿಫೆನ್ಸ್ ಅಕಾಡೆಮಿ ಇರ್ಬೋದು, ಅಲ್ಲಿಂದ ಪಾಸ್ಔಟ್ ಆಗಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಚೆಟ್ವುಡ್ ಕ್ರೆಡೋ ಅಂತ ಇದೆ. ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳ್ತಾರೆ. ದ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್. ಯುವರ್ ಓನ್ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಕಮ್ಸ್ ಲಾಸ್ಟ್ ಅಂತ ಹೇಳ್ತಾರೆ. ನಾನು ವಿದ್ಯಾರ್ಥಿಗಳಲ್ಲಿ ಇಷ್ಟು ಮಾತ್ರ ಹೇಳ್ತಾ ಇರೋದು, ಈ ಫಿಲಾಸಫಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸೇಫ್ಟಿ, ಹಾನರ್ ಆ್ಯಂಡ್ ವೆಲ್ಫೇರ್ ಲಾಸ್ಟ್ ಅನ್ನುವಂಥ ಫಿಲಾಸಫಿಯನ್ನು ಇಟ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಶತಸಿದ್ಧ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಕಾಸ್ ವಿ ಶುಡ್ ಬಿಲೀವ್ ದ್ಯಾಟ್ ಈ ಸಮಾಜ ಅಭಿವೃದ್ಧಿ ಹೊಂದರೆ, ಈ ಸಮಾಜ ಗಟ್ಟಿಯಾದರೆ, ಈ ರಾಷ್ಟ್ರ ಗಟ್ಟಿಯಾದರೆ ಅದರಲ್ಲಿ ನನ್ನ ಅಭಿವೃದ್ಧಿ, ಅದರಲ್ಲಿ ನನ್ನ ಶ್ರೇಯಸ್ಸು, ಅದರಲ್ಲಿ ನನ್ನ ಗೌರವ ಅನ್ನುವಂಥದ್ದನ್ನು, ಈ ಫಿಲಾಸಫಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಫಿಲಾಸಫಿಯ ಭಾರತೀಯ ಸಂಸ್ಕೃತಿಯ ಮೂಲ ತತ್ವ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಸಂಸ್ಕೃತಿ ಈ ರೀತಿಯಾದಂಥ ಒಂದು ಶ್ರೇಷ್ಠವಾದ ಸಂಸ್ಕೃತಿ. ಆ ಕಾರಣಕ್ಕೆ ವಿಶ್ವಕ್ಕೆ ನಾವು ಜೀವನದ ದಾರಿಯನ್ನು ಕೊಡಬಲ್ಲದು, ವಿಶ್ವಕ್ಕೆ ಮಾರ್ಗದರ್ಶನವನ್ನು ಕೊಡಬಹುದು, ವಿಶ್ವ ಗುರು ಆಗ್ತೀವಿ ಅನ್ನುವಂಥದ್ದು ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ ನಾವು. ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ವಿಶ್ವದ ಶಾಂತಿಗೋಸ್ಕರ, ವಿಶ್ವದ ಅಭಿವೃದ್ಧಿಗೋಸ್ಕರ. ಆ ಕಾರಣಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ಈ ಒಂದು ಫಿಲಾಸಫಿಯನ್ನು ಬೆಳೆಸಿಕೊಡುವಂಥ ಕೆಲಸವನ್ನು ದಯವಿಟ್ಟು ಅಧ್ಯಾಪಕರು ಮಾಡಿಕೊಡಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಬಂಧುಗಳ ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮುಂದಿನ 25 ವರ್ಷಗಳ ಕಾಲ ಅದು ಭಾರತದ ಅಮೃತ ಕಾಲ ಆಗಲಿಕ್ಕಿದೆ, ಭಾರತದ ಭವಿಷ್ಯದ ಅಮೃತ ಕಾಲ. ನೋಬಡಿ ಕ್ಯಾನ್ ಸ್ಟಾಪ್ ಅಸ್ ಫ್ರಮ್ ಬಿಕಮಿಂಗ್ ದ ಇಕನಾಮಿಕ್ ಸೂಪರ್ ಪವರ್ ಆಫ್ ದಿಸ್ ವರ್ಲ್ಡ್. ವಿಶ್ವದ ಆರ್ಥಿಕ ಶಕ್ತಿ ಆಗುವಲ್ಲಿ ಯಾರಿಗೂ ನಮ್ಮನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಹಜ ಪ್ರಕ್ರಿಯೆಯಾಗಿ ಆಗಿಬಿಡ್ತದೆ. ಬಟ್ ಅದನ್ನು ಸಸ್ಟೈನ್ ಮಾಡ್ಬೋದು, ಅದನ್ನು ಸಸ್ಟೈನಬಲ್ ಆಗಿ ಇಟ್ಕೊಳ್ಬೋದು, ಅದನ್ನು ಶಾಶ್ವತವಾಗಿ ಇಟ್ಕೊಳ್ಬೋದು. ಅದು ನಮ್ಮ ತಾಕತ್ತಿನ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಸಂಸ್ಕಾರದ ಮೇಲೆ, ನಾವು ಶಾಲೆಗಳಲ್ಲಿ ಕಲಿತುಕೊಂಡ ಪಾಠದ ಮೇಲೆ, ಮನೆಯಲ್ಲಿ ಕಲಿತುಕೊಂಡ ಸಂಸ್ಕಾರದ ಆಧಾರದಲ್ಲಿ ಇರ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳನ್ನು ನಾನು ಎಷ್ಟು ಮಾತ್ರ ವಿನಂತಿ ಮಾಡೋದು, ದೇವರು ನಿಮ್ಮನ್ನು ಈ ಸಂದರ್ಭದಲ್ಲಿ ಭಾರತದ ಒಂದು ಭವಿಷ್ಯತ್ತಿನ ಅಮೃತ ಕಾಲದ ಸಂದರ್ಭದಲ್ಲಿ, ಭಾರತದ ಅಭಿವೃದ್ಧಿಯ ಪರ್ವಕಾಲದಲ್ಲಿ, ಭಾರತದ ಬದಲಾವಣೆಯ ಪರ್ವಕಾಲದಲ್ಲಿ ನೀವು ಈ ಪ್ರಾಯದಲ್ಲಿ ಹುಟ್ಟಿದ್ದೀರಂದರೆ ಅದು ದೇವರು ನಿಮಗೆ ಕೊಟ್ಟಂಥ ಅವಕಾಶ. ಹಾಗಾಗಿ ಆ ಅವಕಾಶವನ್ನು ಕಳೆದುಕೊಳ್ಬೇಡಿ. ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಸವಣೂರು ಸೀತಾರಾಮ್ ರೈ ಅವರಿಗೆ, ಅಶ್ವಿನ್ ಶೆಟ್ಟರಿಗೆ, ವಿಶೇಷವಾಗಿ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ರಾಜೇಶ್ ರೈ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ತುಂಬ ಪ್ರೇರಣಾದಾಯಿ ಕಾರ್ಯಕ್ರಮ. ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಸೈನಿಕ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಲಸ ಮಾಡಿದಂಥ ಸೈನಿಕ, ಅವರನ್ನು ನೆನಪಿಸಿಕೊಂಡು ಅವರ ಪ್ರೇರಣೆಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು, ಪ್ರಾಯಶಃ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಹೆಸರಿನಲ್ಲಿ ಅವರ ಪ್ರೇರಣೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೋದಿದ್ರೆ ಅದು ಭಾರತದ ಭವಿಷ್ಯಕ್ಕೆ ವಿದ್ಯೆಯನ್ನು ಕೊಡುವಂಥ, ಸಂಸ್ಕಾರವನ್ನು ಕೊಡುವಂಥ ಕೆಲಸ. ಅಂಥ ಕೆಲಸವನ್ನು ಸವಣೂರು ಸೀತಾರಾಮ್ ರೈ ಅವರು, ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. 75 ವರ್ಷ ಆಗಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅವರು ಪುಸ್ತಕವನ್ನು ಕೊಡುವಾಗ 75 ವರ್ಷ ಪ್ರಾಯದಲ್ಲಿಯೂ ಈ ಉತ್ಸಾಹ, ಒಂದು ಉತ್ಸಾಹದ ಚಿಲುಮೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಉತ್ಸಾಹ, ಅವರ ಈ ಎನರ್ಜಿ ನಮಗೂ ಒಂದು 60 ವರ್ಷದವರೆಗಾದರೂ ಇರಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ತಂಡದ ಜೊತೆ ಈ ಕೆಲಸ, ಒಳ್ಳೆಯ ಕೆಲಸ ಸವಣೂರಿನಂಥ ಭಾಗದಲ್ಲಿ ಆಗ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಿ ನಡೀಲಿ, ಇದಕ್ಕೆ ದೈವದೇವರ ಆಶೀರ್ವಾದ ಇರಲಿ, ಊರವರ ಸಹಕಾರ ಇರಲಿ, ಎಲ್ಲ ಹಿತೈಷಿಗಳ ಸಹಕಾರ ಇರಲಿ. ಯಾಕೆಂದರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ಇದು ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ವಿದ್ಯಾರ್ಥಿಗಳ ಮಧ್ಯೆ ಸ್ವಲ್ಪ ಹೊತ್ತು ಇರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ
ಯಾಕೆಂದರೆ ನಾನು ಒಂದು ಸ್ವಲ್ಪ ಸಬ್ಲಿಮಿನಿಯಲ್ ಫೀಲಿಂಗ್ ಮೇಲೆ ನಂಬಿಕೆ ಇಟ್ಕೊಂಡಿರೋನು. ವಿದ್ಯಾರ್ಥಿಗಳ ಮಧ್ಯೆ ಇದ್ದರೆ ಅದು ಆಟೋಮ್ಯಾಟಿಕ್ ಆ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಅನ್ನುವಂಥದ್ದೊಂದು ಲೆವೆಲ್ನಲ್ಲಿ ಯೋಚನೆ ಮಾಡುವನು. ಹಾಗಾಗಿ ಅಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಹಿತನುಡಿಗಳನ್ನು ತಿಳಿಸಿದ್ದೀರಿ ಸರ್. ಅದೇ ರೀತಿ ಭಾರತವನ್ನು ವಿಶ್ವಗುರುವಿನ ಸ್ಥಾನಕ್ಕೆ ಏರಿಸುವ ಉದ್ದೇಶದಿಂದ ರಾಜಕೀಯ ಕ್ಷೇತ್ರಕ್ಕೆ ಇಳಿದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ಖಂಡಿತವಾಗಿಯೂ ನಿಮ್ಮ ಆಶಯ ಈಡೇರಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಆಗಿರುವವರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ಉಮಾವತಿ, ಉಪನ್ಯಾಸಕಿ, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್. ಎಲ್ರಿಗೂ ನಮಸ್ಕಾರ. ಯಾವುದೇ ಕೆಲಸಕ್ಕೂ ನಾ ಸೈ ಎನ್ನುವ ಆತ್ಮವಿಶ್ವಾಸದ ಕಣಿಯಾಗಿರುವ ಗಣ್ಯರು ನಮ್ಮ ಅತಿಥಿ ಸ್ಥಾನದಲ್ಲಿದ್ದಾರೆ. ಶಿಕ್ಷಣವಿರಲಿ, ಸಾಮಾಜಿಕ ಸಂಘಟನೆಗಳಿರಲಿ, ರಾಜಕೀಯವಿರಲಿ, ಧಾರ್ಮಿಕ ಸಂಘಟನೆಗಳಿರಲಿ, ಎಲ್ಲದಕ್ಕೂ ಸಮರ್ಥ ನಾಯಕತ್ವ ನೀಡುವವರು ಇವರು. ದೇರಳಕಟ್ಟೆಯಲ್ಲಿ ರತ್ನ ವಿದ್ಯಾಸಂಸ್ಥೆಗಳ ಅಡಿಯಲ್ಲಿ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ನಡೆಸುತ್ತಿರುವ ಇವರು ತಮ್ಮ ಸಂಸ್ಥೆಗಳ ಮೂಲಕವಾಗಿ ಆ ಊರಿನ ಸಮಗ್ರ ಬೆಳವಣಿಗೆ ನಿರ್ಣಾಯಕ ಕೊಡುಗೆ ನೀಡುತ್ತಿರುವವರು. ತನ್ನ ಶೈಕ್ಷಣಿಕ ಕೈಂಕರ್ಯಗಳ ಜೊತೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟ, ಮಂಗಳೂರಿನ ತುಳುವಸಿರಿ ಟ್ರಸ್ಟ್ ಕುಡ್ಲ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇವುಗಳ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಬೆಂಗಳೂರು ಇದರ ಗೌರವಾಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ನಿಗಮ ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾಗಿ, ಹರೇಕಳದ ಸಂಪಿಗೆದಡಿಯ ಅರ್ಧನಾರೀಶ್ವರ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಇವುಗಳ ನಿರ್ದೇಶಕರಾಗಿ ದುಡಿಯುತ್ತಿದ್ದಾರೆ. ರಾಜಕೀಯದಲ್ಲೂ ಸಕ್ರಿಯವಾಗಿರುವ ಇವರು ಭಾರತೀಯ ಜನತಾ ಪಕ್ಷದ ವಿವಿಧ ಹುದ್ದೆಗಳಿಗೆ ನ್ಯಾಯ ನೀಡಿದ್ದಾರೆ. ಇಂತಹ ಧೀಮಂತ ವ್ಯಕ್ತಿತ್ವದ ಇವರೇ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿ, ಹರೇಕಳದ ರತ್ನ ನಿವಾಸದ ನಿವಾಸಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಸರ್, ಈಗ ನಿಮ್ಮ ಮಾತುಗಳಿಗಾಗಿ ಈ ವೇದಿಕೆ. ನಾನು ನಂಬುವಂತಹ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುತ್ತಿರುವಂತಹ ಒಂದು ಆದರ್ಶಮಯವಾದಂಥ ಕಾರ್ಯಕ್ರಮ ಸಿಂಟೂರು ಸ್ಮೃತಿ 2024. ಈ ಒಂದು ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಆಡಳಿತಾಧಿಕಾರಿ, ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ಸವಣೂರು ಇದರ ಗೌರವಾನ್ವಿತರಾದಂಥ ಅಶ್ವಿನಿ ಎಲ್ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ಸಿಂಟೂರು ಸ್ಮೃತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಸಿಂಟೂರು ನಾರಾಯಣರವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಮಾಡಿದಂತಹ ಅವರು ಕೂಡ ವೀರಯೋಧರ ಕೆಲಸ ಮಾಡಿದವರು. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಕೂಡ ವೀರಯೋಧರಾಗಿ ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದರು. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ಕೂಡ ನಮ್ಮ ನೆಚ್ಚಿನ ಸಂಸದರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಬಹಳ ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು, ನಾನು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವಂತಹ ನಮ್ಮ ಸವಣೂರು ಸೀತಾರಾಮರಯ್ಯವರು. ಈ ಒಂದು ಸವಣೂರಿನ ಶಿಲ್ಪಿ ಅಂತ ನಾವು ಅವ್ರನ್ನ ಕರೆಯಬೇಕು. ಯಾಕೆ ಅಂತ ಹೇಳಿದ್ರೆ ಈ ಗ್ರಾಮೀಣ ಪ್ರದೇಶ ಇಷ್ಟೊಂದು ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಾದರೆ ನಮ್ಮ ಸವಣೂರು ಸೀತಾರಾಮರವರ ಪಾತ್ರ ಬಹಳ ದೊಡ್ಡದಿದೆ ಅಂತೇಳಿ ನಮಗೆಲ್ಲರಿಗೂ ಕೂಡ ತಿಳಿದಿರುವ ವಿಚಾರ. ಅವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಬಹಳಷ್ಟು ಗಣ್ಯ ಮಹನೀಯರಿದ್ದಾರೆ, ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮುಂಭಾಗದಲ್ಲೂ ಕೂಡ ಈ ಊರಿನ ಗಣ್ಯರು, ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ಯಾವತ್ತೂ ಕೂಡ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಆ ಒಂದು ವಿದ್ಯಾಸಂಸ್ಥೆ ಇತರರಿಗೆ ಮಾದರಿಯಾಗುವುದಕ್ಕೆ ಯಾವುದೇ ರೀತಿಯ ಸಂಶಯವಿಲ್ಲ. ಇವತ್ತು ಸವಣೂರು ಸೀತಾರಾಮರಯ್ಯವರು ನಾವು ಕಳೆದ 2000 ಇಸವಿನಿಂದ ಇವತ್ತಿನವರೆಗೆ ಬಹಳಷ್ಟು ವರ್ಷಗಳ ಕಾಲ
ಬಹಳ ಬೇರೆ ಬೇರೆ ರೀತಿಯಲ್ಲಿ, ಅದನ್ನು ಕೂಡ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಏನು ಪ್ರಾಥಮಿಕ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಆಗಬೇಕು ಎಂಬ ಒಂದು ಧ್ವನಿಯನ್ನು ಭಾಳ ಗಟ್ಟಿಯಾಗಿ ಮಾಡುತ್ತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ಕೂಡ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿ ಶುಲ್ಕವನ್ನು ಪಡೆದುಕೊಂಡು ಬಹಳ ಕಷ್ಟದಿಂದ ವಿದ್ಯಾಸಂಸ್ಥೆ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ನಾವು ಕೂಡ ಕನ್ನಡ ವಿರೋಧಿಗಳಲ್ಲ, ನಾವು ಏನು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಭಾಷೆಗೆ ಕನ್ನಡವನ್ನು ಮಾಡ್ತೇವೆ, ನಾವು ಆಂಗ್ಲ ಮಾಧ್ಯಮ ಶಾಲೆ ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡ್ತೇವೆ ಅಂತೇಳಿ ಹೋರಾಟವನ್ನು ಮಾಡಿ ಎಲ್ಲ ವಿಚಾರದಲ್ಲಿ ಕೂಡ ನ್ಯಾಯಾಲಯದ ಮೆಟ್ಟಿಲೇರಿ ನಮಗೆ ಅಧಿಕೃತವಾಗಿ ಆಂಗ್ಲ ಮಾಧ್ಯಮ ಶಿಕ್ಷಣ ನಡೆಸುವುದಕ್ಕೆ ಸರ್ಕಾರ ಅನುಮತಿ ಕೊಡುವುದಕ್ಕೆ ಸವಣೂರು ಸೀತಾರಾಮರಾಯವರ ಕೊಡುಗೆ ಕೂಡ ಬಹಳಷ್ಟು ಇದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ, ಆ ಬಳಿಕ ನಾನೀಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸವಣೂರು ಸೀತಾರಾಮರಾಯವರು ಅದರ ಗೌರವ ಅಧ್ಯಕ್ಷರಾಗಿ ನಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದೆ. ಈ ರೀತಿಯಾದ ವ್ಯಕ್ತಿಯ ಕೈಯಡಿಯಲ್ಲಿ ನಡೆಯುತ್ತಿರುವಂಥ ಈ ವಿದ್ಯಾಸಂಸ್ಥೆ ಖಂಡಿತವಾಗಿಯೂ ಎಲ್ಲ ಇಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದಂಥ ಮೌಲ್ಯಾಧಾರಿತವಾದ ಗುಣಮಟ್ಟದ ಒಂದು ಶಿಕ್ಷಣವನ್ನು ನೀಡತಕ್ಕಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತದೆ. ನಾನು ಹೆಚ್ಚೇನು ಮಾತನಾಡದೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸಿಂಟೂರವರ ಒಂದು ಏನು ಆದರ್ಶವನ್ನು ಇಟ್ಟುಕೊಂಡು ವಿದ್ಯಾಸಂಸ್ಥೆ ನಡೀತಿದೆ ಅಂತ ಹೇಳಿದರೆ ಈ ಮಕ್ಕಳಲ್ಲೂ ಕೂಡ ಇವತ್ತು ನಿಮ್ಮ ಮಕ್ಕಳ ಪ್ಯಾರೆಂಟ್ಸ್ ಅಥವಾ ನಮ್ಮ ಹೆತ್ತವರಿಗೆ ಒಂದು ಭಾಳ ದೊಡ್ಡ ಕನಸಿರ್ತದೆ. ನನ್ನ ಮಗ ಆ ರೀತಿ ಈ ರೀತಿ ಆಗಬೇಕು, ನನ್ನ ಮಗಳು ಈ ರೀತಿಯಾಗಿರಬೇಕು ಎಂಬ ಒಂದು ಕನಸನ್ನು ಇಟ್ಕೊಂಡು ಅವರು ನಿಮ್ಮನ್ನು ವಿದ್ಯಾಸಂಸ್ಥೆಗೆ ಕಳಿಸ್ತಾರೆ. ಆ ಕನಸನ್ನು ನನಸು ಮಾಡತಕ್ಕಂಥ ಜವಾಬ್ದಾರಿ ಇರುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ. ಯಾವತ್ತೂ ಕೂಡ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯವರಿಗೆ, ತಮ್ಮ ಹಿರಿಯರಿಗೆ ಗೌರವವನ್ನು ಕೊಟ್ಟು, ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಅಧ್ಯಾಪಕರಿಗೆ, ಉಪನ್ಯಾಸಕರಿಗೆ ಅದೇ ರೀತಿಯಾದ ಗೌರವವನ್ನು ಕೊಟ್ಟು ವಿದ್ಯಾರ್ಜನೆ ನೀವು ಮಾಡಿದಾಗ ಖಂಡಿತವಾಗಿಯೂ ಆ ವಿದ್ಯೆ ನಿಮ್ಮಲ್ಲಿ ಉಳಿದು ಬರತಕ್ಕಂಥ ದಿನಗಳಲ್ಲಿ ಈ ಸಮಾಜದ ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ನಾವು ಬಾಳಿ ಬದುಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಎಲ್ಲರ ಜನರಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ಟಿನಲ್ಲಿ ಈ ರೀತಿಯಾದ ಕಾರ್ಯಕ್ರಮ ವಿದ್ಯಾರಶ್ಮಿ ವಿದ್ಯಾಲಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಕೇವಲ ಪಠ್ಯವನ್ನಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಬಹಳಷ್ಟು ಗಮನವನ್ನು ಕೊಟ್ಟು ನಾನು 2-3 ಬಾರಿ ಈ ಭಾಗದ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಸೀತಾರಾಮರಾಯವರ ಜೊತೆ ಪಾಲ್ಗೊಂಡಿದ್ದೇನೆ. ಖಂಡಿತವಾಗಿಯೂ ಬಹಳ ಭವಿಷ್ಯದ ಈ ವಿದ್ಯಾಸಂಸ್ಥೆಯಲ್ಲಿ ಕಳೆಯುತ್ತಿರತಕ್ಕಂಥ ಈ ವಿದ್ಯಾರ್ಥಿಗಳು ಭಾಗ್ಯವಂತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಿರಿಯರಾದ ಸವಣೂರು ಸೀತಾರಾಮರಾಯವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಅಧ್ಯಕ್ಷರಾದಂಥ ಅಶ್ವಿನನ್ನು ಕೂಡ ನಮ್ಮ ಕಮಿಟಿಯಲ್ಲಿದ್ದಾರೆ. ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾಗಿ ಒಟ್ಟು ಅವರ ಫ್ಯಾಮಿಲಿಯವರು ಈ ಟ್ರಸ್ಟ್ನ ಮೂಲಕ ನಡೆಯುತ್ತಿರುವಂಥ ವಿದ್ಯಾಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಶ್ರೀ ದೇವರ ಅನುಗ್ರಹ ವಿದ್ಯಾಸಂಸ್ಥೆಯ ಮೇಲೆ ಎಲ್ಲ ಪದಾಧಿಕಾರಿಗಳ ಮೇಲೆ ಇರಲಿ ಅಂತ ಆಶಿಸುತ್ತಾ, ಇಲ್ಲಿ ಕಳೆಯುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ರೂಪಿಸುವಂತೆ ದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನನ್ನು ಕೂಡ ಇಲ್ಲಿ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಸಂಸ್ಥೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಮನದಟ್ಟು ಮಾಡಿಕೊಟ್ಟಂಥ ತಮಗೆ ವಂದನೆಗಳು ಸರ್. ಅನ್ಯ ಕಾರ್ಯ ನಿಮಿತ್ತ ನಮ್ಮ ಪ್ರೀತಿಯ ಸಂಸದರು ಈಗ ನಮ್ಮ ಈ ಸಮಾರಂಭದಿಂದ ತೆರಳ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವರನ್ನು ಇಲ್ಲಿಂದ ಬೀಳ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಈಗ ನಡೀತಾ ಹೋಗ್ತದೆ. ಇದ್ದಾಗಲೂ ಮರೆಯಾದಾಗಲೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದ ವ್ಯಕ್ತಿ ಶಿಂಟೂರು ನಾರಾಯಣರಯ್ಯವರು. ಅವರ ಕುರಿತು ಹಾಡನ್ನು ರಚಿಸಿ ರಾಗವನ್ನು ಸಂಯೋಜಿಸಿದವರು ಶ್ರೀಯುತ ಸೀತಾರಾಮ ಕೇವಳ ಇವರು. ಈ ಹಾಡನ್ನು ಹಾಡಲಿದ್ದಾರೆ ದ್ವಿತೀಯ PUC ವಿಜ್ಞಾನ ವಿಭಾಗದ ಸನಾ ಫಾತಿಮಾ ಮತ್ತು ಬಳಗದವರು. ಹಲೋ
ಶೀಂಟೂರು ನಾರಾಯಣರೈ ನಮ್ಮ ಸಂಸ್ಥಾಪಕರಿವರೈ, ಯೋಧರು ಶಿಕ್ಷಕರು ಇವರೈ, ಕೃಷಿ ಋಷಿಯು ಸಹಕಾರಿ. 1907 ಆಗಸ್ಟ್ 14 ಬುಧವಾರದ ಶುಭ ದಿನವು ಅದು, ನಾರಾಯಣರೈ ಜನುಮ. ಕಾಸರಗೋಡಿನ ಮಂಜೇಶ್ವರದ ಬಳಿಯ ಶೀಂಟೂರು, ಮಾತೆದೆಯಕ್ಕೆ ಪಿತರು ಶ್ರೀ ದೇರಣ್ಣರೈ ಸವಣೂರು. ಬದುಕಿನ ಪಯಣದಿ ಸಂಗಾತಿ ಇದ್ದರು ಶ್ರೀಮತಿ ಯಮುನಾರೈ, ಅಕಂದ್ರು ಅಂತಕ್ಕ ರಾಮಕ್ಕ ತಮ್ಮ ತಿಮ್ಮಪ್ಪ ತಂಗ್ಯಮುನಾ. ಯಮುನಳ ಕೂಡಿ ಪಡೆದ ಮಕ್ಕಳು ಒಟ್ಟವರು 7, ಪೈಕಿಯ ಹಿರಿಯ ರಮನಂದರೈ ಮತ್ತೆ ಚೊಕ್ಕಾಡಿ ಬಾಲಕೃಷ್ಣ. 3ನೆಯವರೇ ಸೀತಾರಾಮರೈ, ಅವರನ್ನು ಜೆ ಶಾರದಾ. ಸುಧಾಕರ ಶಕುಂತಳ ಕೊನೆಯಲ್ಲಿ ನ್ಯಾಯವಾಗಿ ಜಯಪ್ರಕಾಶ. 10ನೇ ತರಗತಿ ಓದಿದ ಬಳಿಕ ಶಿಕ್ಷಣ ಶಿಕ್ಷಕ ತರಬೇತಿ, ಆದರೆ ದೊರಕಿತು ಸಹಕಾರಿ ಸಂಘದ ಪರಿವೀಕ್ಷಣೆಯ ಅಣತಿ. ಗಾಂಧಿಯ ಕರೆಗೆ ಕಿವಿ ನಿಮಿರಾಗಿಸಿ ಸೇನೆಗೆ ದಾಖಲಾತಿ. 2ನೇ ಜಾಗತಿಕ ಯುದ್ಧಕ್ಕಾಗಿ ಬರ್ಮಾದಲ್ಲಿ ಹಾಜರಾತಿ. ಯುವಕರೇ ಹಳ್ಳಿಗೆ ಹಿಂತಿರುಗಿ ಎಂಬ ಗಾಂಧಿ ಸಂದೇಶ, ಅದ ಪರಿಪಾಲಿಸಿ ಮತ್ತೆ ತಿರುಗಿ ಕೃಷಿ ಕಾಯಕಕ್ಕೆ ಪ್ರವೇಶ. ಮಾಜಿ ಸೇನಾನಿಗೆ ಒಲಿಯಿತು ಆಗ ಕೆಲಸಗಳ ಅವಕಾಶ. ಆರಿಸಿಕೊಂಡರು ಅವರು ನಂಬಿ ಶಿಕ್ಷಕನೇ ಈಶಾ. ಗಾಂಧಿಯ ಪಾಠ ಸತ್ಯ ಪರಿಶ್ರಮ ಸಮಯ ಪಾಲನೆಯು, ಜನಗಣತಿಯ ಪರಿಪೂರ್ಣತೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯು. ನಿವೃತ್ತಿಯಾದುದು 1973. 2001 ಸೆಪ್ಟೆಂಬರ್ 6 ಆತ್ಮವಾಯಿತು ಪಾರು. ಬಿಟ್ಟು ಹೋದರು ಆಸ್ತಿಯನಲ್ಲ ಆದರ್ಶದ ಬೇರು. ಮಕ್ಕಳ ಮೂಲಕ ವರುಷ ವರುಷವು ಬೆಳೆಯುತ್ತಿದೆ ಜೋರು. ಅಭಿಮಾನಿಗಳ ಹೃದಯದಿ ನಿಂತರು ಎನ್ನಾರೆನ್ನಾರು. ಅವರೇ ನಮ್ಮ ನಿಮ್ಮ ಪೂಜ್ಯರು ನಾರಾಯಣ ಮಾಸ್ತರು. ನಾರಾಯಣ ಮಾಸ್ತರು, ನಾರಾಯಣ ಮಾಸ್ತರು. ವಿದ್ಯಾದಾನಕ್ಕಿಂತ ಶ್ರೇಷ್ಠ ದಾನವಿಲ್ಲ ಎಂಬ ಹಿರಿಯರ ಅನುಭವದ ಮಾತನ್ನು ಅಕ್ಷರಶಃ ಒಪ್ಪಿಕೊಂಡವರು ಪೂಜ್ಯರಾದ ದಿವಂಗತ ಶಿಂಟೂರು ನಾರಾಯಣರವರು. ಇವರ ಸಂಸ್ಮರಣೆಯನ್ನು ಮಾಡಲಿರುವವರು ಶ್ರೀಯುತ ಚಂದ್ರಶೇಖರ್ ಪೆರಾಲ್ರವರು. ಇವರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲೆಯಾದಂಥ ಶ್ರೀಮತಿ ಶಶಿಕಲಾ ಆಳ್ವ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಆದರಣೀಯ ಗಣ್ಯರೇ, ಇಂದು ನಮ್ಮೊಡನಿರುವ ಗಣ್ಯ ಅತಿಥಿಯೋರ್ವರನ್ನು ಪರಿಚಯಿಸುವ ಸೌಭಾಗ್ಯ ನನ್ನ ಪಾಲಿನದು. ನೆಲ್ಯಾಡಿಯ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದ ಇವರು ಮುಂದೆ KES ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸುಳ್ಯ ತಾಲೂಕಿನ ಅಜ್ಜಾವರದ ಸರಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಮುಂದುವರಿಸಿದರು. ಆ ಬಳಿಕ ಆಡಳಿತಾತ್ಮಕ ಸೇವೆಗಳಲ್ಲಿ ತೊಡಗಿಕೊಂಡ ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿಯಾಗಿ, ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾಗಿ, ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯದ ಸಹಾಯಕ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿದರು. ಮತ್ತೆ ಬೋಧನಾ ಕ್ಷೇತ್ರಕ್ಕೆ ಮರಳಿದ ಶ್ರೀಯುತರು 2021ರಲ್ಲಿ ಸುಳ್ಯ ತಾಲೂಕು ಎಲಿಮಲೆಯ ಸರಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿಗೊಂಡರು.
ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಜನಪ್ರಿಯರಾಗಿರುವ ಇವರು ಜೆಸಿಯಲ್ಲಿ ಅಧ್ಯಕ್ಷ, ತರಬೇತುದಾರರಾಗಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಂಚಾಲಕರಾಗಿ, ರಾಟ್ರಿ ಕ್ಲಬ್ಬಿನ ಅಧ್ಯಕ್ಷರಾಗಿ, ಸುಳ್ಯದ ಸುವಿಚಾರ ವೇದಿಕೆಯ ಸಂಸ್ಥಾಪಕರಾಗಿ, ಕೆಬಿಜಿ ಸುಳ್ಯ ಹಬ್ಬ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾಗಿ ಸಾರ್ಥಕ ಸೇವೆ ಸಲ್ಲಿಸಿದವರು. ಅರಿವು ಮತ್ತು ಮುದ್ದು ಮಗು ನಿನ್ನ ನಗು ಎಂಬ 2 ಪುಸ್ತಕಗಳ ಪ್ರಕಟಣೆಯೊಂದಿಗೆ 12 ಸ್ಮರಣ ಸಂಚಿಕೆಗಳ ಸಂಪಾದಕರಾಗಿ ದುಡಿದು ಇವರು ಅರಸಿ ಬಂದ ಅನೇಕ ಪ್ರಶಸ್ತಿಗಳಿಗೆ ಕೊರಳೊಡ್ಡಿದ್ದಾರೆ. ಪ್ರಸ್ತುತ ನೆಹರು ಮೆಮೋರಿಯಲ್ ಕಾಲೇಜುಗಳ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರು ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಹೌದು. ಇವರ ಪತ್ನಿ ಶ್ರೀಮತಿ ಉಷಾ ಶಿಕ್ಷಕಿಯಾಗಿದ್ದು ಬೆಂಗಳೂರಿನಲ್ಲಿ IT ಉದ್ಯೋಗಿಯಾಗಿರುವ ಮಗಳು ಮಾನಸ ಮತ್ತು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿರುವ ಗೌತಮರೊಡನೆ ಸುಖ ಸಂಸಾರಿಯಾಗಿರುವ ನಮ್ಮ ಇಂದಿನ ಶಿಂಟೂರು ಸಂಸ್ಮರಣಾ ಭಾಷಣಕಾರರಾಗಿರುವ ನಗುಮುಗದ ಒಡೆಯ, ಜ್ಞಾನದಲ್ಲಿ ಹಿರಿಯ, ನಮ್ಮ ಸಂಚಾಲಕರ ಆತ್ಮೀಯ, ಎಲ್ಲರಿಗೂ ಪ್ರಿಯ ಆಗಿರುವ ಶ್ರೀ ಚಂದ್ರಶೇಖರ್ ಪೇರಾಲು. ಶಿಕ್ಷಕರು ಮತ್ತು ಸೈನಿಕರು ಒಂದು ದೇಶದ 2 ಕಣ್ಣುಗಳಿದ್ದಂತೆ ಈ 2 ವೃತ್ತಿಯನ್ನು ನಿಭಾಯಿಸಿದವರು ಶಿಂಟೂರು ನಾರಾಯಣ್ ರೈ ಅವರು. ಇವರ ಒಂದು ಸಂಸ್ಮರಣೆಯನ್ನು ಮಾಡಲಿದ್ದಾರೆ ಶ್ರೀಯುತರು. ಈಗ ಎಲ್ರಿಗೂ ಕೂಡ ನಮಸ್ಕಾರ. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಈ ದಿವಸ 13ನೇ ವರ್ಷದ ಶಿಂಟೂರು ಸ್ಮೃತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆತ್ಮೀಯ ಮಿತ್ರರಾಗಿರುವಂಥ ಶ್ರೀ ಅಶ್ವಿನ್ ಶೆಟ್ಟಿಯವರೇ ಹಾಗೂ ಈ ಒಂದು ಸಂಸ್ಥೆಯನ್ನು ಸಂಚಾಲಕರಾಗಿ ಮುನ್ನಡೆಸುತ್ತಿರುವಂಥ ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ಸಹಕಾರಿ ರತ್ನ ಸವಣೂರು ಸೀತಾರಾಮರಯ್ಯವರೇ, ವೇದಿಕೆಯ ಮೇಲಿರುವ ಅತಿಥಿಗಳಾದ ಮಲಾರ್ಬೀಡು ರಾವಿನಾಥ ಆಳ್ವರೇ, ನನ್ನ ಸನ್ಮಿತ್ರ ಗ್ರೀನ್ ಹೀರೋ ಆಫ್ ಇಂಡಿಯಾ RK ನಾಯರ್ರವರೇ, ಸುಂದರ್ ರೈಯವರೇ ಹಾಗೂ ಅವರ 2 ಸುಪುತ್ರರೇ ಹಾಗೂ ಪ್ರಾಂಶುಪಾಲರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ನೆಲೆಸಿರುವ ಹಿರಿಯರೇ ಹಾಗೂ ಕಿರಿಯರೇ, ವಿದ್ಯಾರ್ಥಿಗಳೇ, ಭಾಳ ಸಂತೋಷ ಆಗ್ತಾ ಇದೆ. ಈ ಹಿಂದೆ 2 ಸಲ ನಾನು 13 ವರ್ಷದಲ್ಲಿ 2 ಸಲ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಎದುರು ಭಾಗ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇನೆ. ಇವತ್ತು ನನಗೆ ಒಂದು 2 ಮಾತು ಅವರ ಬಗ್ಗೆ ಆತಾಡಬೇಕು ಅಂತ ಸೀತಾರಾಮರಯ್ಯವರು ಹೇಳಿದಾಗ ಆಗೋದಿಲ್ಲ ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಸೀತಾರಾಮರಯ್ಯವರ ಒಂದು ಮಾರ್ಗದರ್ಶನ, ಮಿತ್ರತ್ವವೇ ಕಾರಣ. ಆ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಬಹುಶಃ ಒಂದು ಗಾದೆ ಇದೆ, 10 ಹೆತ್ತವಳಿಗೆ 1 ಹೆತ್ತವಳು ಒಮ್ಮೆ ಮಾರ್ಗದರ್ಶನ ಮಾಡಿದಂತೆ. ಹಾಗೆ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ಬರುವವರು, ಪ್ರತಿ ವರ್ಷ ಶಿಂಟೂರ ಸ್ಮೃತಿ ಮಾಡುವವರು ಅವರ ಮಕ್ಕಳಿದ್ರು ನಾನೇನಾದರೂ ಮಾತಾಡಿದರೆ ಅದು 10 ಹೆತ್ತವಳಿಗೆ 1 ಹೆತ್ತವಳು ಮಾರ್ಗದರ್ಶನ ಮಾಡಿದಾಗ ಆಗ್ತದೆ ಅಂತ ನಾನು ಅನಿಸಿದ್ದೇನೆ. ಮತ್ತು ಒಂದು 10 ನಿಮಿಷದ ಅವಧಿಯಲ್ಲಿ ಅವರ ಬಗ್ಗೆ ಮಾತನಾಡಿ ಅಂತ ಹೇಳಿದರೆ ಭಾಳ ಕಷ್ಟ. ಯಾಕೆಂದರೆ ಒಂದು ಸಾಗರದಿಂದ ಒಂದು ಬಿಂದು ನೀರನ್ನು ತೆಗೆದು ಹೊರಗೆ ಇಟ್ಟ ಹಾಗೆ ಒಂದು ಸ್ವಲ್ಪ ಮಾತುಗಳನ್ನು ಮಾತ್ರ ನಾನು ಆಡ್ಬೋದಾಗಿದೆ. ಅಷ್ಟಕ್ಕೆ ಸೀಮಿತವಾಗಿರಿಸಿ ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ. ಎಲ್ಲ ಮಿತ್ರರೇ, ಓದಿ ಬೋಧಕನಾಗು, ಕಾದಿ ಯೋಧನೆ ಆಗು, ಶ್ರಮಿಕ ವಣಿಕನೇ ಆಗು, ದುಡಿದು ಗಳಿಸಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಅಂತ. ಬಹುಶಃ ಈ 2 ಮಾತುಗಳಲ್ಲಿಯೂ ಕೂಡ ಶಿಂಟೂರು ನಾರಾಯಣರಯ್ಯವರು ಒಳಗೊಂಡಿದ್ದಾರೆ ಎಂದಕ್ಕೆ ಯಾವುದೇ ಮಾತು ಬೇರೆ ಬೇಡ. ಯಾಕೆಂದರೆ ಒಬ್ಬ ಯೋಧನಾಗಿ, ಒಬ್ಬ ಶಿಕ್ಷಕನಾಗಿ, ಒಬ್ಬ ಸಹಕಾರಿಯಾಗಿ, ಒಬ್ಬ ಕೃಷಿಕನಾಗಿ ಅವರು ಮಾಡಿದಂಥ ಸಾಧನೆ ಇಡೀ ಸಮಾಜಕ್ಕೆ ಮಾತ್ರ ಅಲ್ಲದೆ ಅವರ ಕುಟುಂಬದ ಎಲ್ಲ ವ್ಯಕ್ತಿಗಳನ್ನು ಯೋಗ್ಯ ಪುರುಷರನ್ನಾಗಿ ಮಾಡಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಇಂತಹ ಭಾಗ್ಯ ಯಾರಿಗೂ ಕೂಡ ಸಿಗುವುದಿಲ್ಲ. ಒಬ್ಬ ಯೋಧನಾಗುವುದು, ಶಿಕ್ಷಕನಾಗುವುದು, ರೈತನಾಗುವುದು ಅದು ಎಲ್ಲರಿಗೂ ಕೂಡ ಆಗುವುದಿಲ್ಲ. ಕೆಲವೊಮ್ಮೆ ನಾವು ಒಂದು ಉದ್ಯೋಗಕ್ಕೆ ಅಂಟಿಕೊಟ್ರೆ ಅದಕ್ಕೆ ಅಂಟಿಕೊಂಡಿರ್ತೇವೆ. ಅದರಿಂದ ಆಚೆ ನಾವು ಹೊರಗೆ ಬರಲಿಕ್ಕೆ ಮನಸ್ಸೇ ಮಾಡೋದಿಲ್ಲ. ನಾವೊಂದು ಸೀಮಿತ ರೇಖೆಯೊಳಗೆ ಮಾತ್ರ ಇರ್ತೇವೆ. ಆದರೆ ಆ ಸೀಮಿತ ರೇಖೆಯನ್ನು ದಾಟಿ ನಾನು ಏನನ್ನಾದರೂ ಸಾಧಿಸಬೇಕು, ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ತಮ್ಮ ವೃತ್ತಿಯನ್ನು ಆಗಾಗ ಬದಲಾವಣೆ ಮಾಡಿ ದೇಶಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟವರು ಶಿಂಟೂರು ನಾರಾಯಣ ರೈಗಳು. ದೇವರ ನಾಡಿನ ಕೇರಳದ ಮಂಜೇಶ್ವರದ ಬಳಿಯ ಶಿಂಟೂರಿನಲ್ಲಿ ಜನಿಸಿದಂಥ ಶಿಂಟೂರು ನಾರಾಯಣ ರೈಗಳು ಅವರ ತಂದೆ ಸವಣೂರು ದೇವಣ್ಣ ರೈ ಮತ್ತು ತಾಯಿ ದಯ್ಯಕ್ಕೆ
ಅಳಿಯಕಟ್ಟು ಕುಟುಂಬ ಆದ ಕಾರಣ ಬಹುಶಃ ಶಿಂಟೂರು ಎಂಬ ಹೆಸರು ಅವರಿಗೆ ಸೇರಿಕೊಂಡಿದೆ ಅಂತ ನಾನು ನಂಬಿದ್ದೇನೆ. ಆ ನಿಟ್ಟಿನಲ್ಲಿ 1907ರಲ್ಲಿ ಅವರು ಜನಿಸ್ತಾರೆ. ಆ ನಂತರ ಬಹುಶಃ ಆ ಕಾಲದಲ್ಲಿ ಶಿಕ್ಷಣಕ್ಕೆ ಎಷ್ಟು ಜನ ಕಷ್ಟಪಡಬೇಕಿತ್ತೋ ಏನೋ, ಆದರೂ ಕೂಡ ಅವರ ತಂದೆ ತಾಯಿಗಳು ಅಷ್ಟು ಶ್ರಮಪಟ್ಟು ತನ್ನ ಮಗನಾದ ನಾರಾಯಣ ರೈ ಅವರಿಗೆ SSLCಯ ತನಕ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಆ ಕಾಲದಲ್ಲಿ SSLC ಮಾಡಿದ್ದಾರೆ ಅಂತೇಳಿ ಈಗ ಒಂದು IAS ಆಫೀಸರ್ ಆದಂಥ ಒಂದು ರೀತಿ ಅದು, ಅಷ್ಟು ಕೂಡ ಅದಕ್ಕೆ ಒಂದು ಬೆಲೆ ಇತ್ತು. ಆ ಕಾಲದಲ್ಲಿ ತನ್ನೆಲ್ಲ ಕಷ್ಟವನ್ನು ಮರೆತು ಅವರು SSLC ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಆ ನಂತರ ಯಮುನಾ ಅವರನ್ನು ವಿವಾಹ ಆಗ್ತಾರೆ. ವಿವಾಹವಾದ ನಂತರ 7 ಮಕ್ಕಳಿಗೆ, ನನಗೆ ಗೊತ್ತಿದ್ದಾಗೆ ರಮಾನಂದ ರೈ, ಬಾಲಕೃಷ್ಣ ರೈ, ಸೀತಾರಾಮ ರೈ, ಶಾರದಾ ಶೆಟ್ಟಿ, ಸುಧಾಕರ್ ರೈ, ಶಕುಂತಳ ಮತ್ತು ಜಯಪ್ರಕಾಶ್ ರೈ 5 ಗಂಡು ಮಕ್ಕಳು ಮತ್ತು 2 ಹೆಣ್ಣುಮಕ್ಕಳಿಗೆ ಜನ್ಮ ನೀಡಿ ಆ ಮಕ್ಕಳನ್ನು ಮುತ್ತುಗಳ ಹಾಗೆ ಪೋಷಿಸಿ ಅವರಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಇದ್ದರೂ ಬದುಕಿನಲ್ಲಿ ಒಂದು ಉತ್ತಮವಾದ ದಾರಿಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ಶಿಂಟೂರು ನಾರಾಯಣ ರೈಗಳು. ಅದರ ಪ್ರತೀಕವಾಗಿ ಅವರ ಮಕ್ಕಳೆಲ್ಲರೂ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಅಂತಹ ಸುಯೋಗ ಭಾಗ್ಯ ಬೇರೆ ಯಾರಿಗೂ ಕೂಡ ಲಭಿಸಲಿಕ್ಕಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಬಡತನ ಇತ್ತು, ಎಷ್ಟು ಕಷ್ಟ ಇತ್ತು, ಜನ ಬದುಕಲಿಕ್ಕೆ ಎಷ್ಟು ಸಾಹಸ ಪಡ್ತಾಯಿದ್ರು ಅಂತ ಹೇಳಿದರೆ, ಅದರ ಜೊತೆಗೆ 8 ಮಕ್ಕಳನ್ನು ಸಾಕುವುದು, ಅವರಿಗೆ ಮದುವೆ ಮಾಡಿಸುವುದು, ಅವರ ಜವಾಬ್ದಾರಿಯನ್ನು ಹೊರುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂಥ ಶ್ರೇಷ್ಠವಾದ ಕೆಲಸವನ್ನು ಮಾಡಿದವರು ಶಿಂಟೂರು ನಾರಾಯಣ ರೈಗಳು. ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದಂಥ ಕಾಲದಲ್ಲಿ ಮೊಳಹಳ್ಳಿ ಶಿವರಾಯರು ಸಹಕಾರಿ ತತ್ವದ ಮೇಲೆ ನಂಬಿಕೆ ಇಟ್ಟು ಈ ಭಾಗದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಪುತ್ತೂರಿನಲ್ಲಿ NS ಕಿಲ್ಲೆಯವರು ಕೂಡ ಇದ್ದರು. ಅವರ ಜೊತೆ ಒಟ್ಟಿಗೆ ಕೂಡಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಶಿಂಟೂರು ನಾರಾಯಣ ರೈಗಳು. ಆ ಕಾಲದಲ್ಲಿ ಪುತ್ತೂರು ರೂರಲ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಶಿಂಟೂರು ನಾರಾಯಣ ರೈಗಳಿಗೆ ಮೊಳಹಳ್ಳಿ ಶಿವರಾಯರೇ ಅವರು ಕರೆದು ನೀನು ಇದರಲ್ಲಿ ಒಂದು ಸೂಪರ್ವೈಸರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಅವರನ್ನು ಕರೆದು ಉದ್ಯೋಗ ಕೊಟ್ಟರು. ಮೊದಲು ಬೈಂದೂರಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಆಮೇಲೆ ಮಂಗಳೂರಿಗೆ ಬಂದರು. ಬಹುಶಃ ಇದಿನಬ್ಬರು ಒಂದು ಮಾತು ಅವರ ಪುಸ್ತಕದಲ್ಲಿ ಹೇಳ್ತಾರೆ. ಇದಿನಬ್ಬರು ಮತ್ತು ಅವರು ಬೈಂದೂರಿನಲ್ಲಿ ಕೆಲಸ ಮಾಡುವಾಗ ರಾತ್ರಿ ಹಗಲು ಆ ಸಹಕಾರಿ ಸೊಸೈಟಿಯಲ್ಲಿ ಕೆಲಸ ಮಾಡಬೇಕಾಗಿ ಬರ್ತಾಯಿತ್ತು. ಬರುವ ಅಡಿಕೆ ಗೋಣಿಗಳನ್ನು ಮೂಟೆಗಳನ್ನು ಹೊತ್ತು ಗೋಡನ್ನೊಳಗೆ ಹಾಕಬೇಕಿತ್ತು, ಲಾರಿಗೆ ಹಾಕಬೇಕಾಗಿತ್ತು. ಆಗ ಶಿಂಟೂರರು ಧೈರ್ಯದಿಂದ ತನ್ನ ಶರ್ಟು ಬನಿಯನ ಅಂಗಿಗಳನ್ನೆಲ್ಲ ಕಳಚಿ ರಾತ್ರಿ ಹೊತ್ತಿನಲ್ಲಿ ಕೂಡ ಅಡಿಕೆಗಳನ್ನು ಲೋಡು ಮಾಡಿದ ನೆನಪನ್ನು ಇದಿನಬ್ಬರು ಅವರ ಪುಸ್ತಕದಲ್ಲಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅಷ್ಟು ಪರಿಶ್ರಮಿ, ಅಷ್ಟು ಕಷ್ಟ ಸಹಿಷ್ಣು, ಅದನ್ನೆಲ್ಲವನ್ನು ಸಹಿಸಿಕೊಂಡು ಸಹಕಾರಿ ಕ್ಷೇತ್ರದಲ್ಲಿ ಅವರು ದುಡಿದಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಸಾಧನೆ ಮಾಡಿ ತಮ್ಮ ಮಕ್ಕಳನ್ನು ಸಾಕಲಿಕ್ಕೆ, ಬೆಳೆಸಲಿಕ್ಕೆ, ಅವರಿಗೆ ಯೋಗ್ಯವಾದ ಶಿಕ್ಷಣ ಕೊಡಲಿಕ್ಕೆ ಆ ಕಾಲದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಬಹುಶಃ ಸಹಕಾರಿ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ನಿವೃತ್ತಿಯಾದ ನಂತರ, ಶಿಕ್ಷಕರಾಗಿ ನಿವೃತ್ತಿಯಾದ ನಂತರವೂ ಸೀತಾರಾಮ ರೈಗಳು ಈ ಏರಿಯಾದಲ್ಲಿ ಸೂಪರ್ವೈಸರ್ ಆಗಿರುವ ಕೆಲಸದಲ್ಲಿ ಸಹಕಾರಿ ಕ್ಷೇತ್ರದ ಒಂದು ಪ್ರೋತ್ಸಾಹಕ್ಕಾಗಿ ಅಲ್ಲಲ್ಲಿ ಹೋಗಿ ಅವರು ಭಾಷಣಗಳನ್ನು ಕೂಡ ಮಾಡಿದ್ದುಂಟಂತ ಪುಸ್ತಕದಲ್ಲಿ ಅವರ ಲೇಖಕರು ನೆನಪಿಸಿಕೊಂಡಿದ್ದನ್ನು ನಾನು ತಿಳಿದಿದ್ದೇನೆ. ಅವರು ಆ ನಂತರ ಸಹಕಾರಿ ಕ್ಷೇತ್ರವನ್ನು ಬಿಟ್ಟು ಆ ಕಾಲದಲ್ಲಿ 2ನೇ ಮಹಾಯುದ್ಧ ಪ್ರಾರಂಭ ಆದಾಗ ಇಂಗ್ಲೆಂಡ್ ಮತ್ತು ಅಡಾಲ್ಫ್ ಹಿಟ್ಲರ್ ಮತ್ತು ಜಪಾನ್ ಒಟ್ಟು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತೆ. ಆ ಕಾಲದಲ್ಲಿ ಬ್ರಿಟಿಷರು ಭಾರತವನ್ನು ಕೂಡ ಆಳ್ತಾ ಇದ್ದರು. ಸ್ವಾತಂತ್ರ್ಯ ಹೋರಾಟ ಭಾಳ ಉತ್ತಮವಾಗಿ ನಡೆಯುತ್ತಾ ಇತ್ತು. ಆ ಕಾಲದಲ್ಲಿ ಬ್ರಿಟಿಷರಿಗೆ ಸೈನಿಕರ ಅವಶ್ಯಕತೆ ಇದ್ದ ಕಾರಣ ಒಂದು ಕರೆ ಕೊಡ್ತಾರೆ, ನೀವು ಸೈನಿಕರಾಗಿ ನಮ್ಮ ಪರವಾಗಿ ಕೆಲಸ ಮಾಡಿದರೆ ನಿಮಗೆ ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೇವೆ ಅಂತ. ಬಹುಶಃ ಸ್ವಾತಂತ್ರ್ಯ ಪ್ರೇಮಿಯಾದಂಥ ಶಿಂಟೂರು ನಾರಾಯಣ ರೈಗಳು ಎಲ್ಲರ, ಗಾಂಧೀಜಿಯವರು ಪುತ್ತೂರಿಗೆ ಬಂದಾಗ ಅವರ ಪ್ರಭಾವಕ್ಕೊಳಗಾಗಿ ಸ್ವಾತಂತ್ರ್ಯ ಪ್ರೇಮಿಯಾಗಿ ನಾನೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೇಳುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವರು ಸೇನೆಯನ್ನು ಸೇರ್ತಾರೆ. 1942ರಿಂದ 44ರವರೆಗೆ ಬ್ರಿಟಿಷರ ಪರವಾಗಿ ಮತ್ತು ಜಪಾನಿನ ವಿರುದ್ಧ ಯುದ್ಧದಲ್ಲಿ ಬರ್ಮಾದಲ್ಲಿ ಪಾಲ್ಗೊಂಡು, ಬಹುಶಃ ಯಾವುದೇ ಒಂದು ತರಬೇತಿ ಇಲ್ಲದೆ ಆಕಾರದಲ್ಲಿ ಯುದ್ಧದಲ್ಲಿ ಭಾಗವಹಿಸಿದಂಥ ಗ್ರೇಟ್. ಈಗ ಎಲ್ಲ ಕೂಡ ತರಬೇತಿ ಇದೆ, ಟ್ರೈನಿಂಗ್ ಇದೆ, ಎಲ್ಲವೂ ಆಧುನಿಕ ತಂತ್ರಜ್ಞಾನ ಇದೆ. ಆದರೆ ಆ ಕಾಲದಲ್ಲಿ ಬಹುಶಃ ನಡೆದುಕೊಂಡು ಹೋಗಿ ಸಣ್ಣ ಪುಟ್ಟ ವಾಹನಗಳಲ್ಲಿ ಹೋಗಿ ಅಲ್ಲಿ ಬರ್ಮಾದಲ್ಲಿ ಯುದ್ಧ ಮಾಡಿ ಬ್ರಿಟಿಷರಿಗೆ ಜಯವನ್ನು ತಂದುಕೊಟ್ಟಂಥ ಕೀರ್ತಿಯಲ್ಲಿ ಒಂದು ಸಣ್ಣ ಪಾಲು ಕೂಡ ಶಿಂಟೂರು ನಾರಾಯಣ ರೈಗಳಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂಥ ವ್ಯಕ್ತಿತ್ವದವರು ಒಬ್ಬ ಸೇನಾನಿಯಾಗಿ
ತಾನು ಮಾಡಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ದೇಶಕ್ಕೆ ಸಮರ್ಪಿಸಿ ಒಬ್ಬ ವೀರ ಯೋಧನಾಗಿ ಕೂಡ ನಮ್ಮ ಜೊತೆ ಇದ್ದರು. ಅವರ ನೆನಪನ್ನು ನಾವು ಸದಾ ಮಾಡಿಕೊಳ್ಳೋದು ಈಗಲೂ ಕೂಡ ಒಳ್ಳೆಯದು. ಜನ ಏನು ಮಾಡ್ತಾರೆ ಅಂದರೆ ಈಗೀಗ ಎಷ್ಟು ಒಳ್ಳೆಯ ಕೆಲಸ ಮಾಡಿದವರನ್ನು ಕೂಡ ನಾವು ಬಹಳ ಬೇಗ ಬರೀತೇವೆ. ಬಹುಶಃ ಶಿಂಟೂರು ಸ್ಮೃತಿ ಅಂತ 13 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿ ಅದಕ್ಕೆ ಯಾವುದೇ ಒಂದು ಚ್ಯುತಿ ಬಾರದೆ ಅತ್ಯಂತ ಉತ್ತಮವಾಗಿ ನಡೆಸುವ ಒಂದು ಇದಿದೆಯಲ್ಲ, ಅದು ಸೀತಾರಾಮ ರೈಗಳಿಗೆ ಮತ್ತು ಅವರ ಮಕ್ಕಳಿಗೆ ಮಾತ್ರ ಸಾಧ್ಯ. ಅವರ ಕಿರಿಯ ಪುತ್ರ ಜಯಪ್ರಕಾಶ್ ರೈಯವರು ಸುಳ್ಯದಲ್ಲಿ KVG ಅವರ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು KVG ಹಬ್ಬ ಅಂತ ಮಾಡಿ ಅವರು ಸ್ಥಾಪಕಾಧ್ಯಕ್ಷರಾಗಿ ಅದರಲ್ಲಿ ಸ್ವಲ್ಪ ಚ್ಯುತಿ ಬಂದರೂ ನಮ್ಮ ಮೇಲೆ ಸಿಟ್ಟುಕೊಂಡು ಅತ್ಯಂತ ಉತ್ತಮವಾಗಿ ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರೋರು. ಹಾಗೆ ಅವರೆಲ್ಲರೂ ಕೂಡ ತಂದೆಯವರ ಹೆಸರಿನಲ್ಲಿ ಇಂತಹ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಾವು ಮರಿಬಾರ್ದು, ಅದನ್ನು ನೆನಪಿ ಮಾಡಿಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಆ ನಂತರ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿ ಜಯ ಗಳಿಸಿದ ನಂತರ ಅವರು ಮತ್ತೆ ಭಾರತಕ್ಕೆ ಮರಳಿ ಸುಳ್ಯದಲ್ಲಿ ಕೃಷಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಪಕ್ಕದ ನಾವೂರಿನಲ್ಲಿರುವ ಒಬ್ಬರ ಜಾಗವನ್ನು ಗೇಣಿಗೆ ತೆಗೆದುಕೊಂಡು ಅಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡ್ತಾರೆ. ಕಾರಣ ಇಷ್ಟೇ, ಗಾಂಧೀಜಿಯವರು ಸ್ವಾತಂತ್ರ್ಯ ಸಮಯದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು, ಯುವಜನರೇ ಹಳ್ಳಿಗೆ ಹಿಂತಿರುಗಿ ಅಂತ. ಗ್ರಾಮ ಸ್ವರಾಜ್ಯದ ಕಲ್ಪನೆಯಲ್ಲಿ ಹಳ್ಳಿಯ ಅಭಿವೃದ್ಧಿ ಬಹಳ ಪ್ರಾಮುಖ್ಯ ಅಂತ ಹೇಳುವಂಥ ದೃಷ್ಟಿಯಿಂದ ಅವರು ಗ್ರಾಮಕ್ಕೆ ತಿರುಗಿ ಅಂತ ಹೇಳಿದ್ದೇ ತಡ ಶಿಂಟೂರು ನಾರಾಯಣ ರೈಗಳು ಕೂಡ ಸುಳ್ಯಕ್ಕೆ ಬಂದು ನೆಲೆಸಿ ಅಲ್ಲಿ ಕೃಷಿ ಮಾಡಬೇಕು ಅಂತ ಹಠ ಹಿಡಿದು ಒಬ್ಬರಿಂದ ಗೇಣಿಗೆ ಜಾಗವನ್ನು ಪಡೆದು ಕೃಷಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಎಷ್ಟು ಕಷ್ಟ ಕೃಷಿ ಅಂತ ನಮಗೆ ಈಗ ಇದ್ದವರಿಗೆಲ್ಲ ಗೊತ್ತಾಗುತ್ತೆ. ಆಗಿನ ಕಾಲದಲ್ಲಿ ಆ ಗದ್ದೆ ಉಳುವುದು, ಉಳುಮೆ ಮಾಡೋದು, ಪರಿಶ್ರಮ ಪಡೋದು ಭಾಳ ಕಷ್ಟದ ಕೆಲಸ. ಸವಣೂರು ಸೀತಾರಾಮ ರೈಗಳು ಒಮ್ಮೊಮ್ಮೆ ಕೂತಾಗ ನಮ್ಮಲ್ಲಿ ಮಾತಾಡಿ ಹೇಳುವುದುಂಟು, ನೆನಪು ಮಾಡೋದುಂಟು. ನಮ್ಮ ತಂದೆಯವರು ನಮಗೆ ಕೃಷಿ ಕೆಲಸ ಮಾಡುವಾಗ ನಾನು ನನ್ನ ಅಣ್ಣ ಇವರು ಹೋಗದೇ ಇದ್ದರೆ ನಮಗೆ ಪೆಟ್ಟು ಕೊಟ್ಟದ್ದು ಉಂಟು, ಅವರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಅಂತ ಹೇಳ್ತಾಯಿದ್ರು. ಹಾಗೆ ಆಗಾಗ ಸೀತಾರಾಮ ರೈಗಳು ಹೇಳ್ತಾಯಿದ್ರು, ನಮ್ಮಪ್ಪ ಎಷ್ಟು ಶಿಸ್ತಿನವರು, ಸಿಪಾಯಿ, ಸ್ವಲ್ಪ ಮುಂಗೋಪ, ಆದರೂ ಕೂಡ ನಮ್ಮನ್ನು ಒಂದು ಉತ್ತಮ ದಾರಿಗೆ ಹೋಗಲಿಕ್ಕೆ ಆಗ ನಮ್ಮನ್ನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷಿಯಲ್ಲಿ ಕೂಡ ತನ್ನ ಕಾಯಕವನ್ನು ಮುಂದುವರಿಸಿಕೊಂಡು ತಮ್ಮ ಸ್ವಂತ ಉಳುಮೆಯನ್ನು ಅವರೇ ಮಾಡಿಕೊಂಡು ಕೃಷಿಯ ಕ್ಷೇತ್ರಕ್ಕೆ ತಾಂತ್ರಿಕತೆಯನ್ನು ಮತ್ತು ಸಹಕಾರಿ ತತ್ವವನ್ನು ಅಳವಡಿಸಿದ ಏಕೈಕ ವ್ಯಕ್ತಿ ಅಂದರೆ ಅದು ಆ ಕಾಲದಲ್ಲಿ ಶಿಂಟೂರು ನಾರಾಯಣ ರೈಯವರು. ಹಾಗಾಗಿ ಕೃಷಿಯಲ್ಲಿ ಕೂಡ ಅದ್ಭುತವಾದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅವರು ಆ ಕೆಲಸವನ್ನು ಮಾಡಿದರು. ಒಬ್ಬ ಸೈನಿಕನಾಗಿ ತನ್ನ ಸೈನಿಕ ಬದುಕಿನ ನಂತರ ಒಬ್ಬ ಕೃಷಿಕನಾಗಿ ತದನಂತರ ಅವರು ಶಿಕ್ಷಕ ವೃತ್ತಿಗೆ ಪ್ರಾದಾರ್ಪಣೆ ಮಾಡ್ತಾರೆ. ಯಾಕೆ ಅಂದರೆ ಅವರಿಗೆ ಮಂಗಳೂರಿನಲ್ಲಿ SSLC ಆದ ಕೂಡಲೇ ಟೀಚರ್ ಟ್ರೈನಿಂಗ್ ಕೂಡ ಆಗಿರ್ತದೆ. ಆ ದೃಷ್ಟಿಯಿಂದ ಅವರು ಬೇರೆ ಯಾವುದೇ ವೃತ್ತಿಯನ್ನು ಆರಿಸದೆ ಶಿಕ್ಷಕ ಕ್ಷೇತ್ರಕ್ಕೆ ಬರ್ತಾರೆ. ಅವರೇ ಅವರ ಪುಸ್ತಕದಲ್ಲಿ ಬರೆದುಕೊಂಡಾಗ ಅವರಿಗೆ 2 ಬಿರುದುಗಳಿವೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಒಂದು ಬಿರುದು ಏನಂತೇಳಿದರೆ, ಅವರಿಗೆ ತಹಶೀಲ್ದಾರ್ ಕರೆದು ನೀನು ಬಾ ಇಲ್ಲಿ ಅಂತ, ಯಾರು ಉದ್ಯೋಗ ಇಲ್ಲ ಅಂತ ಹೇಳಿದಾಗ ಅವರನ್ನು ಕರೆದ್ರಂತೆ. ಕರೆದಾಗ ನಿನಗೆ ನಾವು ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಕೊಡ್ತೇವೆ, ನೀನು ಅದನ್ನು ಮಾಡು ಅಂತ. ಆಗ ಅವರು ನನಗೆ ಬೇಡ ಅಂತ ಹೇಳಿದ್ರಂತೆ. ಆಗ ತಹಶೀಲ್ದಾರಿಗೆ ಆಶ್ಚರ್ಯ ಆಯ್ತಂತೆ, ಇದ್ಯಾಕೆ ಕಾರಣ, ಈ ಒಂದು ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆ ಬೇಡ ಅಂತ ಹೇಳುವ ನೀನು ವ್ಯಕ್ತಿ ಯಾರು ಅಂತೇಳಿ. ಆಗ ಯಾಕೆ ಅಂತ ಕೇಳಿದ್ರಂತೆ. ಆಗ ಇದು ಈ ಒಂದು ಫಾರೆಸ್ಟ್ ಇಲಾಖೆ, ರೆವಿನ್ಯೂ ಇಲಾಖೆ ಬೇಡ ಬೇಡ ಅಂತ ಹೇಳಿದ್ರು ಲಂಚವನ್ನು ಪಡೆದುಕೊಳ್ಳಿಕ್ಕೆ ಒಂದು ಅವಕಾಶ ಮಾಡುವಂಥ ಒಂದು ಜಾಗ. ಅದಕ್ಕಾಗಿ ಅಂಥ ಒಂದು ಕೆಟ್ಟ ಹೆಸರಿಗೆ ನಾನು ಭಾಜನರಾಗುವುದಿಲ್ಲ, ಅದಕ್ಕೆ ನನಗೆ ಇದು ಬೇಡವೇ ಬೇಡ ಅಂತ. ಆಗ ಹೇಳಿದೆ, ಬಹುಶಃ ನಿನಗೇನು ಹುಚ್ಚು ಹಿಡಿದಿದೆ, ಎಲ್ಲರೂ ಬರಬೇಕು ಅಂತ ಹೇಳ್ತಾರೆ, ನೀನು ಬೇಡ ಅಂತ ಹೇಳ್ತೀಯ ಅಂತ. ಆ ಮೂಲಕ ಅವ್ರು ಹೇಳ್ತಾರೆ, ನಾನೊಂದು ಬಿರುದನ್ನು ಗಳಿಸಿದ್ದೇನೆ ಅಂತ. ಕೆಟ್ಟ ಹುದ್ದೆಯಿಂದ ಶಿಕ್ಷಕನಾಗುವುದೇ ಲೇಸು ಅಂತ ಹೇಳುವ ದೃಷ್ಟಿಯಿಂದ ಅವರು ಆ ಕೆಲಸವನ್ನು ಮಾಡ್ತಾರೆ. ಅದು ತನಗೊಂದು ಬಿರುದು ಅಂತ ಹೇಳ್ತಾರೆ. ಇನ್ನೊಂದು ಸಲ ಅವರ ಗುರುಗಳಾದಂಥ ನಂಬಿಯಾರ ಹೆಸರಿನಲ್ಲಿ ಒಬ್ಬ ಶಿಕ್ಷಕನಾಗಿ, ಒಬ್ಬ ಯೋಧನಾಗಿ ಅವರ ಹೆಸರಿನಲ್ಲಿ ಪುತ್ತೂರು ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ದತ್ತಿ ನಿಧಿಯನ್ನು ಪ್ರಾರಂಭ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಎಷ್ಟೋ ದತ್ತಿ ನಿಧಿ, ಆದರೆ ಆ ಕಾಲದಲ್ಲಿ ತನ್ನ ಶಿಕ್ಷಕರ ಹೆಸರಿನ ಒಂದು ದತ್ತಿನಿಧಿಯನ್ನು ಪ್ರಾರಂಭ ಮಾಡಿದ್ದು ಅವರಿಗೆ ತನಗೂ ನಿಜವಾದ ಬಿರುದು ಅಂತ ಅವರು ತಿಳ್ಕೊಂಡಿರ್ತಾರೆ. ಆಮೇಲೆ ಅದೆಲ್ಲ ಆದ ಮೇಲೆ ಅವರು ಶಿಕ್ಷಕ ವೃತ್ತಿಗೆ ಬರ್ತಾರೆ. ಸುಳ್ಯದಲ್ಲಿ ಬೋರ್ಡ್ ಹೈಸ್ಕೂಲ್ನಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ಶಿವರಾಮ ಕಾರಂತರು ಅವರ ಮೇಲೆ ತುಂಬ ಪ್ರಭಾವವನ್ನು ಬೀರಿದವರು. ಶಿವರಾಮ ಕಾರಂತರು ಪುತ್ತೂರಿನಲ್ಲಿ ಶಿಕ್ಷಣದ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಸಂತಸ ಕಲಿಕೆ ಮತ್ತು ಒಬ್ಬ ವ್ಯಕ್ತಿತ್ವ ರೂಪಿಸುವಂಥ ಶಿಕ್ಷಣವನ್ನು ಕೊಡುವಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ.
ಶಿವರಾಮ್ ಕಾರಂತಜೊಳಗೆ ಕೆಲಸ ಮಾಡಿದಂಥ ಶಿಂಟೂರು ನಾರಾಯಣ ರೈ ಅವರು ಕೂಡ ಒಬ್ಬ ಓರ್ವ ಶಿಕ್ಷಕನಾಗಿ, ಶಿಸ್ತಿನ ಸಿಪಾಯಿಯಾಗಿ, ಸರಳದ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಅವರು ಇಂಗ್ಲೀಷ್ ಮತ್ತು ಇತಿಹಾಸವನ್ನು ಅವರು ಬೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶಿಕ್ಷಕರು ಆ ಕಾಲದಲ್ಲಿ ಗೊತ್ತುಂಟು, ನಮ್ಮ ಕಾಲದಲ್ಲಿ ಎಷ್ಟೋ ಪೆಟ್ಟು ತಿಂದು ಚಡ್ಡಿಯೆಲ್ಲ ಹರಿಸಿಕೊಂಡವರು. ಇದಕ್ಕೆ ಮೊದಲು ಕೆಲಸ ಮಾಡಿದವರು ಶಿಂಟೂರು ನಾರಾಯಣ ರೈ ಅವರು. ಆದರೆ ಸ್ವಲ್ಪ ಕೋಪ ಇದ್ದರೂ ಕೂಡ ಅವರಿಗೆ ಎಂದೂ ಮಕ್ಕಳ ಮೇಲೆ ಕೈ ಇಟ್ಟವರಲ್ಲ, ಮಕ್ಕಳಿಗೆ ಹೊಡೆದವರಲ್ಲ ಅಂತ ಅವರ ಕಲಿತ ಕಮಲಾಕ್ಷಿ ಶೆಟ್ಟಿಯವರು, ಮೀನಾಕ್ಷಿಯವರು, ಬಾಪು ಸಾಹೇಬರು, ಡಾಕ್ಟರ್ ಚಿದಾನಂದರವರು ಎಲ್ಲ ಅವರ ಪುಸ್ತಕದಲ್ಲಿ ಅವರನ್ನು ನೆನಪಿಸಿಕೊಂಡಿದ್ದಾರೆ. ಅಷ್ಟು ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನು ನೋಡಿಕೊಳ್ತಾ ಇದ್ದು. ಈಗಿನ ಕಾಲದಲ್ಲಿ ಶಿಕ್ಷಕರು ಬಿಲ್ ಆ್ಯಂಡ್ ಬೆಲ್ ಅಂತೇಳಿ ಎಲ್ಲರೂ ಹೇಳ್ತಾರೆ. ಬಿಲ್ಲಿಗೆ ಮತ್ತು ಬೆಲ್ಲಿಗೆ ಮಾತ್ರ ಯಾವಾಗಲೂ ಕರೆ ಕೊಡುವುದಲ್ಲದೆ ಬೇರೆ ಏನನ್ನು ಕೂಡ ಚಿಂತಿಸುವುದಿಲ್ಲ ಅಂತ ಹೇಳುವಂಥ ಕಾಲದಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ಮಕ್ಕಳಿಗೂ ಯೋಗ್ಯವಾದ ಶಿಕ್ಷಣ ನೀಡಬೇಕು ಅಂತ ಹೇಳುವಂಥ ಶಿಕ್ಷಣದ ಹೊಸ ಪ್ರಣಾಳಿಕೆಗಳನ್ನು ತಂದ ಶಿಕ್ಷಣ ವೃತ್ತಿಯಲ್ಲಿ ಆರಿಸಿಕೊಂಡವರು ಶಿಂಟೂರು ನಾರಾಯಣ ನೇರಿಗಳು. ಶಿಕ್ಷಣ ಜೊತೆಗೆ ಮೌಲ್ಯಗಳ ಪ್ರತಿಪಾದನೆ, ಶಿಸ್ತು, ಸರಳತೆ, ಮೌಲ್ಯಗಳ ಬೋಧನೆಯನ್ನು ಕೂಡ ಮಾಡಿದವರು. ದೇಶ ಸುತ್ತು ಕೋಶ ಓದು ಅಂತ ಹೇಳುವಂಥ ಒಂದು ಮಾತು ಯಾವಾಗಲೂ ನಮ್ಮ ಶಿಕ್ಷಣದಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಪುಸ್ತಕಗಳನ್ನು ಓದುವಂಥ ದೊಡ್ಡ ಅಭ್ಯಾಸ ಅವರಲ್ಲಿತ್ತು. ಅವರು ರಾಮಾಯಣ ದರ್ಶನಂನಂಥ ಕುವೆಂಪುರವರ ಪುಸ್ತಕಗಳನ್ನು ಕೂಡ ಓದಿದ್ದಾರೆ. ಅಂಥ ಅನೇಕ ಆಧ್ಯಾತ್ಮಿಕ ಪುಸ್ತಕಗಳನ್ನು ಆ ನಂತರ ಅವರು ಕೊನೆಗೆ ಓದಲಿಕ್ಕೆ ಪ್ರಾರಂಭ ಮಾಡಿದರು. ರಾಮಸ್ಮರಣೆಯನ್ನು ಕೂಡ ಅವರು ಜೀವನದಲ್ಲಿ ಅತ್ಯಂತ ಶಿಸ್ತಿನಿಂದ ಅದನ್ನು ಮಾಡ್ತಾ ಬರ್ತಾಯಿದ್ರು. ಅದರ ಜೊತೆಗೆ ಆಗಿನ ಕಾಲದ ಒಂದು ಇನ್ನೋವೇಟಿವ್ ಐಡಿಯಾ, ಬಹುಶಃ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಟ್ರಿಪ್ ಹೋಗುವುದಾದರೆ ಒಂದು ಜಾಲಿ ಆಗಿತ್ತು, ಜಾಲಿ ಕಾರ್ಯಕ್ರಮ. ಆದರೆ ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ಹೊರ ಸಂಚಾರಕ್ಕೆ ಕರೆದುಕೊಂಡು ಹೋಗಿ ದೇಶ ಸುತ್ತಬೇಕು, ದೇಶದ ಬೇರೆ ಬೇರೆ ಕಡೆ ಅನುಭವಗಳನ್ನು ಪಡಿಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ ಮಕ್ಕಳನ್ನು ಅನೇಕ ಬಾರಿ ಹೊರ ಸಂಚಾರಕ್ಕೆ, ಪ್ರವಾಸಕ್ಕೆ ಕರೆಕೊಂಡು ಹೋದವರು ಶಿಂಟೂರು ನಾರಾಯಣ ರೈಗಳು. ಆ ಕಾಲದ ವಿದ್ಯಾರ್ಥಿಗಳು ಅದನ್ನು ಈಗಲೂ ಕೂಡ ನೆನಪಿಸ್ಕೊಳ್ತಾರೆ. ಬಹುಶಃ ಆ ಕಾಲದಲ್ಲಿ ಒಂದು ಹೊರ ಸಂಚಾರ ಕರ್ಕೊಂಡು ಹೋಗೋದು ದೊಡ್ಡ ತ್ರಾಸದಾಯಕವಾದಂಥ ಕೆಲಸ ಅಂತ. ಅದರ ಜೊತೆಗೆ ಅವರೊಬ್ಬರು ನಟರೂ ಹೌದು. ಅನೇಕ ವಿದ್ಯಾರ್ಥಿಗಳಿಗೆ ಬಣ್ಣಗಳನ್ನು ಹಚ್ಚಿ ಅವರ ಜೊತೆಗೆ ತಾನೂ ಕೂಡ ಬಣ್ಣ ಹಚ್ಚಿ ನಾಟಕಗಳಲ್ಲಿ ಪ್ರಾರಂಭಿಸಿ ಮಕ್ಕಳಿಗೆ ವಿಶೇಷವಾದಂಥ ಒಂದು ಅನುಭವವನ್ನು ನೀಡಿದ ವ್ಯಕ್ತಿಯವರು. ಹಾಗಾಗಿ ಒಬ್ಬ ಓರ್ವ ಶ್ರೇಷ್ಠ ಶಿಕ್ಷಕರಾಗಿ, ಸಾಧಕರಾಗಿ ಅನೇಕ ವಿದ್ಯಾರ್ಥಿಗಳನ್ನು ರೂಪಿಸಿದಂಥ ಖ್ಯಾತಿ ಶಿಂಟೂರು ನಾರಾಯಣ ರೈಗಳಲ್ಲಿ ಇದೆ. ಅವರ ವಿದ್ಯಾರ್ಥಿಗಳು IAS ಅಧಿಕಾರಿಯಾಗಿದ್ದಾರೆ, ವೈದ್ಯರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ದೇಶ ಸೇವೆಯಲ್ಲಿ ಕೂಡ ಅನೇಕ ಜನ ಭಾಗವಹಿಸಿದ್ದಾರೆ. ಅಂಥವರನ್ನು ರೂಪಿಸಿದ ಕೀರ್ತಿ ಅದು ಶಿಕ್ಷಕರಿಗೆ ಮಾತ್ರ ಆ ಭಾಗ್ಯ ದೊರೆಯುತ್ತದೆ ಅಂತ ನಾನು ತಿಳಿದ್ದೇನೆ. ಅಂಥ ಎಲ್ಲ ಕರ್ತವ್ಯಗಳನ್ನು ಮಾಡಿ 1973ರಲ್ಲಿ ಅವರು ನಿವೃತ್ತಿ ಹೊಂದುತ್ತಾರೆ. ನಿವೃತ್ತಿ ಹೊಂದುತ್ತಿರುವಂಥ ಆ ಸಮಯದಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚಿನ ಒಲವು ತೋರಿಸಿ ಪುಟಪರ್ತಿಯ ಸತ್ಯಸಾಯಿ ಬಾಬರನ್ನು ಕೂಡ ತನ್ನ ಆಧ್ಯಾತ್ಮಿಕ ಗುರುವನ್ನಾಗಿ ಒಪ್ಪಿಕೊಂಡಿದ್ದರು. ಆ ನಂತರ 1992ರಲ್ಲಿ ಸತ್ಯಸಾಯಿ ಬಾಬರವರು ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಗುರು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದರು. ಶಿಂಟೂರು ನಾರಾಯಣ ರೈಗಳು ಯಾವುದೇ ಬಿರುದುಗಳಿಗೆ, ಯಾವುದೇ ಪ್ರಶಸ್ತಿಗಳಿಗೆ, ಯಾವುದೇ ಸನ್ಮಾನಗಳಿಗೆ ಯಾರ ಹಿಂದೆ ಹೋದವರು ಕೂಡ ಅಲ್ಲ. ಅವರು ಅನೇಕ ಸಂದರ್ಭಗಳಲ್ಲಿ ತುಂಬ ಜನ ಅದನ್ನು ಬರ್ಕೊಂಡಿದ್ದಾರೆ. ಆದರೂ ಕೂಡ ಅವರಿಗೆ ಉತ್ತಮವಾದ ಕೆಲವು ಪ್ರಶಸ್ತಿ ಬಂದಿದೆ. ಯಾವುದೇ ಒಂದು ಶಿಕ್ಷಕನಾಗಿರಾಗ ಯಾವುದೇ ಒಂದು ಕೆಲಸ ಕೊಟ್ಟರೆ ಅದನ್ನು ಅತ್ಯಂತ ಶಿಸ್ತುಬದ್ಧವಾಗಿ, ಅತ್ಯಂತ ಉತ್ತಮವಾಗಿ ರೂಪಿಸುವವರು. ಅದಕ್ಕೆ ಬೇಕಾಗಿ ಸೆನ್ಸಸ್ ಸಮಯದಲ್ಲಿ ಅವರು ಮಾಡಿದಂಥ ಅತ್ಯಪೂರ್ವ ಸಾಧನೆಗಾಗಿ ಅವರಿಗೆ ಕಂದಾಯ ಇಲಾಖೆಯಿಂದ ಕೂಡ ಗೌರವ ಸಂದಿದೆ ಅಂತ ಹೇಳುವುದನ್ನು ನಾನು ಕೇಳಿಕೊಂಡಿದ್ದೇನೆ. ಆ ರೀತಿಯಾಗಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನಾನು ತೊಡಗಿಸಿಕೊಂಡವರು. ಎಜುಕೇಷನ್ ಈಸ್ ನಾಟ್ ಇಂಪಾರ್ಟಿಂಗ್ ದ ನಾಲೆಜ್ ಬಟ್ ಆಲ್ಸೋ ಟು ಗಿವ್ ದ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಟು ದ ಸ್ಟೂಡೆಂಟ್ಸ್. ಆ ಕಾಲದಲ್ಲಿ ಮೌಲ್ಯಗಳು, ಗಾಂಧೀಜಿಯವರ ಮೌಲ್ಯಗಳನ್ನು ಒಪ್ಪಿಕೊಂಡು ಸರಳತೆ, ಶುಭ್ರ ವಸ್ತ್ರ, ಆಮೇಲೆ ಸಾಮಾನ್ಯ ವ್ಯಕ್ತಿತ್ವ, ತಮ್ಮ ವಸ್ತುಗಳನ್ನು ತಾವೇ ತಯಾರಿಸುವುದು, ಇಂಥ ಒಂದು ಮೂಲ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಆಚರಿಸಿಕೊಂಡು ಆ ಕಾಲದಲ್ಲಿ ಕೂಡ ಮಾಂಸಾಹಾರವನ್ನು ಕೂಡ ಅವರು ತ್ಯಜಿಸಿದರು. ಅದು ಗಾಂಧೀಜಿಯವರ ಒಂದು ತತ್ವ. ಒಬ್ಬರು ಲೇಖಕರು ಬರೀತಾರೆ, ನೀವೇಕೆ ಮಾಂಸಾಹಾರವನ್ನು ಬಿಟ್ಟಿರಿ ಅಂತ ಅವರ ಹತ್ರ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ. ಆಗ ಅವರು ಹೇಳ್ತಾರೆ, ಸತ್ತ ಪ್ರಾಣಿಗಳನ್ನು ಹುಗಿಯುವ ಸ್ಮಶಾನ ನನ್ನ ಹೊಟ್ಟೆಯಲ್ಲ ಅಂತೇಳಿ. ಆ ರೀತಿಯ ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಟು ಗಾಂಧೀಜಿಯ ತತ್ವವನ್ನು ಆರಿಸಿಕೊಂಡವರು ಮಾಂಸಾಹಾರವನ್ನು ಕೂಡ ತ್ಯಜಿಸ್ತಾರೆ.
ನಮಗೆ ಗೊತ್ತಿದೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳುವಂಥ ಒಂದು ಮಾತಿದೆ. ಆ ಮಾತಿನಲ್ಲಿ ಅಷ್ಟು ಶ್ರೇಷ್ಠ ಶಿಕ್ಷಕರಾದ ಶಿಂಟೂರು ನಾರಾಯಣರೇವರು ಕೂಡ ಪ್ರತಿ ವರ್ಷ ತನ್ನ ಗುರುಗಳನ್ನು ಅವರು ನೆನಪಿಸ್ತಾ ಇದ್ದರು. ನಂಬಿಯಾರಂಥ ಶಿಕ್ಷಕರನ್ನು ಯಾವ ಕಾಲದಲ್ಲಿ ಅವರು ಜೀವಮಾನದಲ್ಲಿ ಕೂಡ ಮರಳಿಲ್ಲ. ಅಂಥವರ ಹೆಸರಲ್ಲಿ ದತ್ತಿನಿಧಿ ಸ್ಥಾಪನೆ ಮಾಡಿದರು. ಅವರೊಂದು ಕಡೆ ಹೇಳ್ತಾರೆ, ನನಗೆ ಹಣ ಆಸ್ತಿ ಸಂಪತ್ತಿನ ಅಭಿಲಾಷೆ ಇಲ್ಲ, ನನ್ನ ಶಿಷ್ಯ ವರ್ಗದವರೇ ದೊಡ್ಡ ಆಸ್ತಿ ಅಂತ. ಬಹುಶಃ ಶಿಕ್ಷಕರಾದವರಿಗೆ ಅದರಷ್ಟು ದೊಡ್ಡ ಬೇರೆ ಆಸ್ತಿ ಯಾವುದು ಕೂಡ. ನಾನು ಕೂಡ ಶಿಕ್ಷಕನಾಗಿ ನಮಗೆ ಶಿಕ್ಷಕರ ದಿನಾಚರಣೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಶಿಕ್ಷಕರು ನಮ್ಮ ಜೊತೆ ಫೋನ್ನಲ್ಲಿ ಎದುರು ಸಿಕ್ಕಿ ಮಾತನಾಡಿದಾಗ ಅದರಿಂದ ಆಗುವಂಥ ತೃಪ್ತಿ ಎಷ್ಟು ಹಣ ಕೊಟ್ಟರು ನಮಗೆ ಸಿಗಲಿಕ್ಕೆ ಇಲ್ಲದು. ಅಂಥ ಒಂದು ಸಂತೃಪ್ತಿಯನ್ನು ಪಡೆದಂಥ ಜೀವನ ಶ್ರೀಯುತರದ್ದು. ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊಳಹಳ್ಳಿ ಶಿವರಾಯರು, ಕಿಲ್ಲೆ ಶಿವರಾಮ್ ಕಾರಂತರು ಇವರ ಬದುಕಿನ ಪ್ರೇರಕ ಶಕ್ತಿಗಳು. ಸುಳ್ಯದಲ್ಲಿ ತನ್ನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳ ಜೊತೆ ಒಡನಾಟವನ್ನು ಇಟ್ಟುಕೊಂಡವರು ಕುರಿಂಜಿ ವೆಂಕಟರಮಣಗೌಡರು, ಕೃಷ್ಣ ಸ್ಟೋರ್ನ ಬಾಲಕೃಷ್ಣ ಗೌಡರು, ಆಮೇಲೆ ಕೊಳಂಬೆ ಪುಟ್ಟಣ್ಣಗೌಡರು, ಈ ರೀತಿಯ ಅಥವಾ ನಮ್ಮ ನಾಯಕರು, ಇಂಥವರನ್ನೆಲ್ಲ ಅವರ ಸಹವಾಸನ ಇಟ್ಟುಕೊಂಡು ಅವರು ಬದುಕಿದವರು. ನಾನು 1975ರಿಂದ 83ರವರೆಗೆ ಸುಳ್ಯದಲ್ಲಿ ನಾನು ಕಲಿತಿದ್ದೇನೆ. ಆಗ ಅವರು ಸುಳ್ಯದಲ್ಲಿ ಸರಳ ಬಿಳಿಯ ವಸ್ತ್ರವನ್ನು ಧರಿಸಿ ಒಂದು ಪೇಪರನ್ನಲ್ಲಿ ಇಟ್ಟುಕೊಂಡು ಸುಳ್ಯದ ಪೇಟೆಯಲ್ಲಿ ಉದ್ದಾಕೆ ನಡ್ಕೊಂಡು ಹೋಗ್ತಾಯಿದ್ರು. ಅವರು ಯಾರು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಆಗ ಅವರು ಹೆಚ್ಚಾಗಿ ಬಂದು ಕುಳಿತುಕೊಳ್ಳುವುದು ಕೃಷ್ಣ ಸ್ಟೋರ್ನಲ್ಲಿ. ಬಾಲಕೃಷ್ಣ ಗೌಡರ ಜೊತೆ ಮಾತಾಡದೆ ಅವರು ಹೋಗುವುದೇ ಇಲ್ಲ. ಯಾಕೆ ನಾನು ಅನೇಕ ಬಾರಿ ಅವರಲ್ಲಿ ಕೂತ್ಕೊಂಡದನ್ನು ನೋಡಿದ್ದೇನೆ. ಹಾಗಾಗಿ ಯಾವುದೇ ಅಹಂ ಇಲ್ಲದೆ ಎಲ್ಲರ ಜೊತೆಗೆ ಬಡವರೊಟ್ಟಿಗೆ ಬಡವರಾಗಿ ದೊಡ್ಡವರೊಟ್ಟಿಗೆ ದೊಡ್ಡವರಾಗಿ ಅವರು ಬದುಕಿದವರು. ಅಂಥ ಒಂದು ಸಾಕಾರ ಮೂರ್ತಿ, ಅಂಥ ಒಂದು ಅದೃಷ್ಟ ವ್ಯಕ್ತಿ, ಅಂಥ ಒಂದು ಶ್ರೇಷ್ಠ ವ್ಯಕ್ತಿಯ ಒಂದು ಸಂಸ್ಮರಣೆಯನ್ನು ನಾವು ಪ್ರತಿ ವರ್ಷ ಅವರ ಮಕ್ಕಳು ಆಚರಿಸಿಕೊಂಡು ಬರುವುದು ಅತ್ಯಂತ ಸಂತೋಷವಾದಂಥ ವಿಚಾರ. ನಮಗೆ ಗೊತ್ತಿದೆ, ಸವಣೂರು ಸೀತಾರಾಮ್ ರೈಗಳು ಇಲ್ಲೊಂದು SNR ರೂರಲ್ ಟ್ರಸ್ಟ್ ಅಂತ ಮಾಡಿ ಅದರ ಹೆಸರಿನಲ್ಲಿ ಅವರ ತಂದೆಯವರು ಹೇಳಿದ ಹಾಗೆ ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರು ಹೇಳಿದರು 1000 ಮಕ್ಕಳಿದ್ದರು, ಈಗ 650 ಮಕ್ಕಳಿದ್ದಾರೆ ಅಂತ. ನನಗೆ ಗೊತ್ತಾಗಿದೆ, ಒಬ್ಬ ಆಡಳಿತಾಧಿಕಾರಿಯಾಗಿ ಒಬ್ಬ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ಎಷ್ಟು ಕಷ್ಟ, ಅದರ ಸಂಸ್ಥಾಪಕರು ಎಷ್ಟು ಹೋರಾಟ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಅದೆಲ್ಲವನ್ನು ಮರೆತು ತನ್ನ ಉದ್ಯಮದಿಂದ ಬಂದ ಲಾಭದಿಂದ ಸವಣೂರು ಸೀತಾರಾಮ್ ರೈಗಳು ಕೂಡ ಅವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಶಿಕ್ಷಣ ಮತ್ತು ಸಹಕಾರಿ ಕ್ಷೇತ್ರದ ಒಂದು ಕೊಡುಗೆ ಅವರಿಗೆ ದೊರಕಿದರೆ ಅವರ ತಂದೆಯಿಂದ ನಾನು ತಿಳ್ಕೊಂಡಿದ್ದೇನೆ. ಒಬ್ಬ ಯೋಧರಾಗಿ ತನ್ನ ಮಕ್ಕಳನ್ನು ಯೋಧರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ದರೂ ಕೂಡ ಒಬ್ಬ ಮಗನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ ಕೀರ್ತಿ ಅವರದು. ಒಬ್ಬರು ಇಂಜಿನಿಯರ್ ಆಗಿದ್ದಾರೆ, ವೈಜ್ಞಾನಿಕ ಲೋಕದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಯಪ್ರಕಾಶ್ ರೈಯವರು ಸುಳ್ಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಯುವಶಕ್ತಿಗೆ ಪ್ರೇರಕರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಹುಟ್ಟುಹಾಕುವಲ್ಲಿ ಬೆಳೆಸುವಲ್ಲಿ ಅವರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವರು ಮಾಡ್ತಾ ಈಗಲೂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ತನ್ನ ಮಕ್ಕಳೆಲ್ಲರಲ್ಲಿಯೂ ಕೂಡ ತಾನು ಉಳಿಸಿಕೊಂಡ ಬೆಳೆಸಿಕೊಂಡ ಆದರ್ಶಗಳನ್ನು ಹಂಚಿ ತಮ್ಮ ಮಕ್ಕಳು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಒಂದು ಮನಸ್ಸನ್ನು ಇಟ್ಕೊಂಡು ಕೆಲಸ ಮಾಡಿದ ಶಿಂಟೂರು ನಾರಾಯಣ ರೈಗಳನ್ನು ನಾವು ಪ್ರತಿ ವರ್ಷವೂ ಈ ರೀತಿಯಾಗಿ ನೆನಪಿಸಿಕೊಂಡು ಬರಬೇಕು. ಕತ್ತಿ ಯಾವಾಗಲೂ ಅದನ್ನು ಹರಿತ ಮಾಡಿದರೆ ಅದು ಚೆಂದ ಆಗೋದಿಲ್ಲ. ಹಾಗೆ ಪ್ರತಿ ವರ್ಷ ಇದನ್ನು ಸಾಣೆ ಕೊಟ್ಟು ಹರಿತ ಮಾಡಿದ ಹಾಗೆ ನಾವು ಆಗಾಗ ಇವರ ಒಂದು ಉತ್ತಮವಾದ ಸಾಧನೆಗಳನ್ನು ಆದರ್ಶಗಳನ್ನು ನೆನಪಿಸ್ಕೊಳ್ಬೇಕು. ಒಂದು ಮಾತು ಹೇಳ್ತಾರೆ, ವೆನ್ ದ ನೇಷನ್ ಕ್ರೈಸ್ ಯು ಶುಡ್ ಡೈ ಅಂತ. ನಾವು ಯಾವಾಗಲೂ ದೇಶ ಅಳುವಾಗ ನಾವು ದೇಶಕ್ಕಾಗಿ ಸಾಯಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ವೆನ್ ಯು ಡೈ ಪೀಪಲ್ ಶುಡ್ ಕ್ರೈ ಅಂತ. ನಾವು ಸಾಯುವಾಗ ಕೆಲವು ಜನರಾದರೂ ಅಳಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಮನುಷ್ಯ ಎಲ್ಲರೂ ಹುಟ್ಟುತ್ತಾರೆ ಸಾಯ್ತಾರೆ, ಆದರೆ ಹುಟ್ಟು ಸಾವಿನ ಮಧ್ಯೆ ಯಾರು ಸಮಾಜಕ್ಕಾಗಿ ತನ್ನಿಂದ ಆದಷ್ಟು ಕೆಲಸವನ್ನು ಮಾಡ್ತಾರೋ ಅವರ ಹೆಸರು ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ. ಅಂಥ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಆದರ್ಶ ಗುಣ ಶಿಕ್ಷಕನಾಗಿ ಅತ್ಯಪೂರ್ವ ಯೋಧನಾಗಿ ಒಬ್ಬ ಸಹಕಾರಿಯಾಗಿ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದ ಆದರ್ಶವನ್ನು ಬಿಟ್ಟು ಹೋದಂಥ ಶಿಂಟೂರು ನಾರಾಯಣ ರೈಗಳನ್ನು ಪ್ರತಿ ವರ್ಷವನ್ನು ನಾವು ಕೂಡ ನೆನಪಿಸಬೇಕು. ಅಂಥ ಒಂದು ಸಣ್ಣ ಭಾಗ್ಯ ನನಗೆ ಕೂಡ ದೊರಕಿದೆ ಅಂತ ಹೇಳ್ತಾ, ಶಿಂಟೂರು ನಾರಾಯಣ ರೈಗಳ ಆತ್ಮಕ್ಕೆ ದೇವರು ಇನ್ನೂ ಕೂಡ ಚಿರಶಾಂತಿಯನ್ನು ಕೊಡಲಿ, ಅವರನ್ನು ನಾವು ಪ್ರತಿ ವರ್ಷವೂ ಸದಾ ನೆನಪಿಸುವಂತಾಗಲಿ ಅಂತ ಹೇಳ್ತಾ, ಇಂಥ ಅಪೂರ್ವವಾದ ಅವಕಾಶವನ್ನು ಮಾಡಿಕೊಟ್ಟಂಥ ಸವಣೂರು ಸೀತಾರಾಮರಯ್ಯವರಿಗೆ ಅವರ ಕುಟುಂಬದವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಶಿಸ್ತಿನ ಸಿಪಾಯಿ,
ತ್ಯಾಗದ ಮೂರ್ತಿ, ಸ್ವತಂತ್ರ ಪ್ರೇಮಿಯಾದಂಥ ಶಿಂಟೂರು ನಾರಾಯಣರಯವರ ಸಂಸ್ಮರಣೆಯನ್ನು ಮಾಡಿದ ತಮಗೆ ವಂದನೆಗಳು ಸರ್. 2001ರಲ್ಲಿ ಸ್ಥಾಪಿತವಾದ ಈ ಶಿಕ್ಷಣ ಸಂಸ್ಥೆ ದಶಮಾನೋತ್ಸವವನ್ನು ಕಂಡ ಸಂದರ್ಭದಲ್ಲಿ ಡಾಕ್ಟರ್ AJ ಶೆಟ್ಟಿಯವರ ರೂಪಾಯಿ 10 ಲಕ್ಷಗಳ ಕೊಡುಗೆಯೊಂದಿಗೆ ಆರಂಭವಾದುದೇ ಶಿಂಟೂರು ಶಿಕ್ಷಣ ಪ್ರತಿಷ್ಠಾನ. ಮುಂದಿನ ಅನೇಕ ಶಿಕ್ಷಣ ಪ್ರೇಮಿಗಳು ನೀಡಿದ ಕೊಡುಗೆಯಿಂದಾಗಿ ಪ್ರತಿಷ್ಠಾನ ವರ್ಧಿಸುತ್ತಾ ಬಂದಿದೆ. ಪ್ರತಿ ವರ್ಷ ಶಿಂಟೂರು ಸ್ಮೃತಿ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ 10 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಬರ್ತಾ ಇದ್ದೇವೆ, ಸುಮಾರು 5,000 ರೂಪಾಯಿಗಳನ್ನು. ಈ ಒಂದು ಪ್ರತಿಷ್ಠಾನದ ಮಹಾಪೋಷಕರು ಡಾಕ್ಟರ್ AJ ಶೆಟ್ಟಿ, ಇದರ ಅಧ್ಯಕ್ಷರು. ಪೋಷಕರುಗಳು ಶ್ರೀ ವಿನಯ್ ಹೆಗ್ಡೆ ಕುಲಪತಿಯವರು, ನಿಟ್ಟೆ ವಿಶ್ವವಿದ್ಯಾಲಯ ಮಂಗಳೂರು. ಎಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿ ಮತ್ತು ಶ್ರೀಮತಿ ರಶ್ಮಿ ಅಶ್ವಿನ್ ಶೆಟ್ಟಿ ಸವಣೂರು. ಶ್ರೀಯುತ ಆನಂದ ಪ್ರಭು, ನಿವೃತ್ತ ಪ್ರಾಂಶುಪಾಲರು, ವಿದ್ಯಾರಶ್ಮಿ ಸ್ಕೂಲ್ ಆಫ್ ನರ್ಸಿಂಗ್ ಸವಣೂರು. ಡಾಕ್ಟರ್ MN ರಾಜೇಂದ್ರ ಕುಮಾರ್, ಅಧ್ಯಕ್ಷರು, SCDCC ಬ್ಯಾಂಕ್ ಮಂಗಳೂರು. ಶ್ರೀ ಸುಂದರ್ ರೈ ನಡುಮನೆ ಸವಣೂರು, ಹಿರಿಯ ಉದ್ಯಮಿಯವರು ಸವಣೂರು. ಶ್ರೀಯುತ ಸಂಜೀವ ಆಳ್ವ, ಮೂಕಾಂಬಿಕಾ ಗ್ಯಾಸ್ ಏಜೆನ್ಸಿ ಪುತ್ತೂರು. ಶ್ರೀ ಅರಿಯಡ್ಕ ಚಿಕ್ಕಪ್ಪ ನಾಯಕ್, ಮಯೂರ ಇನ್ಲ್ಯಾಂಡ್ಸ್ ಪುತ್ತೂರು. ಶ್ರೀ ಲಲಿತಾ ರೈ ಮತ್ತು ಶ್ರೀಮತಿ ಶ್ರದ್ಧಾ ಎಲ್ ರೈ, ಕೇನ್ಯಾ ಕಡಬ. ಶ್ರೀ ಮೋಹನ್ ಗೌಡ ಇಡ್ಯಡ್ಕ, ನ್ಯಾಯವಾದಿಯವರು, ಚಾರ್ವಕ ಪುತ್ತೂರು. ಶ್ರೀ ಚೆರ್ರಿ ಪಿಂಟು ಮಸ್ಕತ್. ಶ್ರೀ ಮಿತ್ರಂಪಾಡಿ ಜಯರಾಮ್ ರೈ ಮತ್ತು ಮನೆಯವರು, ಅಬುದಾಬಿ. ಅದೇ ರೀತಿ ಶಿಂಟೂರು ನಾರಾಯಣರಯವರ ಸುಪುತ್ರರಾದಂತಹ ಶ್ರೀಯುತ N ಜಯಪ್ರಕಾಶ್ ರೈ, ಶ್ರೀ S ಸುಧಾಕರ್ ರೈ. ಈಗಾಗಲೇ ಹೇಳಿದಂತೆ ಪ್ರತಿ ವರ್ಷ ನೀಡ್ತಾ ಬರುವಂತಹ 5,000 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನಮ್ಮ ಸಂಚಾಲಕರು ಈಗ ವಿತರಿಸಲಿದ್ದಾರೆ. ಹೆಸರನ್ನು ಹೇಳುವಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ವೇತನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಜಯಾನ್, UKG, ವಿದ್ಯಾರಶ್ಮಿ ವಿದ್ಯಾಲಯ. ವಿದ್ಯಾರ್ಥಿಗಳ ಪೋಷಕರು ಜೊತೆಗಿದ್ರೆ ಅವರು ಕೂಡ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮನ್ವಿತ್ H ಆಚಾರ್ಯ, 5ನೇ ತರಗತಿ, ವಿದ್ಯಾರಶ್ಮಿ ವಿದ್ಯಾಲಯ. ಕೃಪಾಲಿನಿ SD, 7ನೇ ತರಗತಿ, ವಿದ್ಯಾರಶ್ಮಿ ವಿದ್ಯಾಲಯ. ಜಶ್ವಿತ್ K, 8ನೇ ತರಗತಿ, ವಿದ್ಯಾರಶ್ಮಿ ವಿದ್ಯಾಲಯ. ಅಜ್ಮಿಯತ್ ಸಫಾ, ದ್ವಿತೀಯ PUC ವಿಜ್ಞಾನ ವಿಭಾಗ, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್. K ಯಶಸ್ವಿ ರೈ, ದ್ವಿತೀಯ PUC ವಾಣಿಜ್ಯ ವಿಭಾಗ, ವಿದ್ಯಾರಶ್ಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್. ಯಶಿಕಾ, ಪ್ರಥಮ BCA, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜ್. ಶಿಲ್ಪಾ N, ಅಂತಿಮ BCom, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜ್. ಶೀಲಾ KD, ಅಂತಿಮ BA, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ಓರ್ವರು ಶ್ರೀ ಮಲಾರುಬೀಡು ರವೀಂದ್ರನಾಥ ಆಳ್ವರು. ಇವರ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ನಿರೀಶ್ಮಾ N ಸುವರ್ಣ, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜ್ ಸವಣೂರು, ಇಲ್ಲಿನ ಉಪನ್ಯಾಸಕಿ. ಎಲ್ಲರಿಗೂ ಶುಭ ನಮನಗಳು. ಶ್ರೀ ಮಲಾರ್ಬೀಡು ರವೀಂದ್ರನಾಥ ಆಳ್ವರು
ಗಡಿನಾಡಿನಲ್ಲಿರುವ ಮಲಾರ್ಬೀಡು ಶ್ರೀ ಕಂಪಣ್ಣ ಆಳ್ವ ಮತ್ತು ಬಲ್ನಾಡಿನ ಬೆಳಿಯೂರು ಗುತ್ತಿನ ಶ್ರೀಮತಿ ರಾಧಾ ಕಂಪಣ್ಣ ಆಳ್ವರ ಸುಪುತ್ರನಾಗಿ ಜನಿಸಿದ ಇವರು ಎಳವೆಯಿಂದಲೇ ತೀಕ್ಷ್ಣಮತಿಯಾಗಿದ್ದವರು. 1972ರಲ್ಲಿ ಚಿನ್ನದ ಊರಾದ ಕೋಲಾರದಲ್ಲಿ ಮೈನಿಂಗ್ ಇಂಜಿನಿಯರಿಂಗ್ ಡಿಪ್ಲೊಮಾ ಶಿಕ್ಷಣ ಪಡೆದು ಮುಂದೆ ಅದೇ ವಿಷಯದಲ್ಲಿ ಉನ್ನತ ವ್ಯಾಸಂಗವಾದ ಸೆಕೆಂಡ್ ಕ್ಲಾಸ್ ಮ್ಯಾನೇಜರ್ ಮತ್ತು ಫಸ್ಟ್ ಕ್ಲಾಸ್ ಮ್ಯಾನೇಜರ್ ಪದವಿಗಳನ್ನು ಪೂರೈಸಿಕೊಂಡರು. ಬಳ್ಳಾರಿಯ ಸಂಡೂರು ಮೈನ್ಸ್ನಲ್ಲಿ ಉದ್ಯೋಗ ಆರಂಭಿಸಿದ ಅವರು ಮುಂದಕ್ಕೆ ಗಣಿಗಾರಿಕೆ, ಉದ್ಯಮ ಕಂಪನಿಯ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಅನುಭವ ಗಳಿಸಿಕೊಂಡ ಅಪರೂಪದ ವ್ಯಕ್ತಿ. ಮಂಗಳೂರಿನ ಮುಡಿಪು ಬಳಿಯಲ್ಲಿ IT ಪಾರ್ಕ್ ಹೊಂದಿರುವ ಇವರ ಒಡೆತನದ ಸೂರ್ಯ ವುಡ್ಸ್ ಎಂಬ ಸಭಾಂಗಣವು ಮಂಗಳೂರಿನ ಪಡೀಲ್ನ ಸಮೀಪ ಕಾರ್ಯಾಚರಿಸುತ್ತಿದೆ. ಪ್ರಸ್ತುತ ಬಳ್ಳಾರಿಯ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ನ MD ಆಗಿರುವ ಇವರು ಅನೇಕ ಯಶಸ್ವಿ ಉದ್ಯಮಗಳ ಒಡೆಯರೂ ಆಗಿದ್ದಾರೆ. ಯಾವತ್ತೂ ಪ್ರಚಾರ ಬಯಸದ ಮತ್ತು ಇಂದಿನ ಕಾರ್ಯಕ್ರಮದ ಸಲುವಾಗಿ ಅವರ ಪರಿಚಯವನ್ನು ನೀಡುವಂತೆ ಸಂಘಟಕರು ವಿನಂತಿಸಿದರೂ ನಯವಾಗಿ ನಿರಾಕರಿಸಿದ ಇವರೇ ಇಂದಿನ ನಮ್ಮ ಮುಖ್ಯ ಅತಿಥಿ ಶ್ರೀ ಮಲಾರ್ಬೀಡು ರವೀಂದ್ರನಾಥ ಆಳ್ವ. ಸರ್, ತಮಗಾಗಿ ಈಗ ವೇದಿಕೆ. ಮಾನ್ಯ ಅಶ್ವಿನಿ ಎಲ್ ಶೆಟ್ಟಿಯವರೇ, ಆಡಳಿತಾಧಿಕಾರಿಯವರು, ವಿದ್ಯಾರಶ್ಮಿ ಸಮೂಹ ಸಂಸ್ಥೆ ಸವಣೂರು, ಹಾಗೆಯೇ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಂದರಿಗಳು ನಡುಮನೆ ಹಾಗೂ ಇವತ್ತು ಸನ್ಮಾನಗೊಂಡಿರುವ ರೂಪಕಲಾ ಅವರೇ, ಚಂದ್ರಶೇಖರ್ ಪೆರಾಲ್ ಅವರೇ, ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರೇ, ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸಹ ಅತಿಥಿಗಳೇ, ನಾನು ಯೋಧನಲ್ಲ, ಹಾಗೆಯೇ ನಾನು ಶಿಕ್ಷಕನೂ ಅಲ್ಲ. ಇಂದಿನ ಈ ವೇದಿಕೆಯಲ್ಲಿ ನನ್ನ ಸೌಭಾಗ್ಯ, ನಾನು ಯೋಧರ ಮಧ್ಯೆ, ಶಿಕ್ಷಕರ ಮಧ್ಯದಲ್ಲಿ ಸ್ಥಳಾವಕಾಶ ಪಡೆದಿರೋದು. ನಾನು ಈ ಸಂದರ್ಭದಲ್ಲಿ ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಸವಣೂರು ಸೀತಾರಾಮರಿಗಳು ನನಗೆ ತುಂಬ ಆತ್ಮೀಯರು, ಕೆಲವು ದಶಕಗಳ ಪರಿಚಯ. ಅದಲ್ಲದೆ ಶಿಂಟೂರು ಅವರ ಹಿರಿಯರ ಅವರ ಹುಟ್ಟು ಊರು, ಅದೇ ಥರ ನನ್ನ ಹುಟ್ಟೂರು, ಅದರ ಪಕ್ಕದಲ್ಲಿರುವ ಮಲಾರಬೀಡು. ಮಲಾರಬೀಡು ಮತ್ತು ಶಿಂಟೂರು ಮಧ್ಯೆ ಒಂದು ನದಿ. ಅವರು ಕೇರಳದಲ್ಲಿ, ನಾವು ಕರ್ನಾಟಕದಲ್ಲಿ. ಅದಲ್ಲದೆ ಪಾರಂಪರಿಕವಾಗಿ ಹಾಗೂ ಹಲವಾರು ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶಿಂಟೂರು ಮತ್ತು ಮಲಾರಬೀಡು ಒಟ್ಟಿಗೆ ವ್ಯವಹರಿಸುವಂಥ ಒಂದು ಅಲ್ಲಿ ಸಂಪ್ರದಾಯ. ಸೀತಾರಾಮರಿಗಳು ಹೇಳಿದರು, ತುಂಬ ಕಷ್ಟದ ಕಾಲ. ಹೌದು, ಸಮಾಜದಲ್ಲಿ ಎಲ್ರಿಗೂ ಈ ಕಾಲಚಕ್ರ ಅಂದರೆ ಕೆಳಗಡೆ ಇರುವ ಭಾಗ ಮೇಲೆ ಹೋಗೋದು, ಮೇಲ್ಗಡೆ ಇರುವ ಭಾಗ ಕೆಳಗಡೆ ಬರುವುದು, ಇದು ಚಕ್ರ. ಇದೇ ಶಿಂಟೂರು ಮನೆತನದವರು ಮಲಾರಬೀಡು, ಮಲರಾಯ ದೈವದ ವಾರ್ಷಿಕ ಜಾತ್ರೆಯಾಗುವಂಥ ಒಂದು ಧಾರ್ಮಿಕ ಸ್ಥಳ. ಮಲರಾಯ ದೈವಗೆ ಹಿಂದಿನ ಕಾಲದಲ್ಲಿ ಉಂಬಳಿ ಕೊಟ್ಟವರು. ಅದೇ ಪ್ರಕಾರ ಮಲಾರಿನ ರಥ, ಅದು ಕೂಡ ಶಿಂಟೂರು ಮನೆತನದವರಿಂದಲೇ ಅದು ಕೊಡುಗೆಯಾಗಿತ್ತು. ಹಾಗೆ ಸಾಂಪ್ರದಾಯಿಕವಾಗಿ, ಧಾರ್ಮಿಕವಾಗಿ ತುಂಬ ಅನ್ಯೋನ್ಯತೆ ಇದ್ದಂಥ ಎರಡು ಮನೆತನಗಳು. ಇನ್ನು ಸೀತಾರಾಮರೈಗಳ
ಬಗ್ಗೆ ಹೇಳಬೇಕು ಅಂತಂದರೆ, ಅವರ ತಂದೆಯ ಪರಿಚಯ ಎಲ್ಲರೂ ಮಾಡಿದ್ರು, ನಾನು ಅದನ್ನು ಮತ್ತೊಂದು ಸಲ ಹೇಳೋಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅದೇ ಪ್ರಕಾರ ಸೀತಾರಾಮರೈಗಳ ಬಗ್ಗೆನೂ ನಾನು ತುಂಬ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ, ಯಾಕಂದರೆ ಹೇಳುವುದನ್ನು ಹೇಳಿ ಆಯಿತು. ನಮ್ಮ ಜೀವನದಲ್ಲಿ ಎರಡು ವಿಷಯಗಳು, ಒಂದು ಆಚಾರ, ಇನ್ನೊಂದು ವ್ಯವಹಾರ. ಆಚಾರ ಅಂತ ಹೇಳಿದರೆ ನಾನು ಹೇಗಿರಬೇಕು, ನಾನು ಏನು ಮಾಡಬೇಕು, ನನ್ನ ಯೋಚನೆ ಎಂಥದ್ದು, ನಾನು ದಿನದಿಂದ ದಿನಕ್ಕೆ ಮಾಡತಕ್ಕಂತಹ ಕ್ರಿಯೆಗಳು ಏನು, ಇದೇ ಆಚಾರ. ಸೀತಾರಾಮರೈಗಳು ಒಂದು ಮಾದರಿ ಆಚಾರವಂತರು. ಇನ್ನೊಂದು ವ್ಯವಹಾರ ಅಂತಂದರೆ ನಾವು ಇನ್ನೊಬ್ಬರ ಜೊತೆಗೆ ಯಾವ ಥರ ನಡ್ಕೊಳ್ತೀವಿ ಅನ್ನೋದೇ ವ್ಯವಹಾರ. ನಾನು ಬೇರೆಯವರಿಗೆ ಏನು ಮಾಡಬೇಕು, ಬೇರೆಯವರ ಬಗ್ಗೆ ನಾನು ಏನು ಚಿಂತನೆ ಮಾಡಬೇಕು, ಇದು ಈ ಸವಣೂರು ಗ್ರಾಮದಲ್ಲಿ ಈ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳಲ್ಲಿ ನಾವೇನು ಕಾಣ್ತೀವಿ ಅಂತಂದರೆ, ಆಚಾರವಂತ ಸವಣೂರು ಸೀತಾರಾಮರೈಗಳು ವ್ಯಾವಹಾರಿಕವಾಗಿ ನಾನು ಇನ್ನೊಬ್ಬರಿಗೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷದ ವಿಷಯ. ನಾನು ಸುತ್ತಮುತ್ತ ತಿರುಗಿ ನೋಡಿದವನಲ್ಲ, ಆದರೆ ಮೇಲ್ನೋಟಕ್ಕೆ ಕಾಣಿಸ್ತದೆ ಅವರು ಮಾಡಿರುವಂಥ ಸಾಧನೆ, ಅವರು ಮಾಡಿರುವಂಥ ತಪಸ್ಸು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇರುವುದರಿಂದಾಗಿ ನಾನು ಒಂದು ಮಾತು ಹೇಳಬೇಕು ಅಂತ ಮಾಡಿದ್ದೀನಿ. ಯಾಕೆಂದರೆ ನನ್ನ ಪರಿಚಯ ಇಲ್ಲಿ ನಾಯರವರು ಇದ್ದಾರೆ, ಅವರಿಗೆ ಗ್ರೀನ್ ಹೀರೋ ಅನ್ನುವ ಒಂದು ಬಿರುದಿನಿಂದ ಅವರನ್ನು ಕರೀತಾ ಇದ್ದಾರೆ. ಅದೇ ಪ್ರಕಾರ ಇಲ್ಲಿ ಸಾಕಷ್ಟು ಜನ ಕೃಷಿಕರು ಇದ್ದಾರೆ. ನನ್ನ ಪರಿಚಯ ಮಾಡುವಾಗ ಹೇಳಿದರು, ನಾನು ಮಾಡಿರೋದು ಗಣಿಗಾರಿಕಾ ತಂತ್ರಜ್ಞಾನ. ಅದೇನೋ ಪರಿಸರಕ್ಕೂ ಗಣಿಗಾರಿಕೆಗೂ ಯಾವುದೋ ಒಂದು ವಿರೋಧ ಸಂಬಂಧಗಳನ್ನು ಕಲ್ಪಿಸಿಕೊಂಡಿರ್ತಾರೆ. ಆದರೆ ನಾನು ಅಂಥ ಗಣಿ ಉದ್ಯಮದಲ್ಲೇ ಇರುವವನು, ಗಣಿ ಉದ್ಯಮ ಮಾಡುವವನು. ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾನೊಬ್ಬ ಗಣಿಗಾರಿಕಾ ವಿದ್ಯಾರ್ಥಿಯಾಗಿ, ಆಮೇಲೆ ಗಣಿಗಾರಿಕಾ ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿಯೂ ಆಗಿ, ಆಮೇಲೆ ಆ ಉದ್ಯಮವನ್ನೇ ಇವತ್ತು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೇನೆ. ನಾನು ನನ್ನ ಗಣಿಗಾರಿಕಾ ಉದ್ಯಮವನ್ನು ತಿಂಗಳಿಗೆ 1,000 ಟನ್ನು, ಅಂದರೆ ಆವಾಗ ಕೋಟಾ ಸಿಸ್ಟಮ್ ಇತ್ತು, ಗೌರ್ಮೆಂಟಿಂದ ಇಷ್ಟೇ ಮಾಡಬೇಕು ಅಂತ ಹೇಳಿ ಕೋಟಾ ಸಿಸ್ಟಮ್ ಇತ್ತು. ಆವಾಗ ಮೆಟಲ್ಸ್ ಆ್ಯಂಡ್ ಮಿನರಲ್ ಕಾರ್ಪೊರೇಷನ್ ಅನ್ನುವ ಒಂದು ಸರ್ಕಾರಿ ಸಂಸ್ಥೆ ಮೂಲಕ ಎಲ್ಲ ಖನಿಜ ಉದ್ಯಮಗಳು ಅದರದ ವ್ಯವಹಾರಗಳು ನಡೀತಾ ಇದ್ದವು. ಆವಾಗ ನನಗೆ ಆ ಸಂಸ್ಥೆ ಕೊಟ್ಟಿರುವಂಥ ಕ್ವಾಂಟಿಟಿ 1,000 ಟನ್ನು ತಿಂಗಳಿಗೆ, ಅಂದರೆ ವಾರ್ಷಿಕ 12,000 ಟನ್ನು. ಆದರೆ ವೈಜ್ಞಾನಿಕವಾಗಿ ಪ್ರತಿಯೊಂದು ಕೆಲಸವನ್ನು ವೈಜ್ಞಾನಿಕ ದೃಷ್ಟಿಯಿಂದಲೇ ನಡೆಸಿಕೊಳ್ತಾ ಹೋಗುತ್ತಾ ನಾವಿವತ್ತು 3 ಮಿಲಿಯನ್ ಟನ್, 30 ಲಕ್ಷ ಟನ್ನು ವಾರ್ಷಿಕ ಮಾಡ್ತಾ ಇದ್ದೀವಿ. ಕಳೆದ 5 ವರ್ಷದಿಂದ ಸತತವಾಗಿ ನಾವು 5 ಸ್ಟಾರ್ ರೇಟಿಂಗ್ ಮೈನ್ಸ್ ಇನ್ ದ ಕಂಟ್ರಿ. All environmental, forest and pollution control measures are taken to its full
capacity and full utilization. ಅಷ್ಟೇ ಅಲ್ಲ, ಪ್ರತಿ ವರ್ಷ ಈ ಗಣಿಗಾರಿಕೆ ಸಂಬಂಧಪಟ್ಟ ಹಲವಾರು ಕಾಂಪಿಟಿಷನ್ಸಲ್ಲಿ ನಾವು ಪ್ರಥಮ ಬಹುಮಾನವನ್ನೇ ಪಡ್ಕೊತಾ ಬಂದಿದ್ದೇವೆ. ಇತ್ತೀಚೆಗೆ ಒಂದು ವಾರದ ಕೆಳಗಡೆಗೆ ಕೂಡ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಎನ್ವೈರ್ನ್ಮೆಂಟಿಂದ ನಮಗೆ 6ನೇ ವರ್ಷದ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಒಂದು ಸಣ್ಣದಲ್ಲಿ ಪ್ರಾರಂಭ ಮಾಡಿದರೂ ಕೂಡ ನಮ್ಮ ವ್ಯವಹಾರ ಹೇಗಿರಬೇಕು ಅಂತಂದರೆ, ಅದು ಕಾನೂನು ಯಾಕೆ ಮಾಡ್ತಾರೆ ಅಂತಂದರೆ, ಇದೇ ರೀತಿಯಲ್ಲಿ ನಡ್ಕೋಬೇಕು, ಇದೇ ರೀತಿಯಲ್ಲಿ ನಡೆಸ್ಕೋಬೇಕು ಅನ್ನೋದು ಇರ್ತದೆ. ಅದರ ಪ್ರಕಾರ ಮಾಡ್ತಾ ಹೋದರೆ ನಾವು ನಮ್ಮ ಸಾಧನೆಯನ್ನು ಮಾಡಿ ತೋರಿಸ್ಬೋದು. ಕೆಲವರು ಕೇಳ್ಬೋದು, ಎಲ್ಲ 95 ಶತಮಾನ ಮೈನ್ಸ್ಗಳು ಬಳ್ಳಾರಿಯಲ್ಲಿ ಬಂದಾಗಿದ್ದಾವಲ್ಲ ಅಂತ. ಹೌದು, ಯಾಕೆ ಅಂದರೆ ನಿಗದಿತ ರೀತಿಯಲ್ಲಿ ಮಾಡದೇ ಇದ್ದರೆ ಇದೇ ಅನಾಹುತ. ನಾವು ಕಳೆದ 10 ವರ್ಷಗಳಿಂದ ಸುಪ್ರೀಂ ಕೋರ್ಟ್, ಅತ್ಯುನ್ನತ ನ್ಯಾಯಾಂಗ, ನಾವು ಇವತ್ತು 3 ಮಿಲಿಯನ್ ಟನ್ 30 ಲಕ್ಷ ಟನ್ ನಾವು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಬೇಕು ಅಂತಂದರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕ್ಲಿಯರೆನ್ಸ್ಗಳು ಸುಪ್ರೀಂ ಕೋರ್ಟ್ ಮೂಲಕವಾಗಿ ಬಂದವ. ಇದಲ್ಲದೆ ಇದು ಬರೀ 60 ಹೆಕ್ಟೇರ್ ಪ್ರದೇಶದಿಂದ ನಾವು 30 ಮಿಲಿಯನ್ ಟನ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಸುತ್ತಮುತ್ತಲಿರುವಂಥ ಸ್ಟೀಲ್ ಮಿಲ್ಗಳು, ಕಿರ್ಲಾಸ್ಕರ್ ಫೆರೋಸ್ ಇರ್ಬೋದು, ಕಲ್ಯಾಣಿ ಸ್ಟೀಲ್ಸ್ ಇರ್ಬೋದು, JSW ಸ್ಟೀಲ್ ಇರ್ಬೋದು, ಇದಕ್ಕೆಲ್ಲ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಇದಲ್ಲದೆ ಒಂದು ಕಡೆಯಿಂದ 60 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಗಣಿಗಾರಿಕೆ ಮಾಡ್ತಾ ಇದ್ದು ಅಲ್ಲಿ ಇದಾದರೂ ಕೂಡ ಅದಕ್ಕಿಂತ ಎಷ್ಟೋ ಪಾಲು CSR ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ವಾರ್ಷಿಕ ಸಾಧಾರಣ 15ರಿಂದ 20 ಕೋಟಿ ವೆಚ್ಚದಲ್ಲಿ ನಾವು CSR ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ವಿಂಡ್ ಮಿಲ್ಸ್, ಗ್ರೀನ್ ಎನರ್ಜಿ, ನಾಯರವರು ಕೇಳ್ಬೋದು ಇದನ್ನು. ವಿ ಆರ್ ಪ್ರೊಡ್ಯೂಸಿಂಗ್ almost around 15 to 20 lakh units of green energy every day. ಅದೇ ಥರ ಮಂಗಳೂರಿನ ಸಮೀಪದ ಕೊಣಾಜೆ ಮುಡಿಪು ಪ್ರದೇಶದಲ್ಲಿ ನಾವೊಂದು ಟೆಕ್ ಪಾರ್ಕ್ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ ಪಡೆದಿರುವಂಥ ಒಂದು ಜಿಲ್ಲೆ. ನಾವು ನೋಡ್ತಾ ಇದ್ದ ಹಾಗೆ ನಾವು ಮಕ್ಕಳನ್ನು, ಯುವಕರನ್ನು ವಿದ್ಯಾವಂತರನ್ನಾಗಿ ಮಾಡ್ತೀವಿ. ಆದರೆ ನಾವು ಇಲ್ಲಿ ಅವರಿಗೆ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ನೀವು ಎಲ್ಲಿಯಾದರೂ ಹೋಗಿ ಅಮೆರಿಕಕ್ಕೆ ಹೋಗಿ, ಯುರೋಪಿಗೆ ಹೋಗ್ರಿ, ಇನ್ನೊಂದು ಕಡೆಗೆ ಹೋಗ್ರಿ ಅಂತ ಹೇಳಿ ಅವ್ರನ್ನ ಕಳಿಸ್ತೀವಿ. ಸೊ ನಾವು ನಮ್ಮ ಬುದ್ಧಿವಂತ ಜನರನ್ನು ನಾವು ಇಲ್ಲಿ ಖರ್ಚು ಮಾಡಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ ಮೇಲೆ ಅದರದ ಬೆನಿಫಿಟ್ ಬೇರೆ ದೇಶಗಳಿಗೆ ಸಿಗ್ತದೆ ವಿನ ನಮಗೆ ಸಿಗ್ತಾ ಇಲ್ಲ. ಸವಣೂರು ಸೀತಾರಾಮ್ ಶೆಟ್ಟರು ರೇಗಳು ಇಲ್ಲಿ ಯಾವ ಥರ ಶಿಕ್ಷಣ ಅಭಿಯಾನ ಕೈಗೊಂಡಿದ್ದಾರೋ ಅದೇ ಪ್ರಕಾರ ನೌಕರಿ ಸೃಷ್ಟಿಯಾಗಬೇಕು ಅನ್ನೋ ಉದ್ದೇಶದಿಂದ
ನಮ್ಮ ವಿದ್ಯಾವಂತ ತರುಣಿಯರು ಬೇರೆ ಕಡೆ ಹೋಗೋದರ ಬದಲು ನಮ್ಮಲ್ಲೇ ಇಲ್ಲಿ ನೌಕರಿ ಉದ್ಯೋಗ ಮಾಡಿಕೊಂಡು ಇರಬೇಕು ಅಂತ ಉದ್ದೇಶದಲ್ಲಿ ಸಾಧಾರಣ ಒಂದು 20,000 ಸೀಟ್ ಅಂತ ಹೇಳ್ತಾರೆ ಟೆಕ್ನಿಕಲ್ IT ಸೆಕ್ಟರ್ನವರು. ಆಗುವಂಥ ಇನ್ಫ್ರಾಸ್ಟ್ರಕ್ಚರ್ ನಾವು ಮುಡಿಪಿನಲ್ಲಿ ಕಟ್ಟಿದ್ದೀವಿ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ಸೀತಾರಾಮರೈಗಳು ತಿಳಿದ ನಾವು ತುಂಬ ಕಷ್ಟದಿಂದ ನಮ್ಮ ಉದ್ದಿಮೆ ಏನಿದೆ ಅಥವಾ ಯಾವುದೇ ನಾವು ಕೆಲಸಗಳನ್ನು ತುಂಬ ಫೋಕಸ್ಡ್ ಅಂದರೆ ನಾವು ಅದರ ಬಗ್ಗೆ ಭಾರಿ ಕಾಳಜಿ ಇರಬೇಕು. ನಮಗೆ ಸಮಾಜದ ಬಗ್ಗೆನೂ ಕಾಳಜಿ ಇರಬೇಕು. ನಾನು ಇವತ್ತು ಕೃಷಿ ಬಿಟ್ಟಿಲ್ಲ, ನಾನು ಇವತ್ತು ಕೂಡ ಕೃಷಿಕನೇ. ಇದು ಎಲ್ಲ ಯಾಕೆ ಹೇಳ್ತೇನೆ ಅಂತಂದರೆ, ನಾನು ಎಲ್ಲಿ ಹೋದಲ್ಲಿ ನಾನು ನನ್ನ ಪರಿಚಯ ಹೇಳೋದಿಲ್ಲ. ಆದರೆ ಸೀತಾರಾಮರೈಗಳು ಇವತ್ತು ನನ್ನನ್ನು ವೇದಿಕೆಗೆ ಏರಿಸಿದರು. ಅವರಿಗೆ ಹೇಳಿದೆ ನಾನು ವೇದಿಕೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ. ಆದರೆ ಸೀತಾರಾಮರೈಗಳು ಇಲ್ಲ, ನೀವು ಬನ್ನಿ ಅಂತ ಅಷ್ಟೇ ಹೇಳಿರೋದು. ಬಂದು ಸೀದಾ ನನ್ನ ಮೇಲೆ ಬಂದು ಕೂದಿಸಿದ್ದಾರೆ. ಸೀತಾರಾಮರೈಗಳೇ, ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸವಣೂರು ನಿಜವಾಗಲೂ ಅಂದರೆ ನಿಮಗೆ ತುಂಬ ಆಭಾರಿ ಆಗಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ನೀವು ಕೈಗೊಂಡಿರುವಂಥ ಈ ಕೆಲಸಗಳನ್ನು ಇದೇ ಥರ ಮುಂದುವರಿಸಿರಿ. ಯಾವುದೇ ರೀತಿಯ ಸಹಕಾರ, ನೀವು ಸಹಕಾರ ರತ್ನ, ನಾವೇನು ಹೇಳಲಿಕ್ಕಿಲ್ಲ. ಆದರೂ ಕೂಡ ಈ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳು ಕೈಗೊಂಡಿರುವಂಥ ಯಾವುದೇ ಕಾರ್ಯಕ್ರಮಗಳಿರಲಿ, ಅಭಿವೃದ್ಧಿ ಇರಲಿ, ನಾವು ಸದಾ ನಿಮ್ಮ ಈ ಕೆಲಸಕ್ಕೆ ಪ್ರೋತ್ಸಾಹ ಹಾಗೂ ಸಹಕಾರ ನೀಡುತ್ತೀವಿ. ನಿಮಗೆ ದೇವರು ತುಂಬ ಶ್ರೇಯಸ್ಸನ್ನು ಕೊಡಲಿ. ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಲಿ. ಸಮಾಜಕ್ಕೆ ಅವರಿಂದ ತುಂಬ ಸಹಾಯ ಪ್ರೇರಣೆ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ನನ್ನ ಈ 2 ಮಾತುಗಳನ್ನ ನಿಲ್ಲಿಸ್ತೀನಿ. ಜೈ ಹಿಂದ್. ಉದ್ಯಮ ಮತ್ತು ಪರಿಸರಕ್ಕೆ ಇರುವ ಸಂಬಂಧ ಎಂಥದ್ದು? ನಾವು ಮಾಡುವ ಒಂದು ಸಣ್ಣ ಕೆಲಸವಾದರೂ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ವಿದ್ಯಾವಂತರಿಗೆ ಉದ್ಯೋಗವನ್ನು ಇಲ್ಲೇ ಹೇಗೆ ಸೃಷ್ಟಿಸಬಹುದು ಎನ್ನುವ ಪರಿಕಲ್ಪನೆಯನ್ನು ನೀಡಿದ ತಮಗೆ ವಂದನೆಗಳು ಸರ್. ನಮ್ಮ ವೇದಿಕೆಯಲ್ಲಿ ಇರುವಂಥ ಇನ್ನೋರ್ವ ಅತಿಥಿ ಡಾಕ್ಟರ್ RK ನಾಯರ್. ಇವರ ಪರಿಚಯವನ್ನು ಮಾಡಲಿದ್ದಾರೆ ಶ್ರೀಮತಿ ಚೇತನ, ಉಪನ್ಯಾಸಕರು, ವಿದ್ಯಾರಶ್ಮಿ ವಿದ್ಯಾಲಯ. ಎಲ್ಲರಿಗೂ ನಮಸ್ಕಾರ. ಮೂಲತಃ ಕೇರಳದ ಓರ್ವ ಸಾಧಕರಾಗಿರುವ ನಮ್ಮ ಗೌರವಾನ್ವಿತ ಅತಿಥಿಯೋರ್ವರು ನಮ್ಮೊಂದಿಗಿರುವುದು ನಮ್ಮ ಹೆಮ್ಮೆ. ಭೂ ಸುಧಾರಣಾ ಕಾಯ್ದೆಯ ಸಂತ್ರಸ್ತರಾಗಿ ಕುಟುಂಬ ಸಮೇತ ಕರ್ನಾಟಕದ ಸುಳ್ಯದಲ್ಲಿರುವ ಜಾಲ್ಸೂರಿಗೆ ಬಂದು ಪದವಿ ಪೂರ್ವ ಶಿಕ್ಷಣ ಪಡೆದ ಇವರು ಮುಂದೆ ಸಾಧಿಸಿದ್ದು ಪವಾಡಗಳನ್ನು. ಕಿತ್ತು ತಿನ್ನುವ ಬಡತನದ ಬೇಗೆಯ ಪರಿಣಾಮವಾಗಿ ಮಾಯಾನಗರಿ ಮುಂಬಯಿಯಲ್ಲಿ ವರ್ಣಮಯ ಬದುಕನ್ನು ಕಟ್ಟಿಕೊಳ್ಳ ಬಯಸಿದ್ದ ಇವರಿಗೆದುರಾದದ್ದು ಅಲ್ಲಿನ ಫುಟ್ಪಾತ್ ಜೀವನ. ಆದರೂ ಧೃತಿಗೆಡದ ಇವರು ಗಾರ್ಮೆಂಟ್ ಉದ್ಯಮವನ್ನು ಸ್ಥಾಪಿಸುವರೆ ಗುಜರಾತಿಗೆ ಹೋಗಿ ಮುಂದೆ ಶ್ರೀ ಸೌಪರ್ಣಿಕಾ ಎಕ್ಸ್ಪೋರ್ಟಿನ ಮಾಲಕರು ಆದರು. ಬಣ್ಣ ಬಣ್ಣದ ಉಡುಪುಗಳನ್ನು ಉತ್ಪಾದಿಸುವ ಇವರು ಮಾತ್ರ ಸದಾ ಶ್ವೇತವಸ್ತ್ರಧಾರಿಯಾಗಿರುವ ಸರಳ ಜೀವಿ. ಮುಂದೆ ಉಮರ್ಗಾವ್ನ ಅಫೆರಲ್ ವೆಲ್ಫೇರ್ ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷರಾಗಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ನ ಅಂಗಸಂಸ್ಥೆಯಾಗಿರುವ ISDSನ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆದರು. ಮುಂದುವರಿಯುತ್ತಾ ತನ್ನ ಸಂಸ್ಥೆಯ ಮೂಲಕ ತನ್ನ ಸ್ವಂತ ಖರ್ಚಿನಲ್ಲಿ ಹೊಲಿಗೆ ಯಂತ್ರಗಳನ್ನು ಖರೀದಿಸಿ ಸುಮಾರು 15,000ಕ್ಕೂ ಮಿಕ್ಕಿದ ಸಂಖ್ಯೆಯ ಬುಡಕಟ್ಟು ಮಹಿಳೆಯರಿಗೆ ಹೊಲಿಗೆ ಮತ್ತು ಕಸೂತಿಗಳನ್ನು ಕಲಿಸಿಕೊಟ್ಟ ಓರ್ವ ದಾರ್ಶನಿಕ ಇವರು. ಅದೊಂದು ಅದೃಷ್ಟದ ದಿನ ಇವರೊಂದು ದುರದೃಷ್ಟದ ಘಟನೆಗೆ ಸಾಕ್ಷಿಯಾದರು.
ಅಭಿವೃದ್ಧಿಯ ನೆಪದಲ್ಲಿ ಧರಾಶಾಯಿಯಾದ ನೂರಾರು ಮರಗಳಲ್ಲಿದ್ದ ಸಾವಿರಾರು ಪಕ್ಷಿ ಕುಟುಂಬಗಳು ದಿಕ್ಕಿಲ್ಲದೆ ಚೀರಾಡುತ್ತಿದ್ದ ಸಂದರ್ಭದಲ್ಲಿ ಅವುಗಳ ಒಡೆದ ಮೊಟ್ಟೆಗಳು ಮತ್ತು ಹರಿದ ಗೂಡುಗಳನ್ನು ಕಂಡು ವಿಚಲಿತರಾದರು. ಆಗಲೇ ಪರಿಸರ ಸಂರಕ್ಷಣೆಯ ಪಣತೊಟ್ಟ ಇವರು ಜಪಾನಿನ ಡಾಕ್ಟರ್ ಅಕಿರಾ ಮಿಯಾವಕಿ ಅವರ ಯೋಜನೆ ಮತ್ತು ಮಾರ್ಗದರ್ಶನಗಳಂತೆ ವೃಕ್ಷಗಳನ್ನು ಬೆಳೆಸುವ ಬೃಹತ್ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ದೆಹಲಿ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಹಾರಾಷ್ಟ್ರಗಳಲ್ಲಿ 17 ಲಕ್ಷಕ್ಕೂ ಮಿಕ್ಕಿದ ಮರಗಳನ್ನು ಬೆಳೆಸಿದ ಪರಿಣಾಮವಾಗಿಯೇ ಮುಂದೆ ಭಾರತ ಸರ್ಕಾರದ ವತಿಯಿಂದ ಇನ್ನೋವೇಟಿವ್ ಫಾರೆಸ್ಟ್ ಕ್ರಿಯೇಟರ್ ಎಂಬ ನಾಮಧೇಯಕ್ಕೂ ಪಾತ್ರರಾದರು. ಇಂತಹ ಛಲದಂಕ ಮಲ್ಲರಾಗಿರುವ ಇವರು ಓರ್ವ ಕ್ರೀಡಾ ಸಾಧಕರು ಹೌದು. 2011 ಮ್ಯಾರಥಾನ್ ಓಟದಲ್ಲಿ ಅಂಗಿಲುಂಗಿ ಧರಿಸಿ ಬರಿಗಾಲಲ್ಲಿ 21 ಕಿಲೋಮೀಟರ್ ದೂರ ಸಾಗಿದವರು ಇವರು. ಮುಂದೆ ತಮ್ಮ ವೃತ್ತಿ ಪ್ರವೃತ್ತಿಗಳ ಕಾರ್ಯಸಾಧನೆಗಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಗುಜರಾತಿನ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಅರಣ್ಯ ಮಂತ್ರಿ ಮಂಗೂಬಾಯಿ ಪಟೇಲ್, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಛತ್ತೀಸ್ಗಢದ ಜಿಲ್ಲಾಧಿಕಾರಿಗಳು ಮುಂತಾದವರಿಂದ ವಿವಿಧ ಪ್ರಶಸ್ತಿಗಳನ್ನು ಹೆಮ್ಮೆಯಿಂದ ಸ್ವೀಕರಿಸುವುದರ ಜೊತೆಗೆ ಇನ್ನೂ ನೂರಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಝೀರೋ ಹಣಪಟ್ಟಿಯಿಂದ ನಿಗದಿತ ಗುರಿಯೇ ಇಲ್ಲದೆ ಸುಳ್ಯದಿಂದ ನಿರ್ಗಮಿಸಿದ ಬಾಲಕ ಇಂದು ಗ್ರೀನ್ ಹೀರೋ ಆಫ್ ಇಂಡಿಯಾ ಆಗಿ ಭಾರತ ಮಾತ್ರವಲ್ಲದೆ ವಿಶ್ವದ ಗಮನ ಸೆಳೆದ ಸಾಧನೆ ಮಾಡಿದ್ದು ಭಾರತೀಯರಾದ ನಮಗೆ ಹೆಮ್ಮೆ. ಇಷ್ಟೆಲ್ಲ ಎತ್ತರಕ್ಕೇರಿದರೂ ಎಳವೆಯಲ್ಲಿ ಶ್ರಮಿಕರಾಗಿ ದುಡಿದಾಗ ಉಪಯೋಗಿಸುತ್ತಿದ್ದ ಅಡಿಕೆ ಹಾಳೆಯ ಮುಟ್ಟಾಳೆಯನ್ನು ಮಾತ್ರ ಇಂದಿಗೂ ತನ್ನ ಉಸಿರಂತೆ ಪ್ರೀತಿಸುತ್ತಾರೆ, ಧರಿಸುತ್ತಾರೆ. ಇಂತಹ ಸಾಧಕರಾಗಿದ್ದು ಇಂದು ನಮ್ಮ ಅತಿಥಿವರ್ಯರಲ್ಲೋರ್ವರಾಗಿರುವ ಇವರೇ ಡಾಕ್ಟರ್ RK ನಾಯರ್. ಸರ್, ತಮಗಾಗಿ ಈಗ ವೇದಿಕೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರ. ಒಮ್ಮೆ ವಿದ್ಯಾರ್ಥಿ ಮಕ್ಕಳೆಲ್ಲೊಮ್ಮೆ ಎದ್ದು ನಿಂತುಕೊಳ್ತೀರಾ ಪ್ಲೀಸ್? ವಿದ್ಯಾರ್ಥಿಗಳು ಮಾತ್ರ, ಮಕ್ಕಳು. ಇದು ನಿಮಗೆ ಒಂದು ಎಕ್ಸಸೈಸ್. ಯಾಕೆಂತ ಹೇಳಿದರೆ ತುಂಬ ಸಮಯದಿಂದ ಒಂದೇ ಕಡೆ ಕೂತ್ಕೊಂಡಿದ್ದೀರಾ, ಅರ್ಥ ಆಯ್ತಲ್ಲ? ಅರ್ಧ ಜನಕ್ಕೆ ನಿದ್ರೆ ಶುರುವಾಗ್ತದೆ. ಯಾಕೆಂದರೆ ನಮ್ಮ ಅನುಭವ, ನಾವು ಸಣ್ಣ ಸ್ಕೂಲಿನಿಂದಲೇ ಬಂದವರು. ಇನ್ನು ಅಲ್ಲಿ ಕೂತ ಮಕ್ಕಳೆಲ್ಲ ಇಲ್ಲಿಗೆ ಬನ್ನಿ, ಇಲ್ಲಿ ಅವರು ಅಲ್ಲಿಗೆ ಹೋಗಿ ಕೂತ್ಕೊಳ್ಳಿ, ಆಯಿತಾ? ಪ್ಲೀಸ್ ಚೇಂಜ್ ಮಾಡಿ, ಏರಿಯಾ ಚೇಂಜ್ ಮಾಡಿ. ಅಲ್ಲಿಂದ ಇಲ್ಲಿಗೆ ಬನ್ನಿ, ಇಲ್ಲಿಂದ ಅಲ್ಲಿಗೆ ಹೋಗಿ, ಅಷ್ಟೇ. ಬದಲಿ ಮಾಡಿದರೆ ಸಾಕು. ಬನ್ನಿ, ಈಚೆ ಬನ್ನಿ, ನೀವು ಆಚೆ ಹೋಗಿ. ಸ್ವಲ್ಪ ಕಾಲು ಮೂಮೆಂಟ್ ಆಗ್ತದೆ, ಇಲ್ಲದ್ರೆ ರಕ್ತ ಎಲ್ಲ ಗಟ್ಟಿಯಾಗಿ ತೊಂದರೆ ಆಗ್ತದೆ ಆಮೇಲೆ. ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಆಯ್ತಾ? ಜಗಳ ಮಾಡಬೇಡಿ. ಅದು ನನ್ನ ಚೇರ್, ಇದು ನನ್ನ ಚೇರ್. ಚೇರ್ ಯಾವುದು ಶಾಶ್ವತ ಇರೋದಿಲ್ಲ ನಿಮಗೆ. ವೆರಿ ಗುಡ್. ಆಗಲಿ, ಎಲ್ಲ ಕೂತ್ಕೊಳ್ಳಿ. ಧನ್ಯವಾದ ಮಕ್ಕಳೇ. ನಾನು ನಾರ್ಮಲಿ ತುಳುನಾಡಿಗೆ ಬಂದರೆ ತುಳುವಿನಲ್ಲಿ ಮಾತ್ರ ಮಾತನಾಡೋದು. ಆದರೆ ಇದೊಂದು ಶಾಲೆಯ ಕಾರ್ಯಕ್ರಮ. ಕೆಲವು ಮಕ್ಕಳಿಗೆ ತುಳು ಬರದೇ ಇದ್ದರೆ ತೊಂದರೆ ಆಗೋದು ಬೇಡ. ಯಾಕೆಂತೇಳಿದರೆ ನನ್ನ ಕೆಲವು ಮಾರ್ಗದರ್ಶನಗಳು ವಿದ್ಯಾರ್ಥಿಗಳಿಗೆ ತುಂಬ ಪ್ರಾಮುಖ್ಯವಾದದ್ದು. ಹಾಗಾಗಿ ನಾನು ಕನ್ನಡದಲ್ಲೇ ಕಂಟಿನ್ಯೂ ಮಾಡ್ತೇನೆ. ಮಧ್ಯದಲ್ಲಿ ಸ್ವಲ್ಪ ತುಳು ಹಾಕಿ ಬಿಡ್ತೇನೆ ಲಾಸ್ಟಿಗೆ, ಇಲ್ಲದ್ರೆ ನನಗೆ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ವಿದ್ಯಾರಶ್ಮಿ ವಿದ್ಯಾಸಂಸ್ಥೆ ಶಿಂಟೂರು ಆದರಣೀಯ ನಾರಾಯಣ ರೈ ಅವರ ಸ್ಮರಣೆಗೋಸ್ಕರ ಮತ್ತು ಜನ್ಮದಿನ 117ನೇ
ನೆನಪಿಸುವಂಥ ದಿನ ಅಂತ ಹೇಳ್ಬೋದು. 117 ಅಂತ ಹೇಳುವಾಗ 1, 1, 2, 7, 2, 9. ನಾನು ಹೋದ ವರ್ಷ ಬರ್ತಿದ್ರೆ ನನಗೆ 9 ಸಿಗ್ತಿರಲಿಲ್ಲ. ಹೋದ ವರ್ಷ ತಪ್ಪಿ ಹೋಯಿತು. ನಾನು ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ. ಅವರು ಕೊನೆಯವರೆಗೂ ತುಂಬ ಫೋನ್ ಕಮ್ಯುನಿಕೇಷನ್ ಮಾಡಿದರು. ಆದರೆ ಈ ವರ್ಷ ಏನಾದರೂ ಮಾಡಿ ತಪ್ಪಿಸುವುದೇ ಇಲ್ಲ ಅಂತ ಮೊದಲೇ ನಿಘಂಟು ಮಾಡಿಟ್ಟ ಕಾರಣ ನಿನ್ನೆ ಮಧುರೆಯಲ್ಲಿದ್ದವ, ಮಧುರೆಯಿಂದ ಬ್ಯಾಂಗ್ಳೂರಿಂದ ಇಲ್ಲಿಗೆ ನಿನ್ನೆ ರಾತ್ರಿ ಬಂದು ಮುಟ್ಟಿದ್ದೇನೆ. ಇವತ್ತು ರಾತ್ರಿ ಸಾಯಂಕಾಲ ಪುನಃ ಹೋಗಬೇಕು. ಯಾಕೆಂದರೆ ನಾಳೆ 4 ಕಾರ್ಯಕ್ರಮ, 3 ಗುಜರಾತಿನಲ್ಲಿ, 1 ಮಹಾರಾಷ್ಟ್ರದಲ್ಲಿ. ಅದನ್ನೆಲ್ಲ ಮುಗಿಸಬೇಕು ಅಂತಾದರೆ ಅಷ್ಟೇ ಬಲವು ಬೇಕು ಶರೀರಕ್ಕೆ. ಹಾಗಿರುವಾಗ 9 ಅಂಕೆ ನನಗೆ ಯಾವತ್ತೂ ತುಂಬ ಒಳ್ಳೆಯದಾಗ್ತದೆ. ನನ್ನ ಮಗಳ ಜನ್ಮ ಫೆಬ್ರವರಿ 9, ಮಗ ಆಗಸ್ಟ್ 9. ನನ್ನ ಪಾಸ್ಪೋರ್ಟ್ನ ನಂಬರ್ ಟೋಟಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸಿಕ್ಕಿದರೆ, ಯಾರು ಟೋಟಲ್ ಮಾಡಿದರೆ ಅದು 9. ಮನೆಯ ನಂಬರ್ ಟೋಟಲ್ ಮಾಡಿದರೆ ಅದು 9, ಫ್ಲ್ಯಾಟ್ ನಂಬರ್, ಹೀಗೆಲ್ಲ ಇದೆ. ಹಾಗಾಗಿ ಇವತ್ತಿನ ದಿನ ಭಾಳ ಶುಭ ದಿನ. ಮೊದಲೇ ಉಲ್ಲೇಖ ಮಾಡಿದರು, ಬುಧವಾರದ ದಿನ, ಅದುವೇ ದಿನ ಇವತ್ತು ಸಿಕ್ಕಿತು. ಎಲ್ಲ ಯೋಗ್ಯ. ಅವರು ಮಾಡಿದಂಥ ಪುಣ್ಯ ಕೆಲಸಗಳನ್ನು ನಾನು ಪುನಃ ಹೈಲೈಟ್ ಮಾಡಬೇಕು ಅಂತ ಇಲ್ಲ. ಆಲ್ರೆಡಿ ಎಲ್ಲರೂ ಚೆನ್ನಾಗಿ ಅದನ್ನು ವಿಸ್ತಾರ ರೂಪವಾಗಿ ನಿಮಗೆ ತಿಳಿಸಿದ್ದಾರೆ. ನಾನೇ ಅದನ್ನು ಪುನಃ ಹೇಳುವುದು ಅಂತ ಹೇಳಿದರೆ, ಒಬ್ಬರು ಹೇಳಿದ್ದೇನೆ ನಾನು ಪುನಃ ಹೇಳ್ತಾ ಇದ್ದೇನೆ ಅಂತ ಆಗ್ತದೆ. ಅವರ ಮಕ್ಕಳು 7 ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಇವತ್ತು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಂಗ್ ಡೈನಾಮಿಕ್ ಲೀಡರ್ ಆಗಿ ಅಶ್ವಿನಿ ಶೆಟ್ಟಿಯವರು ಅವರ ಜೊತೆಗಿದ್ದಾರೆ. ಮತ್ತು ಸೀತಾರಾಮ ರೈ ಅವರ ಕೆಲಸವನ್ನು ನನಗೆ ತುಂಬ ಇಷ್ಟಪಟ್ಟದ್ದು ಅಂತ ಹೇಳಿದರೆ, ನೋಡಿ, ಇಂದಿನ ಕಾಲದಲ್ಲಿ, ಈ ಕಲಿಯುಗದ ಅಂತ್ಯದ ಕಾಲದಲ್ಲಿ ನಾವು ಪರಿವಾರ ಒಂದಾಗಿ ಇರುವುದು ಎಲ್ಲಿಯೂ ಇಲ್ಲ. ಅಣ್ಣ ತಮ್ಮ ಒಟ್ಟಿಗೆ ಇರುವುದು ಎಲ್ಲಿಯೂ ಇಲ್ಲ. ಆಯ್ ಪೋವಾಡಿ ಆಯನ ತಾಡಿ ಆಯತು ಆಡುವಂತ ಒಂಜೊಂಜಿ ಮರಿಕಲ್ಲಿ ಟಿಪ್ಪೀರು. 8 ಮಕ್ಕಳು ಎಷ್ಟು ಅಷ್ಟದಿಕ್ಕಿನಲ್ಲಿರ್ತಾರೆ. ಒಬ್ಬ ಸೇರಿದಲ್ಲಿ ಇನ್ನೊಬ್ಬ ಸೇರುವುದಿಲ್ಲ. ಒಬ್ಬ ಸೇರುವಂಥ ಕಾರ್ಯಕ್ರಮಕ್ಕೂ ಇನ್ನೊಬ್ಬ ಸೇರುವುದಿಲ್ಲ. ಅಲ್ಲಿ ಅವ ಹೋಗ್ತಾನೆ ಅಂತ ಗೊತ್ತಾದ್ರೆ ಇನ್ನೊಬ್ಬರ ಫೋನ್ ಮಾಡಿ ಆಡೆ ಬೈದೇನೆ ಅನ್ವರ್ ಪೂಜಿಯಿಂದ ಆಯ ಪಡೆ ಅರ್ಥ ಅಣ್ತಿ. ಈ ಜಿನ್ನ ಮದ್ಮೆ ತಗಾಕಜಿ ಕೊರ್ರೆ ಬಣ್ಣಗಳ ಕೇಣ್ವೀರು ಆಯ ಕೊಡ್ತಾರ, ಅಣ್ಣ ಕೊಡ್ತಾರಣ್ಣ ಯಾನ್ವರ್ ಪೂಜಿ ತುಲಿ. ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಈ ಕಾಲ ಅಂಥದ್ದಾಗಿ ಬಿಟ್ಟಿದೆ. ಅರ್ಥ ಆಯ್ತಲ್ಲ? ನಾವು ಮನುಷ್ಯರಿಗೆ ದ್ವೇಷ, ಕುಟುಂಬಕ್ಕೆ ದ್ವೇಷ ಆಗುವಂಥ ಸಮಯ ಆಗಿಬಿಟ್ಟಿದೆ. ಅಣ್ಣನನ್ನು ಹೇಗಾದರೂ ಸಮ ಮಾಡಿ ಅವನ ಆಸ್ತಿ ಹೇಗೆ ಸಿಗ್ತದೆ ಅಂತ ಹೇಳುವಂಥದ್ದು, ಆಸ್ತಿ ಪಾಸ್ತಿಯ ಮೇಲೆ ಆಸೆಯನ್ನು ನೀಡುವವರಾಗಿ ಬಿಟ್ಟಿದ್ದೇವೆ. ಅಂಥ ಕಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಅದನ್ನೇ ನೋಡಿದರೆ ಸಾಕು. ಅದು ಮಾತ್ರ ಅಲ್ಲ, ಆ ಹಿರಿಯರಿಗೆ ಕೊಡುವಂಥ ಆದರ, ಇದು ವಿದ್ಯಾರ್ಥಿಗಳು ಕಲಿಬೇಕಾದದ್ದು. ಯಾಕೆ ಅಂತ ಹೇಳಿದರೆ, ನಮಗೆ ಗುರುಗಳು ಯಾರು ಅಂತ ಹೇಳುವಾಗ ನಮಗೆ ಶಿಕ್ಷಣ ಕೊಡ್ತಾ ಇರುವವರು ಮಾತ್ರ ಗುರು ಅಂತ ಅಲ್ಲ. ನಮಗೆ ಬ್ರಹ್ಮಜ್ಞಾನವನ್ನು ಕಲಿಸುವಂಥ, ಬ್ರಹ್ಮಜ್ಞಾನ ತಿಳಿದಂಥ ಬ್ರಹ್ಮಜ್ಞಾನಿಗಳು ಅಥವಾ ತಪಸ್ಸಿಗಳು ಮಾತ್ರ ನಮಗೆ ಗುರು ಅಂತ ಹೇಳುವಂಥದ್ದು ಅಲ್ಲ. ಗುರುಗಳು ಯಾರು ಅಂತ ಹೇಳಿದರೆ, ನಮ್ಮನ್ನು ಸಾಕಿ ಸಲುಹಿದಂಥ ಮಾತಾಪಿತರು ನಮಗೆ ಆದಿಯಾದಂಥ ಗುರುಗಳು. ಅಷ್ಟು ಮಾತ್ರ ಅಲ್ಲ, ಅವರ ಶರೀರತ್ಯಾಗ ಆದ ಮೇಲೆ ನಾವು ಮರೆತು ಬಿಡೋದೋ ಅಲ್ಲ. ಅವರ ಶರೀರತ್ಯಾಗ ಆದ ಮೇಲೆ ಅವರು ಇನ್ನೂ ದೇವರ ರೂಪದಲ್ಲಿರುವಂಥ ಗುರುಗಳಾಗಿರುತ್ತಾರೆ. ಅವರನ್ನು ನೀವು ಸ್ಮರಿಸ್ತಾ ಇದ್ದರೆ ಅವರು ಶರೀರ ಬಿಟ್ಟಿದ್ದಾರೆ, ಆತ್ಮ ಇನ್ನೊಂದು ಕಡೆ ಪುನಃ ಜನ್ಮ ತೆತ್ತು ಎಲ್ಲಿಯೋ ಯಾವುದೋ ಕಸುಬಿನಲ್ಲಿ ವ್ಯವಸಾಯದಲ್ಲಿದ್ದಾರೆ. ನಮ್ಮ ವಂಶದಲ್ಲಿ ಇರ್ಬೋದು, ಗೊತ್ತಾಗೋದಿಲ್ಲ. ಆವಾಗ ಅವರಿಂದ ಸಿಗುವಂಥ ಅನುಗ್ರಹಗಳು, ಅವರಿಗೆ ನಾವು ಒಳ್ಳೆಯ ಕೆಲಸವನ್ನು ಅವರ ನೆನಪಿನಲ್ಲಿ ಮಾಡ್ತಾ ಹೋದರೆ ಅವರು ಆಶೀರ್ವದಿಸ್ತಾ ಇರ್ತಾರೆ. ಆಶೀರ್ವದಿಸ್ತಾ ಇದ್ದಾಗ ಅದೇ ದೊಡ್ಡ ಆಶೀರ್ವಾದ. ಅದರಿಂದ ದೊಡ್ಡ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ಹಾಗೆ ಪ್ರಕೃತಿಯಲ್ಲಿ ಇನ್ಯಾರು ಗುರುವಾಗಿದ್ದಾರೆ ಅಂತ ಹೇಳಿದರೆ, ವೃಕ್ಷ ದೇವತೆ ಅಂತ ಹೇಳೋದು. ಇಡೀ ಭಾರತ ದೇಶದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಭಾರತ ದೇಶ ಮಾತ್ರ ಅಲ್ಲ, ನಾನು ಯಾವಾಗಲೂ ಹೇಳೋದುಂಟು, ವೃಕ್ಷ ಪೂಜೆ ಅಂತ ಆಗುವಂಥದ್ದು ನೇಪಾಳದಲ್ಲಿ ಒಂದು ಸ್ಥಳದಲ್ಲಿ ಆಗ್ತದೆ. ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕನಕದುರ್ಗಾ ದೇವಸ್ಥಾನ ಅಂತ ಇದೆ, ಅಲ್ಲಿ ಒಂದು ವೃಕ್ಷ ಪೂಜೆ ಆಗ್ತದೆ. ಇನ್ನೊಂದು ನಾನು ಕಳೆದೊಂದು 3 ವರ್ಷದಿಂದ ಉಮ್ಮರ್ಗಾವಿನಲ್ಲಿ ಒಂದು ದೇವಸ್ಥಾನದಲ್ಲಿ ಆರಂಭ ಮಾಡಿಸಿದ್ದೇನೆ ವೃಕ್ಷ ಪೂಜೆ. ಅದು ಯಾವುದು, ಅದು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಜನರಿಗೆ ತಿಳಿಸಿದ್ದೀನಿ. ಯಾಕೆಂದರೆ ಎಷ್ಟೋ ಜ್ಞಾನಗಳು ಋಷಿಮುನಿಗಳಿಗಾಗಲಿ ಹಿಂದಿನ ಗುರುಗಳಿಗಾಗಲಿ ಜ್ಞಾನ ಸಿಕ್ಕಿದ್ದು ಆ ವೃಕ್ಷದ ಬುಡದಿಂದ. ಹಾಗಿರುವಾಗ ಪ್ರಕೃತಿಯಿಂದ ಇನ್ನಷ್ಟು ನಮಗೆ ಕಲೀಲಿಕ್ಕೆ ಸಿಗ್ತದೆ. ಆ ಪ್ರಕೃತಿ ಏನು ಹೇಗಿದೆ ಅಂತ ಹೇಳುವಂಥದ್ದು ನಾವು ಆಲೋಚನೆ ಮಾಡೋದಂತೂ ನಮಗೆ ತುಂಬ ಕಷ್ಟ. ಹಾಗಿರುವಾಗ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯನ್ನು ಇಷ್ಟು ಕಷ್ಟಪಟ್ಟು ಅವರು ಕಟ್ಟಿದ್ದಾರೆ. ಅದು ಕಟ್ಟುವುದಂತೂ ಸುಲಭ, ಆದರೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಜನ ಸಿಗ್ತಾರೆ, ಮಾಡಿಬಿಡ್ತಾರಪ್ಪ. ಸ್ಥಳವೂ ಬೇಕಾದಷ್ಟು ಅವರ ಕಡೆ 200 ಎಕರೆಯಿಂದ ಮೇಲೆ ಸ್ಥಳ ಇದೆ. ಆದರೆ ಇದನ್ನು ನಡೆಸಿಕೊಂಡು ಹೋಗೋದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ.
ಅಷ್ಟು ಕಷ್ಟದಲ್ಲಿ ಅದನ್ನು ಪ್ರಯತ್ನಪಟ್ಟು ಅವರು ನಡೆಸಿಕೊಂಡು ಹೋಗುವಂತಹ ಸಮಯದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡುವಂಥ ವಿದ್ಯಾರ್ಥಿಗಳು ಏನಾಗಬೇಕು, ನಾವು ಹೇಗಿರಬೇಕು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿಂದ ಕೇವಲ ಪುಸ್ತಕದ ಜ್ಞಾನವನ್ನು ಮಾತ್ರ ಪಡೆಯದೆ ಇನ್ನಷ್ಟು ಜ್ಞಾನವನ್ನು ಪಡೆದು ದೇಶವನ್ನು ಕಟ್ಟುವವರು. ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳುವುದುಂಟು, ಸ್ಟೂಡೆಂಟ್ಸ್ ಆರ್ ದ ಫ್ಯೂಚರ್ ಆಫ್ ದಿಸ್ ಪ್ಲ್ಯಾನೆಟ್ ಅಂತ. ಈಗ ಅಶ್ವಿನ್ ಶೆಟ್ಟಿ ಅವರ ಜೊತೆ ಮಾತನಾಡ್ತಿದ್ದಾಗ ನಾನು ಹೇಳಿದೆ, ಇವರೆಲ್ಲ ನಮ್ಮ ಈ ಭೂಮಿಯ ಭವಿಷ್ಯ. ನಮ್ಮ ಇಲ್ಲಿಗ ಸಿಂತೂರಿನ ಅಥವಾ ಸವಣೂರಿನ ಅಥವಾ ಸುಳ್ಯದ ಭಾರತ ದೇಶದ ಭವಿಷ್ಯ ಅಲ್ಲ, ನೀವೆಲ್ಲ ಈ ಭೂಮಿಯ ಭವಿಷ್ಯ. ಭೂಮಿ ಹೇಗಿರಬೇಕು, ಭೂಮಿಯ ಮೇಲೆ ನಾವು ಏನನ್ನು ಕಟ್ಟಬೇಕು, ನಮ್ಮ ದೇಶಕ್ಕೆ ಏನು ಕೊಡುಗೆಯನ್ನು ನಾವು ಕೊಡಬೇಕು, ನಮ್ಮ ಪ್ರಪಂಚಕ್ಕೆ ನಾವು ಯಾವ ಕೊಡುಗೆಯನ್ನು ಹೇಗೆ ಕೊಡಬೇಕು ಅಂತ ಹೇಳುವಂಥದ್ದು ಬ್ರಿಜೇಶ್ ಚೌಟ ಅವರು ಆವಾಗ ಬಂದು ಹೋದರು, ನಮ್ಮ MP ಅವರು ಒಂದು ಉದಾಹರಣೆ ನಿಮಗೆ ನೋಡಿ. ಯಾವ ರೀತಿಯಲ್ಲಿ ಯಾವ ಕ್ಷೇತ್ರದಲ್ಲಿ ನುಡಿದು ಆಮೇಲೆ ಇವಾಗ ಏನನ್ನ ಸೇವೆಯನ್ನು ಕೊಡ್ತಾ ಇದ್ದಾರೆ, ಅವರ ದೇಹ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಸರಿಯಾದಂಥ ಬಲವಾದಂಥ ಒಂದು ದೇಶವನ್ನು ಕಟ್ಟಬೇಕು ಅಂತ ಹೇಳುವಂಥ ಒಂದು ನಿಷ್ಠೆ. ಹಾಗಿರುವಾಗ ನೀವು ಮಕ್ಕಳೆಲ್ಲ ಕಲಿಬೇಕಾದದ್ದೇನು ಅಂತ ಹೇಳಿದರೆ, ಕೇವಲ ಪುಸ್ತಕದ ಜ್ಞಾನಕ್ಕೆ ಹೋಗಬೇಡಿ, ಪುಸ್ತಕದ ಜ್ಞಾನದ ಜೊತೆಗೆ ನೀವು ಇನ್ನಷ್ಟು ಜ್ಞಾನಗಳನ್ನು ಪುಸ್ತಕದ ಹೊರಗಿನಿಂದ ಅರಿತುಕೊಳ್ಳಬೇಕು. ಅದು ಗುರುಗಳ ಮುಖೇನ ಆಗಿರ್ಬೋದು, ಪ್ರಕೃತಿಯ ಮುಖೇನವಾಗಿರ್ಬೋದು, ನಿಮ್ಮ ಕರ್ಮಯೋಗದಿಂದ ಆಗಿರ್ಬೋದು. ನೀವೆಲ್ಲ ಸಾವಿರಾರು ಜನರಿಗೆ ಮಾರ್ಗದರ್ಶನವನ್ನು ಕೊಡುವವರಾಗಿರಬೇಕು. ಮಾರ್ಗದರ್ಶನವನ್ನು ಕೊಡುವವರು ಅಂತ ಹೇಳಿದರೆ ನೀವು ಯಾವುದೋ ಶಾಲೆ ಟೀಚರೇ ಆಗಬೇಕು ಅಂತ ಇಲ್ಲ. ಯಾವುದೇ ಒಂದು ಉದ್ಯೋಗವನ್ನು ಕಟ್ಟಿಕೊಂಡು ಅಲ್ಲಿ ನೀವು ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗವನ್ನು ವ್ಯಾಪಾರವನ್ನು ಕಟ್ಟಿಕೊಂಡು ಅಲ್ಲಿ ಉದ್ಯೋಗವನ್ನು ಕೊಡುವವರಾದರೆ ಮಾತ್ರ ಮಾಡ್ಬೋದು ಅಂತ ಸಾಧ್ಯ ಇಲ್ಲ. ನೀವು ನಿಮ್ಮ ಜ್ಞಾನವನ್ನು ಉಪಯೋಗಿಸಿಕೊಂಡು ನೀವು ಮಾರ್ಗದರ್ಶನವನ್ನು ಸಾವಿರಾರು ಜನರಿಗೆ ಕೊಡ್ಬೋದು. ಸಾವಿರಾರು ಜನರು ಯಾವ ಮಟ್ಟದಲ್ಲಿ ಇರ್ಬೋದು. ನಾನು ಆದಿವಾಸಿ ಏರಿಯಾದಿಂದ ಮಕ್ಕಳನ್ನು ತಂದು ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿ ಎಷ್ಟೋ ಜನ ಇವತ್ತು ವ್ಯಾಪಾರಸ್ಥರಾಗಿದ್ದಾರೆ. 2 ಜನ ಪೊಲೀಸ್ ಆಫೀಸರ್, ಟ್ರೈಬಲ್ಸ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ಎಷ್ಟೋ ಜನ ಈಗ ಉದ್ಯೋಗವನ್ನು ಮಾಡಿಕೊಂಡು ಅದರಿಂದ ಎಷ್ಟೋ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನೂ ವ್ಯಾಪಾರ ಕ್ಷೇತ್ರವನ್ನು ಕಟ್ಟಿಕೊಂಡು ಎಷ್ಟೋ ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಹಾಗಿರುವಾಗ ಅದು ಯಾವ ಶಾಲೆಯಿಂದ ನಾನು ಕಲಿತುಕೊಂಡು ಬಂದದ್ದಲ್ಲ. ಹಾಗಿರುವಾಗ ನಾವು ಏನು ಮಾಡಬೇಕು ಅಂತೇಳಿದರೆ, ನಾವು ಯಾವ ಕ್ಷೇತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಎಲ್ಲ ಕಲೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳಗಡೆ ಹೃದಯದ ಅಂತರಾಳದಲ್ಲಿ ಈಶ್ವರನ ಆ ಕಲೆಯನ್ನು ಇಟ್ಟಿದ್ದಾನೆ. ನಾನು ಯಾವತ್ತೂ ಉದಾಹರಣೆಯಾಗಿ ಹೇಳುವುದುಂಟು, ಒಬ್ಬ ಶಿಲ್ಪಿಯನ್ನು ನೀವು ನೋಡಿದರೆ ಸಾಕು, ನೀವು ಶಿಲ್ಪಿ ಹತ್ತಿರ ಹೋಗಿ ಸ್ವಲ್ಪ ನಿಂತ್ಕೊಳ್ಬೇಕು, ಒಂದು ಗಂಟೆ ನಿಂತ್ಕೊಳ್ಳಿ. ಅವನ ಕೈ ಏನೆಲ್ಲ ಹತ್ಯಾರ ಅವನ ಕೈಯಲ್ಲಿರ್ತಾರೆ ಅಂತ ಹೇಳೋದು, ಸಣ್ಣ ಒಂದು ಮೈಕ್ರೋದಿಂದ ಹಿಡಿದುಕೊಂಡು ದೊಡ್ಡ ಆಕಾರದ ವಸ್ತು ಅವನ ಕೈಯಲ್ಲಿರ್ತದೆ. ಆ ಕಲ್ಲನ್ನು ಯಾವ ರೂಪಕ್ಕೆ ತರಬೇಕು ಅಂತ ಹೇಳಬೇಕು, ಅದನ್ನೆಲ್ಲ ಯುಟಿಲೈಸ್ ಮಾಡಿ ಆಮೇಲೆ ಆ ಕಲ್ಲನ್ನು ಒಂದು ರೂಪಕ್ಕೆ ತರ್ತಾನೆ. ಕಾಣಲಿಕ್ಕೆ ಕೇವಲ ಅದೊಂದು ಕಲ್ಲು, ಒಂದು ಶಿಲೆ. ಅದನ್ನು ರಾಮನನ್ನಾಗಿ ಪರಿವರ್ತಿಸಬೇಕೋ, ಲಕ್ಷ್ಮಣನನ್ನಾಗಿ ಪರಿವರ್ತಿಸಬೇಕೋ, ಹನುಮನಾಗಿ ಮಾಡಬೇಕಾ, ಅಲ್ಲ ಬೇರೆ ಯಾವುದಾದ್ರು ದೇವಿಯ ರೂಪವನ್ನು ಕೊಡಬೇಕಾ ಅಂತ ಹೇಳುವಂಥದ್ದು ನಿರ್ಣಯ ಮಾಡೋದು ಆ ಶಿಲ್ಪಿ. ನೋಡಿ, ಅಷ್ಟರವರೆಗೆ ಅದು ಕಲ್ಲು ಮಾತ್ರ. ನೀವು ಅಂಥ ಶಿಲ್ಪಿಗಳಾಗಬೇಕು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಸಾಧಾರಣ ಕಲ್ಲು ಒಂದು ವಿಗ್ರಹ ರೂಪಕ್ಕೆ ಬಂದು 100 ಜನರು ಪೂಜಿಸುವಂಥ ವಿಗ್ರಹವಾಗುತ್ತದೆ. ಇದು ಖಂಡಿತ ಆಗ್ತದೆ. ಅದು ನೀವು ಟ್ರೈ ಮಾಡಿದರೆ ಮಾತ್ರ ಆಗ್ತದೆ. ಯಾವುದೇ ಫೀಲ್ಡಿನಲ್ಲಿ ನೀವು ಹೋಗ್ಬೋದು, ಯಾವ ರೀತಿಯಲ್ಲಿ ಹೋಗ್ಬೋದು. ಪ್ರಕೃತಿಯಿಂದ ಒಂದೊಂದು ನಿಮಿಷ ಕಲಿಯುತ್ತಾ ಹೋಗಿ. ಯಾವುದೇ ಗ್ರಂಥಗಳನ್ನು ನೀವು ಓದಿದರೂ ಆ ಗ್ರಂಥವನ್ನು ರಿಲೀಜಿಯಸ್ ಆಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ಓದಬೇಡಿ. ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ, ವಿದ್ಯಾರ್ಥಿಗಳಲ್ಲಿ, ನೀವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ನಿಮ್ಮ ಧರ್ಮ, ನಿಮ್ಮ ಹಿರಿಯರು ಯಾವ ಧರ್ಮವನ್ನು ಆರಾಧಿಸಿಕೊಂಡು ಪರಿಪಾಲಿಸಿಕೊಂಡು ಬಂದಿದ್ದಾರೋ ಆ ಧರ್ಮವನ್ನು ನೀವು ಪರಿಪಾಲಿಸುವುದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಅದನ್ನು, ಆ ಸಂಸ್ಕೃತಿ ಸಂಪ್ರದಾಯವನ್ನು ತನ್ನದಾಗಿಸಿಕೊಳ್ಳುವುದಕ್ಕೋಸ್ಕರ ಯಾವುದೇ ಗ್ರಂಥದಿಂದ ನೀವು ಜ್ಞಾನವನ್ನು ಪಡೆದುಕೊಳ್ಳಬೇಕು. ಆ ಗ್ರಂಥದಿಂದ, ಆ ಪುಸ್ತಕದಿಂದ, ಆ ಜ್ಞಾನದಿಂದ ನೀವು ಇನ್ನೊಂದು ಜ್ಞಾನವನ್ನು ಪಡೆಯುವಂಥವರು ಅಥವಾ ಇನ್ನೊಂದು ಪಂಗಡದವರು ಅಥವಾ ಇನ್ನೊಂದು ಧರ್ಮಕ್ಕೆ ಸೇರಿದವರನ್ನು ಚೇಷ್ಟೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಯಾವುದೇ ಗ್ರಂಥವು ಆಗಲಿಲ್ಲ, ಯಾವುದೇ ಧರ್ಮದ ಸೃಷ್ಟಿ ಅದಕ್ಕೋಸ್ಕರ ಆಗಲಿಲ್ಲ. ಇನ್ನೊಂದು ಧರ್ಮವನ್ನು ಚೇಷ್ಟೆ ಮಾಡುವುದಕ್ಕೋಸ್ಕರ ಯಾವುದೇ ಧರ್ಮ ಈ ಪ್ರಕೃತಿಯಲ್ಲಿ ಸೃಷ್ಟಿ ಆಗಲಿಲ್ಲ. ತನ್ನ ಧರ್ಮವನ್ನು ತಾನು ಪರಿಪಾಲಿಸಿಕೊಂಡು ಒಬ್ಬನು ಇನ್ನೊಬ್ಬನನ್ನು ಸ್ನೇಹಿಸುವಂಥ, ಪ್ರೀತಿಸುವಂಥ, ಆರಾಧಿಸುವಂಥ ಮಾರ್ಗಕ್ಕೆ ಬರಬೇಕು. ಸ್ನೇಹ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇರಬೇಕು. ಒಬ್ಬನನ್ನು ಕಂಡ ಕೂಡಲೇ ನಾವು ಅಯ್ಯೋ
ಇವನು ನನ್ನ ಹತ್ರ ಕೂತ್ಕೊಳ್ಬಾರದು, ಇವನ ಜೊತೆ ನಾನು ಊಟ ಮಾಡಬಾರದು, ಇವನ ಜೊತೆ ನಾನು ಎಲ್ಲಿ ಪ್ರಯಾಣ ಮಾಡಬಾರದು ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿರಬಾರದು. ನೋಡಿ, ನೀವು ನಾನು ಆವಾಗಲೇ ಹೇಳಿದಾಗೆ ಪ್ರಕೃತಿಯಿಂದ ನೀವು ಕಲಿಬೇಕು. ಒಂದು ಸಣ್ಣ ಇರುವೆಯಿಂದ ನೀವು ಬೇಕಾದಷ್ಟು ಜ್ಞಾನವನ್ನು ಕಲಿತುಕೊಳ್ಳಬಹುದು. ಯಾವುದೇ ಪ್ರಾಣಿಗೂ ಪಶು ಪಕ್ಷಿಗಳಿಗೂ ಕ್ರೀಡೆ ಕಿಡಮೇಟ ಯಾವುದೇ ಇದ್ದರೂ ಅದಕ್ಕೆ ಯಾವುದು ಡಾಕ್ಟರ್ ಇಲ್ಲ. ನೋಡಿ, ಎಲ್ಲಿಯಾದರೂ ಅವರು ಡಾಕ್ಟರ್ ಹತ್ರ ಹೋದದ್ದು ನೀವು ನೋಡಿದ್ದೀರಾ? ಸುಳ್ಳೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ನೋಡಿದರೆ ಅಲ್ಲಿ ಇರುವೆ ಲೈನಲ್ಲಿ ನಿಂತದನ್ನು ನೋಡಿದ್ದೀರಾ ಮದ್ದಿಗೋಸ್ಕರ? ಯಾವುದಾದ್ರೂ ಬೇರೆ ಪ್ರಾಣಿ ಬಂದು ಜಿಂಕೆ ಬಂದು ಲೈನಲ್ಲಿ ನಿಂತದನ್ನು ನೀವು ನೋಡಿದ್ದೀರಾ? ನೀವು ಅದರಿಂದ ಕಲಿಬೇಕು. ದೇರ್ ಸೆಲ್ಫ್ ಎ ಡಾಕ್ಟರ್. ಅವರು ಬುದ್ಧಿಜೀವಿಗಳಲ್ಲದಿದ್ದರೂ ನೋಡಿ, ಅವರಿಗೆ ಯಾವ ಮದ್ದು ಬೇಕು, ಏನು ಬೇಕು, ರೋಗ ಬಂದಾಗ ಏನು ಮಾಡಬೇಕು, ಏನನ್ನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟನ್ನು ತಿನ್ನಬೇಕು ಅಂತ ಹೇಳುವಂಥದ್ದನ್ನು ಅವರು ಅವರ ಸ್ವಂತ ಜ್ಞಾನದಿಂದಲೇ ಪರಿವರ್ತಿಸಿಕೊಳ್ಳುತ್ತಾರೆ. ನಮಗೆ ಮನುಷ್ಯನಿಗೆ ಒಬ್ಬರು ಡಾಕ್ಟ್ರು ಬೇಕು. ಡಾಕ್ಟರ್ ಹೇಳಬೇಕು, ಅಪ್ಪ ನಾನು ನಾಳೆ ನೀನು ಇದನ್ನು ತಿನ್ನಬೇಡ, ಮಧ್ಯಾಹ್ನ ಇದನ್ನು ತಿನ್ನಬೇಡ, ರಾತ್ರಿ ಇದನ್ನು ತಿನ್ನಬೇಡ ಅಂತೇಳಿ. ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡ್ತೇನೆ ಅಕ್ರಾಸ್ ದ ವರ್ಲ್ಡ್. ಒಂದು ವಿಮಾನದಿಂದ ಇಳಿದಾಗ ಇನ್ನೊಂದು. ತುಂಬ ಜನ ನನಗೆ ಕೇಳ್ತಾರೆ, ಫೇಸ್ಬುಕ್ ಫಾಲೋವರ್ಸ್ ಎಲ್ಲ ಕೇಳ್ತಾರೆ, ಸರ್ ನಿಮಗೆ ಇದು ವಿಮಾನಕ್ಕೆ ಪಾಸ್ ಮಾಡಿ ಕೊಟ್ಟಿದ್ದಾರಾ ಅಂತ ಕೇಳ್ತಾರೆ. ಅಷ್ಟು ನಂದು ಟ್ರಾವೆಲಿಂಗ್ ಇದೆ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಫುಡ್, ಬೇರೆ ಬೇರೆ ಜನರು, ಬೇರೆ ಬೇರೆ ನೀರು. ಆದರೆ ಟಚ್ ವುಡ್, ದೇವರ ದಯಲ್ಲಿ ಇಷ್ಟರವರೆಗೆ ನನಗೆ ಎಲ್ಲಿ ಯಾವುದೇ ತೊಂದರೆಯೂ ಆಗಲಿಲ್ಲ. ಅಥವಾ ನಿನ್ನೆ ಮಧುರೆಯಲ್ಲಿ ಊಟ ಮಾಡಿದೆ ಅಂತೇಳಿ ಬ್ಯಾಂಗ್ಳೂರಿಗೆ ಬಂದ ಕೂಡಲೇ ವಾಂತಿ ಮಾಡಿದ್ದೇನೆ, ಅಥವಾ ಬ್ಯಾಂಗ್ಳೂರಿಂದ ಒಂದು ಮಂಗಳೂರಿಗೆ ಇಳಿದು ಮನೆಗೆ ಒಂದು ವಾಂತಿ ಮಾಡಿದ್ದೇನೆ, ಇಲ್ಲ. ಯಾಕೆ ಅಂತ ಹೇಳಿದರೆ ನಾನೇ ನನ್ನ ಡಾಕ್ಟರ್. ನಾನು ಆ ಪ್ರಾಣಿಗಳನ್ನೇ ಕಾಪಿ ಮಾಡ್ತಾ ಇದ್ದೇನೆ, ಪಶು ಪಕ್ಷಿಗಳನ್ನೇ ಕಾಪಿ ಮಾಡ್ತಾ ಇದ್ದೇನೆ. ಅವರಿಗೆ ಯಾಕೆ ಡಾಕ್ಟ್ರ್ ಇಲ್ಲ, ನನಗೆ ಯಾಕೆ ಡಾಕ್ಟ್ರ್ ಬೇಕು? ಹಾಗಾಗಿ ಇಲ್ಲಿ ಯಾರಾದರೂ ಡಾಕ್ಟ್ರ್ ಇದ್ದರೆ ಇನ್ನು ಹೇಳೋದು ಬೇಡ, ನಿಮ್ಮಿಂದಾಗಿ ನಮ್ಮಲ್ಲಿಗೆ ನಾಳೆಯಿಂದ ಪೇಷಂಟ್ ಬರೋದಿಲ್ಲ ಮಾರೆ, ನೀವು ಹೇಳಬೇಡಿ ಅಂತ ಪ್ಲೀಸ್. ಅರ್ಥ ಆಯ್ತಲ್ಲ? ಇದು ಡಾಕ್ಟ್ರ್ ಕ್ಲಿನಿಕ್ ಹಾಕಿದವರಿಗೋಸ್ಕರ ನಾನು ಹೇಳ್ತಾ ಇಲ್ಲ, ಮಕ್ಕಳಿಗೋಸ್ಕರ ಹೇಳ್ತಾ ಇದ್ದೇನೆ. ನೀವು ಹೇಗೆ ಭವಿಷ್ಯವನ್ನು ಕಟ್ಟಬೇಕು, ನೀವು ಹೇಗೆ ಭವಿಷ್ಯವನ್ನು ಆಳುವಂಥವರಾಗಿರಬೇಕು, ನೀವು ಹೇಗೆ ನಿಮ್ಮ ಜ್ಞಾನವನ್ನು ಪಡೆದುಕೊಳ್ಳಬೇಕು, ನೀವು ಹೇಗಿರಬೇಕು. ಇಲ್ಲಿ ನೋಡಿ, ನೆನಪಿಸಿಕೊಳ್ಳೋದು ಅಂತ ಹೇಳಿದರೆ ಅವರೊಬ್ಬರು ಶಿಕ್ಷಕರು, ಉತ್ತಮ ಶಿಕ್ಷಕರಾಗಿದ್ದರು ಮತ್ತು ಉತ್ತಮ ಯೋಧರಾಗಿದ್ದರು. ಭಾರತ ದೇಶಕ್ಕೋಸ್ಕರ ಸೈನ್ಯದಲ್ಲಿ ಹೋಗಿ ಅಷ್ಟು ಕೆಲಸವನ್ನು ಮಾಡಿ ಬಂದವರು. ಆಮೇಲೆ ಮಕ್ಕಳಿಗೆ ಕಲಿಸಿಕೊಟ್ರು. ನೋಡಿ ಎಷ್ಟು ಕಷ್ಟಪಟ್ಟು ಜೀವನ ನಡೆಸಿದವರು. ಅಪ್ಪ ಕಟ್ಟುವುದಿದ್ರೆ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿಬಿಡು ಅಂತ. ಇಲ್ಲಿಂದ ಬೆಳೆದಂಥ ಮಕ್ಕಳು ದೇಶಕ್ಕೆ ಕೊಡುಗೆಯನ್ನು ಕೊಡುವಂತಾರಾಗಲಿ ಅಂತ ಹೇಳಿ. ನಿಜವಾಗಿ ಹಾಗೆ ಆಗಬೇಕು. ನೀವೆಲ್ಲ ಅಂಥ ಮಕ್ಕಳಾಗಬೇಕು. ಜ್ಞಾನ ಪಡೆಯುವುದಕ್ಕೋಸ್ಕರ ನಿಮಗೆ ಪುಸ್ತಕವೇ ಆಗಬೇಕು ಅಂತ ಇಲ್ಲ. ಪುಸ್ತಕದಿಂದ 20% ಸಿಕ್ಕಿದರೆ 80%ಅನ್ನು ನೀವು ನೋಡಿ. ನಿಮಗೆ ಒಂದು ಉದಾಹರಣೆ, ನಿಮ್ಮ ಎದುರು ನಿಂತಂಥ ನಾನು ಅಂತ ಹೇಳಿದೆ. ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ಜನರು. ಆದರೆ ನಾನೊಂದು ಉದಾಹರಣೆ ನಿಮಗೆ. ನಾನು 12ನೇ ಕ್ಲಾಸ್ ಫೇಲ್, ಸುಳ್ಯ ಜೂನಿಯರ್ ಕಾಲೇಜ್. ಯಾರೂ ವಿಶ್ವಾಸ ಮಾಡೋದಿಲ್ಲ ಹೊರಗಿನವ್ರಿಗೆ. ಎಷ್ಟು ಹೇಳಿದ್ರೆ, ಈಗ ನಿನ್ನೆ ಮಧುರೆಯಲ್ಲಿ ಶಿವಗಂಗೆ ಕಲೆಕ್ಟರ್ ಆಶಾ ಮೇಡಮ್ ಅಂತ, ಅವರು ಹೇಳ್ತಾರೆ ಇಟ್ಸ್ ನಾಟ್ ಪಾಸಿಬಲ್ ಅಂತ. ನೀವು ಹೇಳ್ತಾ ಇದ್ದಾರೆ ಫೇಲ್, ಬಟ್ ನಿಮ್ಮದೆಲ್ಲ ಇಷ್ಟೆಲ್ಲ ಕೆಲಸಗಳು, ಇಷ್ಟೆಲ್ಲ ಡಿಸೈನ್ಗಳು ನೀವು ಮಾಡಿದ್ದನ್ನು ನೋಡುವಾಗ ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಾಸ ಇತ್ತೀಚೆಗೆ ನೀವು ಪತ್ರದಲ್ಲಿ ನೋಡಿರ್ಬೋದು, ಅಮೇರಿಕದ ನಾಸದ ಭೂವಿಜ್ಞಾನದವರು, ನಾನು ಅಶ್ವಿನ್ ಶೆಟ್ಟಿಯವರಿಗೆ ಇವಾಗ ಶೇರ್ ಮಾಡ್ತಾ ಇದ್ದೆ, ಅದು ಭೂವಿಜ್ಞಾನ, ನಾಸದ ಭೂವಿಜ್ಞಾನದವರು 60 ದೇಶದಿಂದ ಟ್ರೀಸ್ ಅಕ್ರಾಸ್ ದ ಗ್ಲೋಬ್ ಸಬ್ಜೆಕ್ಟಿಗೋಸ್ಕರ ಕಾನ್ಫರೆನ್ಸ್ ಮಾಡಲಿಕ್ಕೆ ವಿಜ್ಞಾನಿಗಳನ್ನು ಸೆಲೆಕ್ಟ್ ಮಾಡಿದರು. ಭಾರತದಿಂದ ವಿಜ್ಞಾನಿ ಅಲ್ಲದ ಒಬ್ಬನನ್ನು ಮಾತ್ರ ಸೆಲೆಕ್ಟ್ ಮಾಡಿದರೆ ನಾನು. ನೀವು ಆಲೋಚನೆ ಮಾಡಿ. ಹಾಗಿರುವಾಗ ನನ್ನ ಪುಸ್ತಕದ ಜ್ಞಾನ ಅಲ್ಲ ಅವರು ನೋಡಿದ್ದು, ಪುಸ್ತಕೇತರ ಜ್ಞಾನವನ್ನು ಅವರು ಪರಿಸರದಲ್ಲಿ ನೋಡಿದಾಗ ಅವರಿಗೂ ಆಶ್ಚರ್ಯ ಆಯಿತು. ಪರಿಸರದಿಂದ ಇಷ್ಟೆಲ್ಲ ಇವರು ಕಲಿಸ್ತಾ ಇದ್ದಾರಲ್ಲ ಮಕ್ಕಳಿಗೂ, ಇದರಲ್ಲಿ ಏನೋ ಇರಬೇಕು, ನಮಗೆ ಬೇಕಾದಂಥ ಸಬ್ಜೆಕ್ಟನ್ನು ತೆಗೆದುಕೊಂಡು ನಾವು ವಿಶ್ವಕ್ಕೆ ಕೊಡಬೇಕು ಅಂತೇಳಿ ಅವರೆಲ್ಲ ಯೂನಿವರ್ಸಿಟಿಗಳಲ್ಲಿ ಅದರ ರೆಕಾರ್ಡಿಂಗನ್ನು 2 ಗಂಟೆ ರೆಕಾರ್ಡಿಂಗನ್ನು ಅವರೆಲ್ಲರಿಗೂ ಕೊಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ತುಂಬ ನಾನು ಅದರ ಜೊತೆಗೆ ಅಶ್ವಿನ್ ಶೆಟ್ಟಿಯವರಿಗೆ ಇವತ್ತು ಪವಿತ್ರವಾದಂಥ ದಿನ. ಸರ್, ನೀವು ಒಂದು ಈ ಸುಳ್ಯ ನಮ್ಮದೊಂದು ಮಾದರಿಯಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮಂಥವರು ಬೆಳೆದು ಇನ್ನೊಂದು ರಾಜ್ಯದಲ್ಲಿದ್ದು ಇಂಥ ಒಂದು ಪರಿಸರಕ್ಕೋಸ್ಕರ ಕೆಲಸವನ್ನು ಕೊಟ್ಟವರ ನೆನಪಿಗೋಸ್ಕರ, ಮತ್ತು ನೀವಿಷ್ಟು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ನೋಡಿ, ಅವರು ಆಸ್ಟ್ರೇಲಿಯಾದಲ್ಲಿದ್ದವರು ಇಷ್ಟು ದೊಡ್ಡ ಟೆಕ್ನಿಕಲ್ ಇಂಜಿನಿಯರ್ ಆದವರು ಬಂದು ತನ್ನ ಈ ಊರಿನಲ್ಲಿ ಈ ವಿದ್ಯೆಯನ್ನು ಇನ್ನು ಮುಂದಕ್ಕೆ ಇಟ್ಟುಕೊಂಡು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳುವಂಥ ಕೆಲಸಕ್ಕೆ ತೊಡಗಿದ್ದಾರೆ. ನನ್ನದು ನಿಮ್ಮ ಹತ್ರ ಒಂದು ವಿನಂತಿ ಸರ್, ಒಂದು ಪರಿಸರ ತಜ್ಞಕ್ಕೋಸ್ಕರ ಒಂದು ಎನ್ವೈರ್ಮೆಂಟ್ ಸ್ಟಡಿ ಸೆಂಟರನ್ನು ಇಲ್ಲಿ ಮಾಡಿ ಸರ್. ನಾವಿಬ್ಬರು ಜೊತೆಗೂಡಿಕೊಂಡು ಅದನ್ನು ಬೆಳೆಸುವ. ವಿಶ್ವದ ಬೇರೆ ಬೇರೆ ದೇಶದಿಂದ ಜನರು ಇಲ್ಲಿ ಬಂದು ಅದನ್ನು ಸ್ಟಡಿ ಮಾಡುವಂಥ ಒಂದು ಸೆಂಟರ್ ಆಗಬೇಕು. ಯಾಕೆ ಅಂತ ಹೇಳಿದರೆ, ಸುಳ್ಯ ತಾಲೂಕು ಮತ್ತು ಮಂಗಳೂರು ಜಿಲ್ಲೆ ಆ ಪರಿಸರ ಸ್ಟಡಿಗೆ, ಎನ್ವೈರ್ಮೆಂಟ್ ಸ್ಟಡಿಗೆ ಬೇಕಾದಂಥ ಸ್ಥಳ.
ಯಾಕೆಂತ ಹೇಳಿದರೆ ಪರ್ವತ ಪ್ರದೇಶ ಇದೆ, ಕಾಡು ಇದೆ, ನದಿ ಇದೆ, ಸಮುದ್ರ ಇದೆ, ಸಪ್ತಭಾಷಾ ಸಂಗಮದ ಊರು ಇದೆ, ಆಮೇಲೆ ಬೇರೆ ಬೇರೆ ಬಣ್ಣದ ಮಣ್ಣು ಇದೆ. ಅಷ್ಟು ಮಾತ್ರ ಅಲ್ಲ, ಬಂಡೆಗಳು ಮಾತ್ರ ಇರುವಂಥ ಪ್ರದೇಶಗಳು ಇವೆ, ಹಲವಾರು ಜೀವರಾಶಿಗಳಿವೆ, ಪ್ರಾಣಿಗಳಿವೆ, ಸಣ್ಣ ಪ್ರಾಣಿಗಳಿವೆ, ದೊಡ್ಡ ಪ್ರಾಣಿ ಎಲ್ಲವೂ ಇದ್ದ ಕಾರಣ ನಿಜವಾಗಿಯೂ ಪರಿಸರವನ್ನು ಸ್ಟಡಿ ಮಾಡುವುದಕ್ಕೆ ವಿಶ್ವದ ಎಲ್ಲೆಡೆಯಿಂದ ಮಕ್ಕಳು ಬಂದು ಸೇರಿಕೊಳ್ಳುವಂಥ ಒಂದು ಪ್ರದೇಶ ಈ ಸವಣೂರಿನ ಈ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆ ಇನ್ನು ಮುಂದಕ್ಕೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಕಳಕಳಿಯ ವಿನಂತಿ. ನಿಜವಾಗಿಯೂ ಅದು ಆಗ್ತದೆ. ಏನಂತೇಳಿದರೆ ಅಶ್ವಿನಿಯವರು ಯಂಗ್ ಡೈನಾಮಿಕ್ ಲೀಡರ್, ಹಿ ಕ್ಯಾನ್ ಡೂ ದ್ಯಾಟ್. ಅವರಿಗೆ ಅನುಗ್ರಹ ಕೊಡಲಿಕ್ಕೋಸ್ಕರ ರೈ ಗ್ರೂಪು ಆಲ್ರೆಡಿ ಹಿರಿಯರು ಇದ್ದಾರೆ. ಅದಲ್ಲದೆ ಮಾಯವಾಗಿ ಶರೀರ ಇಲ್ಲದೇ ಇದ್ದರೂ ಆತ್ಮರೂಪದಿಂದ ಅನುಗ್ರಹ ಕೊಡುವಂಥ ನಾರಾಯಣ ರೈಗಳು ಇದ್ದಾರೆ. ಹಾಗಿರುವಾಗ ಅವರ ಇಡೀ ಕುಟುಂಬ ಇರುವಂಥ ಕಾರಣ ನಿಜವಾಗಿಯೂ ಅದನ್ನು ಮಾಡ್ಬೋದು. ಮಕ್ಕಳೆಲ್ಲ ಆ ಮಾರ್ಗವನ್ನು ಪಡೆದುಕೊಂಡು ಮುಂದೆ ಹೋಗುವಂಥವರಾಗಬೇಕು. ಯಾವ ರೀತಿ ಈ ಸಂಸ್ಥೆ ನಿಮಗೆ ವಿದ್ಯೆಯನ್ನು ಕಲಿಸ್ತಾರೋ, ಮಾರ್ಗದರ್ಶನವನ್ನು ಕೊಡ್ತಾರೋ, ಅದನ್ನೆಲ್ಲ ನೀವು ಒಟ್ಟಿಗೆ ಹಿಡಿದುಕೊಂಡು ಒಬ್ಬೊಬ್ಬರನ್ನು ನೀವು ಒಂದು ಸ್ಯಾಂಪಲ್ ಆಗಿ ಅವರನ್ನೊಂದು ರೋಲ್ ಮಾಡೆಲ್ ಆಗಿ ಎದುರಿಟ್ಟುಕೊಂಡು ನೀವು ಪ್ರವರ್ತಿಸಿದರೆ ನೀವು ದೇಶಕ್ಕೆ ಕೊಡುಗೆಯನ್ನು ಕೊಡುವಂಥವರಾಗ್ತೀರ. ಯಾಕೆಂತೇಳಿದರೆ ನನ್ನೊಬ್ಬರು ಫ್ರೆಂಡ್ ನನಗೆ ಬುಕ್ ಕೊಟ್ಟರು. ಹಲವಾರು ಕಾರ್ಯಕ್ರಮಕ್ಕೆ ಕರೆದಾಗ ಬೇರೆ ಬೇರೆ ಪುಸ್ತಕ ನನಗೆ ಕೊಡ್ತಾರೆ ಆಲ್ ಓವರ್ ಇಂಡಿಯಾದಿಂದ. ನಾನು ಏರ್ಫೋರ್ಸು, ಆರ್ಮಿ, ನೇವಿ, ITBP, ಈಗ ಮಧುರೆಯಲ್ಲಿ ITBPಯಲ್ಲಿ ಇದ್ದೆ ಒಂದು ದಿವಸ. ಹಾಗಿರುವಾಗ ಗಾಂಧಿಧಾಮ್ ಮಿಲಿಟ್ರಿಯಲ್ಲಿ ಇವಾಗ 16,000 ಗಿಡಗಳನ್ನು ನೆಟ್ಟ ಮಿಲಿಟ್ರಿಗೊಂದು ತೋರಿಸಿಕೊಟ್ಟಿದ್ದೇನೆ, ಯಾವ ರೀತಿ ನಾವು ದೇಶದ ರಕ್ಷಣೆ, ಭೂಮಿಯ ರಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳೋದು. ಒಬ್ಬರೊಂದು ಪುಸ್ತಕ ಕೊಟ್ಟರು ನನ್ನ ಫ್ರೆಂಡ್, ಅದರಲ್ಲಿ ಡೂ ಇಟ್ ಟುಡೇ ಅಂತ ಪುಸ್ತಕದ ಹೆಸರು. ಇವತ್ತೇ ಮಾಡಬೇಕು ಅಂತ, ಡೂ ಇಟ್ ಟುಡೇ ಅಂತೇಳಿ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮನೆಗೆ ಬಂದು ನೋಡಿದಾಗ ಡೂ ಇಟ್ ಟುಡೇ ಅಂತ. ನಾನು ಅವರಿಗೆ ಫೋನ್ ಮಾಡಿ ಅದ್ರ ಮೊದಲಿನಲ್ಲಿ ಏನಾದರೂ ಅವ್ರ ಹತ್ರ ಹೇಳಿದರೆ ಅವ್ರು ಹೇಳ್ತಾರೆ, ಸರ್ ನಾನು ನಾಳೆ ಹೇಳ್ತೇನೆ, ನಾಳೆ ನೋಡಿ ಹೇಳ್ತೇನೆ ಅಂತ. ಆಯ್ತಾಯ್ತು, ಯಾವಾಗ ಕೇಳಿದ್ರು ನಾಳೆ ನಾಡ್ದು ಅಂತ ಹೇಳ್ತಾರೆ. ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ನಾನು ಈ ಪುಸ್ತಕ ಓದುವುದಕ್ಕೆ ಮೊದಲು ನೀವು ಈ ಪುಸ್ತಕವನ್ನು ಒಮ್ಮೆ ಓದಿ ಕಂಪ್ಲೀಟ್ ನೋಡಿ ಅಂತ ಹೇಳಿದರೆ. ಯಾಕೆಂತೇಳಿದರೆ ಡೂ ಇಟ್ ಟುಡೇ ಅಂತ ಪುಸ್ತಕ ನನಗೆ ಕೊಟ್ಟಿದ್ದಾರೆ, ನನ್ನ ಹತ್ರ ಓದಲಿಕ್ಕೆ ಹೇಳ್ತಾ ಇದ್ದಾರೆ. ಅವರು ಎಲ್ಲ ಕೆಲಸ ನಾಳೆ ಮಾಡುವ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ನೀವು ಮೊದಲು ಆ ಪುಸ್ತಕವನ್ನು ಓದಿ ಅಂತ. ಹಾಗೆ ಯಾಕೆ ಅಂತ ಹೇಳಿದರೆ ಜ್ಞಾನ ನೀವು ಎಲ್ಲಿಂದಲೂ ಹೇಗೆಯೂ ಪಡೆದುಕೊಳ್ಳಬಹುದು. ಅದನ್ನು ಕೇವಲ ಇನ್ನೊಬ್ಬರಿಗೆ ತೋರಿಸುವಂಥ ಕೆಲಸವನ್ನು ಮಾತ್ರ ಮಾಡಬಾರ್ದು. ಇನ್ನೊಬ್ಬರೊಂದು ಪುಸ್ತಕ ಬರೆದಿದ್ದಾರೆ, ನನ್ನ ಹತ್ರ ಆ ಪುಸ್ತಕ ಬರಲಿಲ್ಲ. ಹೌ ಟು ಮೇಕ್ ಮನಿ ಅಂತ, ದುಡ್ಡು ಹೇಗೆ ಮಾಡಬೇಕು ಅಂತ. ಅರ್ಥ ಆಯ್ತಲ್ವ? ಹೌ ಟು ಮೇಕ್ ಮನಿ ಅಂತ ಪುಸ್ತಕವನ್ನು ಬರೆದ್ರು. ಕಂಪ್ಲೀಟ್ ಬರೆದಾದ ಮೇಲೆ ಪಬ್ಲಿಷ್ ಮಾಡಲಿಕ್ಕೆ ದುಡ್ಡಿಲ್ಲ, ಪ್ರಿಂಟ್ ಮಾಡಲಿಕ್ಕೂ ದುಡ್ಡಿಲ್ಲ. ಮಿತ್ರರಿಗೆ ಫೋನ್ ಮಾಡ್ತಾನೆ, ಅಪ್ಪ ನಾನೊಂದು ಹೌ ಟು ಮೇಕ್ ಮನಿ ಅಂತ ಪುಸ್ತಕ ಬರೆದಿದೆ, ಅದನ್ನು ಪಬ್ಲಿಷ್ ಮಾಡಿ ಒಳ್ಳೆ ಸೇಲ್ ಆಗ್ತದೆ, ಪಬ್ಲಿಷ್ ಮಾಡಲಿಕ್ಕೆ ನನಗೆ ದುಡ್ಡಿಲ್ಲ ಅಂತ. ಒಬ್ಬ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೊಬ್ಬ ಚುರುಕ ಹೇಳ್ತಾನೆ, ಅಪ್ಪ ನೀನು ಪುಸ್ತಕ ಯಾವುದು ಬರೆದಿದ್ಯಾ ಅಂತ, ಹೌ ಟು ಮೇಕ್ ಮನಿ ಅಂತ. ಅವ ಹೇಳ್ತಾನೆ, ಮಾರಾಯ ನೀನು ಹೌ ಟು ಮೇಕ್ ಮನಿ ಅಂತ ಪುಸ್ತಕ ಮಾಡಿ ಬೇರೆಯವ್ರ ಹತ್ರ ದುಡ್ಡು ಕೇಳ್ತಾ ಇದ್ದೆ, ಆ ಪುಸ್ತಕವನ್ನು ಓದಿ ಬಿಡು ಅಂತ. ನಿನಗೆ ಗೊತ್ತಾಗ್ತದೆ ಹೇಗೆ ದುಡ್ಡು ಮಾಡಬೇಕು ಇದನ್ನು ಪಬ್ಲಿಷ್ ಮಾಡಲಿಕ್ಕೆ. ನೋಡಿ, ಇದು ಈ ಥರ ಇರ್ತದೆ ನಮ್ಮ ಜೀವನ. ಅರ್ಥ ಆಯ್ತಲ್ಲ? ಹಾಗೆ ಅಲ್ಲದೆ ನಾವು ಅದರ ಮಾರ್ಗದರ್ಶನವನ್ನು ಕೊಡುವವರು, ಮಾರ್ಗದರ್ಶಕರು ಮಾತ್ರವಲ್ಲದೆ ಪ್ರೇರಣೆಯನ್ನು ಕೊಡುವವರು. ನಾವು ಹಾಗಾಗಿ ಬೆಳೆದು ಇನ್ನವರಿಗೆ ಪ್ರೇರಣೆಯನ್ನು ಚೆನ್ನಾಗಿ ಕೊಡುವಂಥವರಾಗಿರಬೇಕು. ನಾನು ನಾಸಾದ ಸೈಂಟಿಸ್ಟು ಇಂಡಿಯಾಕ್ಕೆ, ಭಾರತಕ್ಕೆ ಬಂದು ಅವರು ನಾನು ಮಾಡಿದಂಥ ಒಂದು 5-8 ದೊಡ್ಡ ಕಾಡನ್ನು ಸಮೀಕ್ಷೆ ಮಾಡಲಿಕ್ಕೆ ಬಂದಾಗ ಕೆಲವು ಭೂಮಿಯ ಅಂಶಗಳನ್ನು ಅವರಿಗೆ ನಾನು ತೋರಿಸಿದಾಗ ಅವರಿಗೂ ತಲೆಗೆ ಹೋಗಲಿಲ್ಲ. ಅವರು ಆವಾಗ ಆಲೋಚನೆ ಮಾಡಿದರು, ಇಂಥ ಜ್ಞಾನ ಮಕ್ಕಳಲ್ಲಿ ಬೇಕು. ಮುಂಬರುವ ಮಕ್ಕಳಲ್ಲಿ ಈ ಜ್ಞಾನ ಬಂದರೆ ಮಾತ್ರ ಪ್ರಕೃತಿ ಸಂರಕ್ಷಣೆ ಆಗುತ್ತದೆ, ಇಲ್ಲದಿದ್ದರೆ ಸಂರಕ್ಷಣೆ ಆಗುವುದಿಲ್ಲ. ಆಗದೇ ಇದ್ದರೆ ನೀವು ಇವಾಗ ನೋಡ್ತಾ ಇದ್ದೀರಾ, ನೀವೇ ಇಂಜಿನಿಯರ್ ಆಗ್ತೀರಿ, ಆಮೇಲೆ ಇಂಜಿನಿಯರ್ ಆಗಿ ಹೋಗಿ ನೀವು ಆರ್ಕಿಟೆಕ್ಟ್ ಆಗಿ ನೀವೇ ಪರ್ವತದ ಮೇಲೆ, ಹಿಲ್ ಸ್ಟೇಷನ್ ಮೇಲೆ ರಿಸೋರ್ಟ್ ಹೇಗೆ ಕಟ್ಟಬೇಕಂತ ಹೇಳುವಂಥದ್ದು ನೀವೇ ಮಾರ್ಗದರ್ಶನ ಕೊಡ್ತೀರಾ. ವಯನಾಡೊಂದು ಸ್ಯಾಂಪಲ್ ಆಗಿದೆ. ಆಮೇಲೆ ಅದೇ ವಯನಾಡಿನ ಪರ್ವತ ಕೆಳಗೆ ಬಿದ್ದು ಹೋಗ್ತದೆ. ಶಿರೂರಿನಲ್ಲಿ ಹೈವೇ ಮಾಡಲಿಕ್ಕೋಸ್ಕರ ನೀವೇ ಇಂಜಿನಿಯರು, ನೀವೇ ಹೇಳ್ತೀರಾ ಈ ಥರ ಕಟ್ ಮಾಡಿಬಿಡಿ ಅಂತ. ಆಮೇಲೆ ಶಿರೂರು ಪರ್ವತ ಹೋಗಿ ನದಿಗೆ ಬಿಟ್ಟು ಬೀಳ್ತದೆ. ನೋಡಿ, ಅದು ಯಾಕೆ ಅಂತ ಹೇಳಿದರೆ ಪ್ರಕೃತಿಯ ಜ್ಞಾನವನ್ನು ನೀವು ನಿಮ್ಮಲ್ಲಿ ಇರಿಸಿಕೊಳ್ಳದೆ ಕೇವಲ ಇಂಜಿನಿಯರಿಂಗ್ ಜ್ಞಾನ, ಪುಸ್ತಕದ ಜ್ಞಾನವನ್ನು ಮಾತ್ರ ಇಟ್ಟುಕೊಂಡಿದ್ದೀರಾ. ಹಾಗಾಗಿ ಈ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಸರ್ ಹತ್ರ ಹೇಳ್ತಾ ಇದ್ದೇನೆ, ಸರ್ ಪರಿಸರದ ಒಂದು ಎನ್ವೈರ್ಮೆಂಟ್ ಸ್ಟಡಿ ಸೆಂಟರ್ ವಿಶ್ವವಿಖ್ಯಾತ ಆಗಬೇಕು. ಅದು ನಮ್ಮ ಈ ಸವಣೂರಿನಲ್ಲಿ ಆಗಿದೆ ಅಂತ ಹೇಳುವಂಥದ್ದು ವಿಶ್ವವಿಖ್ಯಾತ ಆಗಬೇಕು ಇನ್ನು ಭವಿಷ್ಯಕ್ಕೆ. ಯಾಕೆ ಅಂತ ಹೇಳಿದರೆ ವಿಶ್ವದ ಎಲ್ಲೆಡೆಗಿರುವಂಥ ವಿದ್ಯಾರ್ಥಿಗಳು ಬಂದು, ಇವಾಗ ನಾನು ಮಾಡಿದ ಕಾಡಿನಲ್ಲಿ ಕಚ್ಚಿನಲ್ಲಿ 2 ಸ್ಟೂಡೆಂಟ್ PhD ಮಾಡ್ತಾ ಇದ್ದಾರೆ. ನೋಡಿ,
ಯಾಕೆ ಅಲ್ಲಿ PhD ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಬೇಕಾದ ಸಬ್ಜೆಕ್ಟ್ನ ಎಲ್ಲ ಅಂಶಗಳು ಆ ಕಾಡಿನಲ್ಲಿ ಸಿಗ್ತಾ ಇದೆ. ಅವ್ರಿಗೆ ಬೇರೆ ಕಡೆ ಇನ್ನೂ ಪುನಃ ಹೋಗಬೇಕು ಅಂತಿಲ್ಲ. ಇಲ್ಲದಿದ್ದರೆ 10, 15, 20 ಕಡೆ ಹೋಗಿ 20 ರಾಷ್ಟ್ರಗಳಿಗೆ ಹೋದ ಮೇಲೆ ಅವರಿಗೆ ಕಲೆಕ್ಷನ್ ಸಿಗ್ತದೆ. ಇದು ಒಂದೇ ಕಡೆ ಎಲ್ಲ ಕಲೆಕ್ಷನ್ ಸಿಗ್ತಾ ಇದೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಈ ದೇಶವನ್ನು ಕಟ್ಟುವವರಾಗಬೇಕು, ಈ ಭೂಮಿಯನ್ನು ಉಳಿಸುವವರಾಗಬೇಕು, ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸಿಕೊಂಡು ಜೀವನವನ್ನು ನಡೆಸುವವರಾಗಬೇಕು. ಒಬ್ಬರು ಇನ್ನೊಬ್ಬರಿಗೆ ಗುದ್ದಿಕೊಂಡು ಜೀವನ ಮಾಡುವಂಥವರಾಗಬಾರದು ಅಂತ ಹೇಳುವಂತಹ ಮಾರ್ಗದರ್ಶನವನ್ನು ನಿಮ್ಮ ಮುಂದೆ ಇಡುತ್ತಾ, ನನಗೆ ಈ 2 ಶಬ್ದವನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಸ್ಥಾನ ಕೊಟ್ಟಂಥ, ಸಮಯ ಕೊಟ್ಟಂಥ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಎಲ್ಲ ಕಮಿಟಿಯ ಮೆಂಬರ್ಸು, ಹಾಗೆ ಸೇರಿದಂಥ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಮಂಚಸ್ಥ ಮಹಾನುಭವರು ಎಲ್ಲರಿಗೂ ನಾನು ಕಡೆಗೆ ಧನ್ಯವಾದವನ್ನು ಸಮರ್ಪಿಸ್ತಾ, ಪವಿತ್ರವಾದಂಥ ಗುರುಗ್ರಂಥ, ಪವಿತ್ರವಾದಂಥ ಬೈಬಲ್, ಪವಿತ್ರವಾದಂಥ ಕುರಾನ್ ಹಾಗೂ ಪವಿತ್ರವಾದಂಥ ನಮ್ಮ ಭಗವದ್ಗೀತೆಗೆ ನಮನವನ್ನು ಮಾಡುತ್ತಾ, ಕೊನೆಗೆ ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಪರಿಸರದಿಂದ, ಗುರು ಹಿರಿಯರಿಂದ, ನಮ್ಮ ಕರ್ಮಯೋಗದಿಂದ ಪಡೆದ ಜ್ಞಾನವನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವುದರ ಜೊತೆಗೆ ಈ ಭೂಮಿಗೆ ನಮ್ಮದೇ ಆದ ಕೊಡುಗೆಯನ್ನು ಕೊಡುವ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಎನ್ನುವ ಎಚ್ಚರಿಕೆಯನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಸರ್. ವಂದನೆಗಳು ತಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ನಮ್ಮ ಶಿಂಟೂರು ಸ್ಮೃತಿ ಸನ್ಮಾನವನ್ನು ಸ್ವೀಕರಿಸಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೂಪಕಲಾ ಕೆ ಇವರು ಈಗ ಸನ್ಮಾನಿತ ನೆಲೆಯಿಂದ ಈ ವೇದಿಕೆಯಲ್ಲಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಯಾರು ಸತ್ಯದ ಹಾದಿಯಲ್ಲಿ ನಡೆಯುತ್ತಾರೋ ಅವರ ಹೆಜ್ಜೆ ಗುರುತುಗಳು ಯಾವಾಗಲೂ ದೃಢವಾಗಿರುತ್ತವೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಮಾತು. ಅಂತಹ ದೃಢ ಹೆಜ್ಜೆ ಗುರುತುಗಳನ್ನು ಉಳಿಸಿದ ಪೂಜ್ಯರು, ಪ್ರಾತಸ್ಮರಣೀಯರು ಆದ ಶಿಂಟೂರು ನಾರಾಯಣರೈಗಳ ಪಾದ ಪದ್ಮಗಳಿಗೆ ನಮಿಸುವ ಪುಣ್ಯದಿನ ಎಂದು ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿದ್ಯಾಲಕ್ಷ್ಮಿ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿರುವ ಅಶ್ವಿನ್ ಶೆಟ್ಟಿಯವರೇ, ಗಣಿ ತಂತ್ರಗಾರಿಕೆಯ ಅದಷ್ಟು ಮಾಹಿತಿಯನ್ನು ನಮಗೆ ಬಿತ್ತರಿಸಿದ ಶ್ರೀ ಮಲಾರುಬೀಡು ರವೀಂದ್ರನಾಥ ಆಳ್ವರವರೇ, ರಾಷ್ಟ್ರದಾದ್ಯಂತ ಹಸಿರು ಕ್ರಾಂತಿ ಮಾಡಿದ ಡಾಕ್ಟರ್ RK ನಾಯರ್ ಅವರೇ, ಶೈಕ್ಷಣಿಕ ಸವಾಲುಗಳನ್ನು ಎದುರಿಸಿದ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿತೋಟರವರೇ, ಹಾಗೂ ಹಿರಿಯರಾದ ಶ್ರೀ ಸುಂದರೇ ನಡುಮನೆಯವರೇ, ಹಾಗೂ ಶಿಂಟೂರು ಅವರ ನೆನಪುಗಳನ್ನು ನಮ್ಮ ಮುಂದೆ ಸುಂದರವಾಗಿ ಬಿಚ್ಚಿಟ್ಟಂತಹ ಶ್ರೀ ಚಂದ್ರಶೇಖರ ಪೆರಾರರವರೇ, ಮಾನ್ಯ ಸಂಸದರೇ, ಹಾಗೂ ಸವಣೂರಿನ ಶಿಲ್ಪಿ ಶ್ರೀ ಸೀತಾರಾಮ್ರವರೇ, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳ ಬೋಧಕರೇ, ಬೋಧಕೇತರರೇ, ಸಿಬ್ಬಂದಿಗಳೇ, ವಿದ್ಯಾರ್ಥಿಗಳೇ, ಗುರು ಹಿರಿಯರೇ, ಶಿಂಟೂರು ಬಂಧು ಬಳಗದವರೇ, ನನ್ನ ಬಂಧು ಬಳಗದವರೇ, ಛಾಯಾಚಿತ್ರ ಗ್ರಾಹಕರೇ, ಮಾಧ್ಯಮ ಬಂಧು ಮಿತ್ರರೇ, ಪರಮ ಪೂಜ್ಯರು, ಪ್ರಾತಸ್ಮರಣೀಯರು ಆದ ಪರಮಾತ್ಮನ ಸಾನ್ನಿಧ್ಯದಲ್ಲಿ ದಿವ್ಯ ಚೇತನ ಸ್ವರೂಪಿಯಾಗಿರುವ ಪವಿತ್ರಾತ್ಮ ಶಿಂಟೂರು ನಾರಾಯಣರಯ್ಯವರ ಜೀವನದ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕುವ ಶ್ರೇಷ್ಠ ದಿನ ಆಗಸ್ಟ್ 14. ಅತ್ಯಂತ ದಕ್ಷ, ಪ್ರಾಮಾಣಿಕ, ನಿಸ್ವಾರ್ಥ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ ಶಿಂಟೂರು ನಾರಾಯಣರಯ್ಯವರ ಸ್ಮರಣಾರ್ಥವಾಗಿ ನೀಡುವ ಈ ಗೌರವಕ್ಕೆ, ಇಂತಹ ಶ್ರೇಷ್ಠ ವ್ಯಕ್ತಿಗಳ ಸಮ್ಮುಖದಲ್ಲಿ ನಡೆದಂತಹ ಗೌರವಕ್ಕೆ ಏನೂ ಅಲ್ಲದ ನಾನು ಸರ್, ಏನೇನೂ ಅಲ್ಲದ ನಾನು, ನಿಜವಾಗ್ಲೂ ನಾನು ಭಾಗ್ಯಶಾಲಿ, ಅದೃಷ್ಟಶಾಲಿ. ಅತ್ಯಂತ ಹೃತ್ಪೂರ್ವಕವಾಗಿ ನಾನು ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಇದಕ್ಕೂ ಒಂದು ಬಲವಾದ ಕಾರಣ ಇದೆ. ನಿವೃತ್ತಿಯ ಬಳಿಕ ಪೂಜ್ಯರಾದ ಶಿಂಟೂರು ನಾರಾಯಣರೈಗಳು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಆರಾಧಕರಾಗಿ ಅವರನ್ನು ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿ ಧ್ಯಾನ, ತಪ, ಸಂಕೀರ್ತನೆ, ಭಜನೆಗಳ ಮೂಲಕ ತಮ್ಮ ಉಳಿದ ದಿನಗಳನ್ನು
ಸತ್ಸಂಗದಲ್ಲಿ ಕಳೆದು ಒಂದು ದೃಷ್ಟಿಯಲ್ಲಿ ಇಚ್ಛಾಮರಣಿಯಾಗಿ ಆ ದಿವ್ಯ ಸಾನ್ನಿಧ್ಯದ ಸಾಯುಜ್ಯವನ್ನು ಗಳಿಸಿದವರು. ಬಹುಶಃ ಭಗವಾನರ ಪ್ರೇರಣೆ, ಯಾಕೆಂದರೆ ನಾನು ಕೂಡ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರ ಭಕ್ತೆ. ಎರಡನೇದಾಗಿ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರವನ್ನು ಅನುಸರಿಸಿದವಳು. ಮಾಡ್ತೇನೆ ಆದರೆ ತಿನ್ನುವುದಿಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಭಗವಾನರೇ ಸವಣೂರು ಸೀತಾರಾಮಗಳ ಮೂಲಕ ಈ ಸ್ಮೃತಿಯ ಒಂದು ಮಹತ್ವದ ಪ್ರಶಸ್ತಿಯನ್ನು ನನಗೆ ಕೊಡಲಿಕ್ಕೆ ಪ್ರೇರಣೆ ಕೊಟ್ಟರೋ ಏನೋ ಗೊತ್ತಿಲ್ಲ. ಅಂತೂ ನಾನು ಆ ಬಾಬಾರವರ ಪಾದಾರವಿಂದಗಳಿಗೆ ನನ್ನ ಮನಪೂರ್ವಕ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಲ್ಲಿ ಮೀನಾಕ್ಷಿ ಗೌಡ ಏನೋ ಅವರ ಶಿಷ್ಯೆ ಅಂತ ಕಾಣ್ತದಲ್ಲಿ, ನಾನು ಅವರ ಶಿಷ್ಯರ ಲೇಖನದ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾನವತ್ವದಿಂದ ಮಾಧವತ್ವದೆಡೆಗೆ ಪಯಣ ಬೆಳೆಸುವವರಿಗೆ ದಾರಿದೀಪವಾಗಿ ಬೆಳಗಿದವರು ದಿವಂಗತ ಶೀಂಟೂರು ನಾರಾಯಣರಿಗಳು. ಇದು ಅವರ ಶಿಷ್ಯೆ ಮೀನಾಕ್ಷಿ ಗೌಡ ಇವರು ಉಲ್ಲೇಖಿಸಿದಂತಹ ಮಾತು. ಲೆಕ್ಕ ಮತ್ತು ಇತಿಹಾಸದ ಅಧ್ಯಾಪಕರಾಗಿ ಅವರಿಗೆ ಗುರುಗಳಾಗಿದ್ದವರು. ಮಕ್ಕಳ ವ್ಯಕ್ತಿತ್ವದಲ್ಲಿನ ಪ್ರತಿಭೆಯ ಗರಿ ಅರಳಿಸುವವರೇ ನಿಜವಾದ ಶಿಕ್ಷಣದ ಮೂಲ ಉದ್ದೇಶ. ಇದನ್ನು ಅಕ್ಷರಶಃ ಪಾಲಿಸಿದವರು ಗುರು ಶೀಂಟೂರು ನಾರಾಯಣರಿಗಳು. ದೇಶಕ್ಕಾಗಿ ದುಡಿದ ಮಹನೀಯರು. ಇನ್ನೋರ್ವ ವಿದ್ಯಾರ್ಥಿನಿ ಕಮಲಾಕ್ಷಿ ಬಿ ಶೆಟ್ಟಿಯವರ ಅನಿಸಿಕೆ ಹೀಗಿತ್ತು: ಬಡತನವನ್ನು ಪೂಜಿಸ್ತಿದ್ರು, ಬಡ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ಆದರಿಸುತ್ತಿದ್ದರು, ನೇರ ನಡೆನುಡಿಯ ನುಡಿದಂತೆ ನಡೆಯುವ ಆದರ್ಶ ಶಿಕ್ಷಕರಿವರು ಎಂಬುದನ್ನು ಪ್ರೀತಿಯಿಂದ ನೆನಪಿಸ್ತಾರೆ. ನನಗಿಲ್ಲಿ ಬಸವಣ್ಣನವರ ಒಂದು ವಚನ ನೆನಪಾಗ್ತದೆ: ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ತನ್ನೊಳಗಿರ್ಪನಯ್ಯ, ಎಲ್ಲೆಲ್ಲೂ ಹುಡುಕುವುದು ಬೇಡ, ಕಾಯ ವಾಚ ಮನಸ ತ್ರಿಕರಣ ಶುದ್ಧವಾಗಿ ಮಾಡುವಂತಹ ಕೆಲಸ ಅದು ಪರಮಾತ್ಮನಿಗೆ ಅರ್ಪಿತ. ಆ ಪರಮಾತ್ಮ ತನ್ನೊಳಗೆ ಇರ್ತಾನೆ, ಪರಿಶುದ್ಧವಾದ ಹೃದಯದಲ್ಲಿ ರಾರಾಜಿಸ್ತಾನೆ ಎಂಬುದು ಇಲ್ಲಿ ನಾವು ನೆನಪಿಸುವಂತಹ ಒಂದು ಸಂದರ್ಭ. ಯಾರೊಡನೆಯೂ ರಾಜಿ ಮಾಡಿಕೊಳ್ಳಲಾರದ ಕರ್ತವ್ಯನಿಷ್ಠೆ ಅವರದು. ನಿರ್ಮಲವಾದ ಅಂತಃಕರಣ, ಶ್ರಮಜೀವನ, ಪ್ರಾಮಾಣಿಕತನ, ಶುಭ್ರ ಬಿಳಿ ಉಡುಪು, ಬಡತನವನ್ನು ಪ್ರೀತಿಸುವ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿದವರು ಎಂಬುದಾಗಿ ಅವರ ವಿದ್ಯಾರ್ಥಿಗಳು ಆಗಾಗ ಅದನ್ನು ಸ್ಮರಿಸ್ತಾ ಇದ್ದರು. ನಿವೃತ್ತಿಯ ಬಳಿಕ ತಮ್ಮ ನಿವೃತ್ತಿಯ ವೇತನದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ದತ್ತಿ ನಿಧಿ ಸ್ಥಾಪನೆ ಮಾಡುವುದರ ಮೂಲಕ ಸಮಾಜದ ಇನ್ನೊಂದು ಮುಖದ ಪರಿಚಯವನ್ನು ಮಾಡಿಸಿಕೊಟ್ಟವರು. ಇದೇ ಸಂಪ್ರದಾಯವನ್ನು ಶೀಂಟೂರು ಕುಟುಂಬದವರು, ಅವರ ಮಕ್ಕಳು ತಾವು ತಮ್ಮ ತಂದೆ ಹಾಕಿಕೊಟ್ಟಂತಹ ಮೇಲ್ಪಂಕ್ತಿಯಲ್ಲೇ ಮುಂದುವರಿತಾ ಇವತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನು ಅತ್ಯಂತ ಸಂತೋಷದಿಂದ ಹೇಳಬಹುದು. ಡಾಕ್ಟರ್ ಸುಂದರ್ ಕೆ ನಾಜ್ ಅವರ ಅಭಿಪ್ರಾಯ ಹೀಗಿತ್ತು: ಶುಭ್ರತೆ, ಸರಳತೆ, ಸ್ವಾವಲಂಬನೆ ಇವು ಗಾಂಧೀಜಿಯವರ ವ್ಯಕ್ತಿತ್ವದಿಂದ ಶೀಂಟೂರವರು ಪಡೆದುಕೊಂಡಂತಹ ಗುಣವಿಶೇಷಗಳು. ಅದೇ ರೀತಿ ಶಿಸ್ತು, ಧೈರ್ಯ ಹಾಗೂ ನಿಖರತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ವಲ್ಲಭಭಾಯ್ ಪಟೇಲ್ರವರಿಂದ ಪಡ್ಕೊಂಡಂತಹ ವಿಶೇಷ ಗುಣಗಳು ಎಂಬುದಾಗಿ ಅವರು ತಮ್ಮ ಲೇಖನದಲ್ಲಿ ತಿಳಿಸ್ತಾರೆ. ಒಂದು ಚಿಕ್ಕ ವಿಶೇಷ ಗುಣದ ಬಗ್ಗೆ ಅವರು ಈ ರೀತಿ ಉಲ್ಲೇಖಿಸ್ತಾರೆ: ಅವರ ಮನೆಯ ಪಕ್ಕದಲ್ಲಿ ಒಂದು ಗೇರು ತೋಟವಿತ್ತು. ಕೆಲವು ಶಿಷ್ಯರು ಆ ಗೇರು ತೋಟದಿಂದ ಗೇರು ಬೀಜ ಕದೀಲಿಕ್ಕೆ ಹೋಗ್ತಾಯಿದ್ರು. ಇವರ ಮನೆಯ ಮುಂದಿನಿಂದಲೇ ಸಾಗಬೇಕಿತ್ತು. ಇದು ವಿಷಯ ಸ್ವತಃ ಗುರುಗಳಿಗೂ ಗೊತ್ತಿತ್ತು. ಹಾಗೆಂತ ನೀನು ಗೇರು ಬೀಜ ಕದೀಲಿಕ್ಕೆ ಹೋಗ್ತಾ ಇದೆಯಾ ಎಂಬುದಾಗಿ ಯಾವತ್ತೂ ಅವರು ಮನನೋಯಿಸಿದವರಲ್ಲ. ಅದರ ಬದಲಾಗಿ ನೀನು ಬೇಕಾದಷ್ಟು ಗೇರು ಬೀಜ ಹಣ್ಣನ್ನು ತಿನ್ನು, ಬೀಜಗಳನ್ನು ಅಲ್ಲೇ ಬಿಟ್ಟು ಬಾ ಎಂಬುದಾಗಿ ಆ ಋಣಾತ್ಮಕ ವಿಚಾರವನ್ನು ಧನಾತ್ಮಕವಾಗಿ ತಿಳಿಸಿದಂತಹ ಗುರುಗಳು. ಹೇಳ್ತಾರೆ ಡಾಕ್ಟರ್ ಸುಂದರ್ ಕೆ ನಾಜ್ ಅವರು, ಇಷ್ಟು ಚಂದ ಮನಃಶಾಸ್ತ್ರೀಯವಾಗಿ ಅರಿತಂತಹ ಅಧ್ಯಾಪಕರು ಎಷ್ಟು ಮಂದಿ ಇದ್ದಾರೆ. ವಿದ್ಯಾರ್ಥಿಗಳ ಮನಸ್ಸನ್ನು, ಅವರ ಕೆಟ್ಟ ಗುಣಗಳನ್ನು ಸ್ವತಃ ಅವರೇ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವಂತೆ ಮಾಡಿದಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅವರದು ಎಂಬುದಾಗಿ. ಅದೇ ರೀತಿ ಮಹಾಬಲ ಶೆಟ್ಟಿ ಹೇಳುವಂತಹ ಅವರ ವ್ಯಕ್ತಿ ತಿಳಿಸ್ತಾರೆ: ಸರಳ ಜೀವನದಲ್ಲಿ ತೃಪ್ತಿ ಕಂಡವರು, ಆಡಂಬರವಿಲ್ಲದೆ ಗಂಭೀರವಾಗಿ ಬದುಕಿದವರು, ಹಾಕುವ ಉಡುಗೆ ತೊಡುಗೆ, ಸೇವಿಸುವ ಆಹಾರ, ಆಡುವ ಮಾತು ಎಲ್ಲದರಲ್ಲೂ ಹಿತಮಿತವನ್ನು ಕಾಯ್ದುಕೊಂಡವರು. ದಿವಿಜಿಯವರ ಒಂದು ಕಗ್ಗ ನೆನಪಾಗ್ತಾ ಇದೆ: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ದ್ವೈಗದಲ್ಲಿ ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ಬಹುಶಃ ಈ ಕಗ್ಗಕ್ಕೆ ಅರ್ಥಪೂರ್ಣವಾಗಿ ಬದುಕಿ ಬಾಳಿ ಇಡೀ ಸಮಾಜಕ್ಕೆ ಕೊಡುಗೆ ಕೊಟ್ಟವರು ದಿವಂಗತ ಶೀಂಟೂರು ನಾರಾಯಣರಿಗಳು ಎಂಬುದಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಅವರು ಸದ್ಗುಣಗಳ ಸರದಾರ, ಆದರ್ಶ ಶಿಕ್ಷಕ, ಶಿಸ್ತಿನ ಸಿಪಾಯಿ, ಸರಳ ಹಾಗೂ ಗಂಭೀರ ಜೀವನ ನಡೆಸಿ ಇತರರಿಗೆ ಆದರಣೀಯವಾಗಿ ಆಕರ್ಷಣೀಯವಾಗಿ ಬಾಳಿದವರು. ಅವರ ಜೀವನ ಕ್ರಮ ಹೇಗಿತ್ತು ಎಂಬುದಾಗಿ ಅಮರನಾಥ ಪಡ್ಡಂಬೈಲು ಎಂಬವರು ಒಂದು ತಿಳಿಸ್ತಾರೆ. ಸುಳ್ಯದಲ್ಲಿ ಶ್ರೀ ಚೆನ್ನಕೇಶವ ದೇವಾಲಯದಲ್ಲಿ ಒಮ್ಮೆ ಚಿನ್ಮಯಾನಂದ ಸ್ವಾಮಿಗಳ ಗೀತಾ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರಂತೆ. ಈ ಸಂದರ್ಭದಲ್ಲಿ ಗುರುಗಳ ಬಳಿಗೆ ಹೋಗಿ ನೀವು ಸಲಹೆ ಕೊಡಬೇಕು, ಭಾಗವಹಿಸಬೇಕೆಂಬುದಾಗಿ ವಿನಮ್ರವಾಗಿ ಕೇಳಿಕೊಂಡಾಗ ಇವರ ನೇರ ಉತ್ತರ ಹೇಗಿತ್ತಂದರೆ, ಸಲಹೆ ಕೊಡಬಲ್ಲೆ, ಅದನ್ನು ಭಾಗವಹಿಸುವುದಿಲ್ಲ. ಯಾಕೆಂದರೆ ಭಗವಾನ ಬಾಬಾರವರು ಹೇಳ್ತಾರೆ, ನೀರು ಸಿಗುವ ತನಕ ಒಂದೇ ಬಾವಿಯನ್ನು ಆಳವಾಗಿ ತೋಡಬೇಕು ವಿನಃ ಅಲ್ಲಲ್ಲಿ ತೋಳಿ ಆ ರೀತಿಯಲ್ಲಿ ನೀರು ಸಿಗಲಿಲ್ಲ ಎಂಬುದಾಗಿ ಚಿಂತಿಸುವುದು ಸರಿಯಲ್ಲ ಎಂದು. ನೀವು ಮುಂದುವರಿಸಿ, ನಾನು ಬರುವುದಿಲ್ಲ ಎಂಬುದಾಗಿ ನೇರವಾಗಿ ನಿಷ್ಠುರವಾದಂತಹ ರೀತಿಯಲ್ಲಿ ಅವರಿಗೆ ಬೇಸರ ಆದರೂ ಪರವಾಗಿಲ್ಲ. ಇಂತಹ ಒಂದು ವ್ಯಕ್ತಿತ್ವ ಅವರದು. ಮಾತೃಪ್ರೇಮ, ನಿರ್ಮಲ ಅಂತಃಕರಣ, ಕ್ಷಮಾಗುಣ, ಕರುಣೆ, ಕಾರ್ಯದಕ್ಷತೆ, ಪ್ರೀತಿ, ಸ್ಥಿತಪ್ರಜ್ಞತೆ ಇವೆಲ್ಲ ಅವರ ವ್ಯಕ್ತಿತ್ವದ ಬೇರೆ ಬೇರೆ ಆಯಾಮಗಳು, ಅವರ ವ್ಯಕ್ತಿತ್ವಕ್ಕೆ ಮೆರುಗು ಕೊಡುವಂತಹ ಗುಣಗಳು. ಇನ್ನೊಬ್ಬರ ವಿದ್ಯಾರ್ಥಿನಿ ಹೇಳ್ತಾರೆ, ಕಪಟ, ವಂಚನೆ, ದ್ವೇಷಗಳು ಅವರ ಸಮೀಪ ಸುಳಿಯಲೇ ಇಲ್ಲ ಎಂಬುದು ಅವರ ಶಿಷ್ಯರೊಬ್ಬರ ಮಾತು. ಅವರು ಎಷ್ಟು ನಿಷ್ಠುರವಾದಿ ಅಂದರೆ, ಅವರ ಮಗ ಕಾಲೇಜಿನಲ್ಲಿ ಜಯಪ್ರಕಾಶ್ ರವರು ಕಾಲೇಜಿನಲ್ಲಿ ಓದ್ತಾ ಇದ್ದಾಗ ಏನೋ ತರಗತಿಯ ಒಳಗೆ ಅಶಿಸ್ತಿನ ಘಟನೆ ಸಂಭವಿಸಿತು, ಸಂದರ್ಭ ಸೃಷ್ಟಿಯಾಯಿತು. ಸರಿ, ಎಲ್ಲರಿಗೂ ಪ್ರಾಂಶುಪಾಲರು ನೋಟಿಸು ಜಾರಿ ಮಾಡಿಬಿಟ್ರು, ಪೋಷಕರೆಲ್ಲ ಬನ್ನಿ ಎಂಬುದಾಗಿ. ಎಲ್ಲ ಪೋಷಕರು ಬಂದರು, ಶೀಂಟೂರು ನಾರಾಯಣರೇಗಳು ಮಾತ್ರ ಬರಲಿಲ್ಲ. ಮಗ ಒಳಗಿಂದೊಳಗೆ ಒಂದು ರೀತಿಯ ಅಳುಕನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡಿದರೆ ಹಿಂದಿನ ದಿನವೇ ಪ್ರಾಂಶುಪಾಲರ ಬಳಿಗೆ ಹೋಗಿ ಅವರು ಹೇಳಿದಂತಹ ಮಾತು, ನಾನು ಓರ್ವ ನಿವೃತ್ತ ಶಿಕ್ಷಕ, ನನ್ನ ಮಗ ಅಹಿತಕರಣ ಘಟನೆಗೆ ಕಾರಣನಾಗಿದ್ದಾನೆ, ನನ್ನ ಮಗ ವಿದ್ಯಾರ್ಜನೆಗೆ ಅನರ್ಹ, TC ಕೊಟ್ಟು ಕಳಿಸಿ ಬಿಡಿ ಎಂಬುದಾಗಿ. ಅಷ್ಟು ನೇರ, ಅಷ್ಟು ನಿಷ್ಠುರ ಅವರ ನಡೆನುಡಿಗಳು. ಅವರಿಗೆಲ್ಲ ಮಕ್ಕಳು ಒಂದೇ, ಬಡವರಿರ್ಬೋದು, ತನ್ನ ಮಕ್ಕಳೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಕಾಣುವಂತಹ ಒಂದು ಸಮಾನ ದೃಷ್ಟಿಕೋನ ಅವರಲ್ಲಿ ಇತ್ತು. ಆಂಗ್ಲ ಭಾಷಾ ಪಾಂಡಿತ್ಯ ಮತ್ತು ಅವರ ಲೆಕ್ಕ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಹೇಳ್ತಾರೆ, ಬಹುಶಃ ಅವರು ಸೇನಾನಿಯಾಗಿರುವಾಗ ಅಥವಾ ಸೇನೆಯ ಸಮಯದಲ್ಲಿ ಬ್ರಿಟಿಷರ ಜೊತೆಗಿದ್ದಂಥ ಒಡನಾಟ ಅವರ ಇಂಗ್ಲೀಷನ್ನು ಅಷ್ಟು ಪ್ರಬುದ್ಧವಾಗಿ ಗೊಳಿಸಿತ್ತು. ಅವರ ಉಚ್ಚಾರ ಮತ್ತು ಅವರ ವ್ಯಾಕರಣ ಅಷ್ಟು ಕರತಲಾಮಲಕವಾಗಿತ್ತು. ನನ್ನ ಇಂಗ್ಲೀಷ್ ಈ ಮಟ್ಟಕ್ಕೆ ಏರಲಿಕ್ಕೆ ಅಥವಾ ನನಗೆ ಇಂಗ್ಲೀಷಲ್ಲಿ ಆಸಕ್ತಿ ಹೊಂದಿ ನಾನಿಷ್ಟು ಅಧ್ಯಯನ ಮಾಡಲಿಕ್ಕೆ ನನ್ನ ಗುರುಗಳಾದ ಶೀಂಟೂರು ನಾರಾಯಣರೇಗಳೇ ಕಾರಣ ಎಂಬುದಾಗಿ ಡಾಕ್ಟರ್ ರಂಗಯ್ಯ ಎಸ್ ರವರು ತಮ್ಮ ಒಂದು ನೆನಪಿನಲ್ಲಿ ಹೇಳಿಕೊಳ್ತಾರೆ. ಅವರು ಪ್ರಕೃತಿಯ ಆರಾಧಕರಾಗಿದ್ದರು. ಡಾಕ್ಟರ್ ಪ್ರಭಾಕರ ಶಿಶಿಲರವರು ಪ್ರತಿದಿನ ಗಮನಿಸ್ತಾ ಇದ್ದಂತೆ, ಪಯಸ್ವಿನಿಯ ನದಿಯ ಚಂದವನ್ನು ಕಂಡವರು, ಗುಡ್ಡ ಬೆಟ್ಟಗಳ ಅಂದವನ್ನು ಅನುಭವಿಸಿದವರು, ಸಾಕ್ಷಾತ್ ಕುವೆಂಪುರವರಂತೆ ಕಾಣ್ತಾ ಇದ್ರು ನನಗೆ ಶೀಂಟೂರು ನಾರಾಯಣರೇಗಳು ಎಂಬುದಾಗಿ. ಇಷ್ಟೆಲ್ಲ ಒಂದು ನೆನಪಿನ ಹೊತ್ತಗೆ ಜೊತೆ ನಾನಿವತ್ತು ಅಂತಹ ಧೀಮಂತ ಮಹಾನ್ ವ್ಯಕ್ತಿಯ ಸುಪುತ್ರರಾದ ಸಹಕಾರಿ ರತ್ನ ಸವಣೂರಿನ ಶಿಲ್ಪಿ ಎಂದೇ ಪ್ರಸಿದ್ಧರಾದ ಶ್ರೀ ಸವಣೂರು ಸೀತಾರಾಮರಯವರ ಪೂಜ್ಯ ಪಿತಾಶ್ರೀಯವರ ಸೀತಾರಾಮರವರು ಪೂಜ್ಯ ಪಿತಾಶ್ರೀಯವರ ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡವರು. ತಂದೆ ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಅನುಸರಿಸುತ್ತಾ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ರಾಂತಿಯನ್ನೇ ಮಾಡಿದವರು. ಪುತ್ತೂರಿನ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿ ಸಂಸ್ಥೆಯ ಮೇಲಿನ ಮಹಡಿಯ ನಿರ್ಮಾಣದ ಕೈಂಕರ್ಯ ತೊಟ್ಟು ಅತಿ ಅಲ್ಪ ಅವಧಿಯಲ್ಲಿ ಆ ಕಟ್ಟಡದ ಕಾಮಗಾರಿ ಪೂರೈಸುವಂತೆ ಮಾಡಿ ತರಗತಿಗಳ ಒಳಗೆ ಕುಳಿತ ವಿದ್ಯಾರ್ಥಿಗಳ ಕಂಗಳಲ್ಲಿ ಸಂತಸದ ಹೊಳಪನ್ನು ಕಂಡವರು. ನಮ್ಮ ಶಾಲೆಯ ಸಂಚಾಲಕರಾಗಿದ್ದಾಗ ಒಂದು ದೃಷ್ಟಿಯಲ್ಲಿ ನಾನು ಆ ಶಾಲೆಯ ಶಿಕ್ಷಕಿಯಾಗಿ ಸೇರಿದೆ ನನ್ನೊಂದು ಸೌಭಾಗ್ಯ ಅಂತ ಹೇಳಬೇಕು. ಯಾಕೆಂದರೆ ವಿದ್ಯಾರ್ಥಿಗಳ ಜೊತೆ ನಾನು ಬೆಳೆದೆ. ನಮ್ಮ ಮುಖ್ಯ ಗುರುಗಳಾದ ಶ್ರೀಧರಯ್ಯವರು ನಮಗೆ ಸಾಕಷ್ಟು ಅವಕಾಶ ಕೊಟ್ಟರು, ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು. ಸಂಚಾಲಕರಾದ ಸವಣೂರು ಸೀತಾರಾಮರೇಗಳು ಎಲ್ಲ ಕಡೆ ನಮ್ಮನ್ನು ಹುರಿದುಂಬಿಸಿದರು. ಈ ಎಲ್ಲ ನಿಟ್ಟಿನಲ್ಲಿ ನಾವು ನಮ್ಮ ಅಧ್ಯಾಪನ ವೃತ್ತಿಯನ್ನು ಒಂದು ಸಾರ್ಥಕ ರೀತಿಯಲ್ಲಿ ಪೂರ್ಣಗೊಳಿಸುವಂತೆ ಸಾಧ್ಯವಾಯಿತು. ವಿದ್ಯಾರ್ಥಿಗಳ ವಿಜ್ಞಾನ ಪ್ರಯೋಗ, ವಿಜ್ಞಾನ ನಾಟಕ ಸ್ಪರ್ಧೆ, ಸ್ಕೌಟ್ ಗೈಡ್ ಈ ರೀತಿಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವಂತೆ ಪ್ರೇರೇಪಿಸಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಸಿದ್ಧಿಯನ್ನು ಹಾಗೆ ಬಹುಮಾನವನ್ನು ಗಳಿಸಲು ನಮಗೆ ಪ್ರೇರಕ ಶಕ್ತಿಯಾದರು. ಅವರ ನಿರಂತರ ಶ್ರದ್ಧೆಯ ಪ್ರಯತ್ನದ ಫಲವಾಗಿ ಒಳ್ಳೆಯ ಫಲಿತಾಂಶ ಬಂತು. ನಮ್ಮ ಸಂಸ್ಥೆ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲು ಸಾಧ್ಯವಾಯಿತು. ಆ ಸಂಸ್ಥೆಯ ಓರ್ವ ಸಾಮಾನ್ಯ ಕನ್ನಡ ಶಿಕ್ಷಕಿಯಾದ ನನ್ನನ್ನು ಗುರುತಿಸಿ ಗೌರವಿಸಿ ಅದು ಇಂತಹ ಶ್ರೇಷ್ಠ ವೇದಿಕೆಯಲ್ಲಿ ತಮ್ಮ ತಂದೆಯವರ ಕನಸು ಇಚ್ಛೆಗಳನ್ನು ಪೂರ್ಣಗೊಳಿಸುವಂತಹ ಮಹತ್ ಕಾರ್ಯ ಮಾಡಿದ್ದಾರೆ. ಅದಕ್ಕಾಗಿ ನಾನು ನಿಮಗೆ ನನ್ನ ಹೃದಯಾಂತರಾಳದ ನಮನಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು.
ಸಹಕರಿಸಿದ ಎಲ್ಲ ಆತ್ಮೀಯರಿಗೆ, ಬಂದಿರುವಂತಹ ಬಂಧು ಬಳಗಕ್ಕೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರಿಗೂ ಕೂಡ ನಾನು ಹಾಗೂ ಈ ಪ್ರಶಸ್ತಿಗೆ ಕಾರಣರಾದಂತಹ, ಈ ಪ್ರಶಸ್ತಿಗೆ ಕೊಡುಗೆ ನೀಡಿದಂತಹ ಎಲ್ಲ ದತ್ತಿ ನೀಡಿದಂತಹ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ನಾನು ನನ್ನ ಹೃದಯಾಂತರಾಳದ ನಮನಗಳನ್ನು ಸಮರ್ಪಿಸ್ತಾ, ನನಗೆ ಕೊಟ್ಟಂತಹ ಈ ಗೌರವ ನನ್ನ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಪಾದಪದ್ಮಗಳಿಗೆ ಸಮರ್ಪಣೆ ಅಂತ ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಸಾಯಿರಾಮ್. ಸನ್ಮಾನಗೊಂಡ ಈ ಸುಸಂದರ್ಭದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವು ಕಾಯ, ವಾಚ, ಮಾನಸವಾಗಿರಬೇಕು ಎನ್ನುವ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ ಮ್ಯಾಮ್. ವಂದನೆಗಳು. 13 ವರ್ಷಗಳ ಕಾಲ ವಿದೇಶದಲ್ಲಿದ್ದು ಸೇವೆಯನ್ನು ಸಲ್ಲಿಸಿ ದೇಶಾಭಿಮಾನದಿಂದ ಸ್ವದೇಶಕ್ಕೆ ಹಿಂತಿರುಗಿ ಮುಂದಿನ ತಮ್ಮ ಜೀವನವನ್ನು ದೇಶ ಸೇವೆಗಾಗಿ ಮುಡಿಪಾಗಿ ಇಡಲು ತುದಿಗಾಲಲ್ಲಿ ನಿಂತಿರುವವರು ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಎಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿ ಅವರು. ಈಗಾಗಲೇ ಡಾಕ್ಟರ್ ಆರ್.ಕೆ. ನಾಯರ್ ಅವರು ಹೇಳಿರುವ ಹಾಗೆ ಏನು ಇಲ್ಲಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಸೆಂಟರ್ ಮಾಡಬೇಕು ಎನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೋ ಅದೇ ರೀತಿ ಆ ಒಂದು ಕಾರ್ಯದಲ್ಲಿ ಈಗಾಗಲೇ ಸುಮಾರು 2,000 ವೃಕ್ಷಗಳನ್ನು ನೆಟ್ಟು ಆ ದಿಕ್ಕಿನತ್ತ ಮುಂದುವರಿಯುತ್ತಾ ಇರುವವರು, ತಮ್ಮ ಅಭಿಲಾಷೆಯಂತೆ ಹೆಚ್ಚಿನಂಶ ಸ್ವಲ್ಪ ಸಮಯದಲ್ಲಿ ಆ ಗುರಿಯನ್ನು ತಲುಪುವವರು ಈಗ ತಮ್ಮ ಅಧ್ಯಕ್ಷೀಯ ನೆಲೆಯಿಂದ ಮಾತನಾಡಲಿದ್ದಾರೆ. Good afternoon. Dignitaries on the dais and dignitaries sitting in front of the dais. Today is a very happy occasion for all of us, because today is a day we remember what one man can do. Today we made you sit here and listen to the speeches, not that we want to praise our family member. It's a lesson for you that what one man can dream and what one man can achieve. Shintu Narayan Rai, he dreamt that he needed an English medium school 20 years ago in Saunur. And to make that dream a reality, Saunur Sitaram Rai built this Vidyarashmi Institute. And because of that one-man mission, either it is of Shintu Narayan Rai or of Saunur Sitaram Rai, you the people, you are here. Since last 25 years, we have many students who have passed out of here and have become successful in life. Today we have called Tree Man of India, Ravindra Alva, and all the dignitaries sitting here, including our MP Brijesh Chauta, who has just addressed us and has gone. See, the one thing you have to learn from them is wisdom is more important, not education. Discipline is more important than greed. Alva sir said that his company is getting 5-star rating. See, in mining, it is very easy to get greedy. It's very, very easy to get greedy, very easy to make more money. But to follow the rules and regulations and get the certifications, you need a very strong discipline. Tree Man of India. He doesn't have a master's degree, but NASA is asking him to come and help them. And NASA is the place where the best of the best go. You have a man here from Sulia whom you can touch. He deals with the Prime Minister of India. Same thing with Captain Brijesh Chauta. See, these are the people we brought here so that you can see, feel, touch. We are not asking you to become like them. We are asking you to become better than them. As they said, they want you to become the future citizens of India. And to become future citizens of India, you can't copy them. There will be one Nayar, one Alva, one Brijesh Chauta, one Mahatma Gandhi, one Shintu Rai, one Saunu Sitaram Rai. You cannot become like them. But you can become better than them. I came back because I want to look after my parents. See, today, the students who are here, if you want to become a kid, become like Saunur Sitaram Rai. Even after so many years, he is still celebrating the birthday of his father. See, this is a lesson for all of us to learn, that if you want to become a good kid for your parent, there is an example in front of you. It's no. See, these things is what we want to teach you in Vidyarashmi. You can get any knowledge. I finished my LLB degree just by attending YouTube lessons. Syllabus is on the website. Content is on the internet. You don't need a teacher. We need a teacher because we have Rupakala madam here, who because of discipline is what they have achieved here.
It is not education. The world's problem is created by educated people. The uneducated people are the ones who are saving it. This is the hard fact. More diseases, more doctors, more diseases. As the tree man of India said, animals don't need doctors. They don't have a master's degree, they don't have a medical degree, they didn't go to school for that matter. But the moment we say that they became great because they didn't go to school, the first thing in your head comes is, don't go to school, you'll become rich, become dropout, you'll become rich, have a startup. See, there is only for every one successful startup, there are 100,000 which have failed, which nobody talks about because we talk only about successful people. Thousands of people have lost crores of rupees, nobody talks about it. Just by planting tree, you can become an advisor to NASA. Just by following a discipline, you can get a 5-star rating. That is why we have this event, and I hope today you have learned that if you want to become a good son or a daughter, we have an example. You want to become a good environmentalist, you have an example. You want to become a good politician, you have an example. So it doesn't matter what education you get, become good citizens, become a good tax-paying citizen of India, and I hope today's event, you'll remember something out of it. Jai Bharat, thank you. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ನ್ಯಾಯವಾದಿಗಳು, ಯುವ ಶಕ್ತಿಯ ಪ್ರೇರಕರು, ಕ್ರೀಡಾಭಿಮಾನಿಗಳು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಶ್ರೀಯುತ ಎನ್ ಜಯಪ್ರಕಾಶ್ ರೈ ಅವರು, ಶಿಂಟೂರು ನಾರಾಯಣ ರೈ ಅವರ ಸುಪುತ್ರರಲ್ಲಿ ಓರ್ವರು, ನಮ್ಮ ಆತಿಥ್ಯದಲ್ಲಿರುವಂತಹ ಎಲ್ಲರನ್ನೂ ಕೃತಜ್ಞತಾಪೂರ್ವಕವಾಗಿ ಈಗ ಸ್ಮರಿಸಿಕೊಳ್ಳಲಿದ್ದಾರೆ. ಬಂಧುಗಳೇ, ಕಾರ್ಯಕ್ರಮ ತುಸು ಸುದೀರ್ಘ ಆಯಿತು ಅಂತ ಅನಿಸಿದರೂ ಕೂಡ ಭಾಳ ಅರ್ಥಪೂರ್ಣವಾಗಿತ್ತು. ಒಬ್ಬೊಬ್ಬರು ಮಾತಾಡಿದಾಗ ಕೂಡ ಒಂದೊಂದು ವಿಚಾರಗಳು ನಮಗೆ, ವಿಶೇಷವಾದ ವಿಚಾರಗಳು ನಮಗೆ ಗಮನಕ್ಕೆ ಬಂದಿದೆ. ಆ ನಿಟ್ಟಿನಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಶಿಂಟೂರು ಸ್ಮೃತಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನು ಸಂಬೋಧಿಸಿ ತನ್ನ ಕಾರ್ಯನಿಮಿತ್ತ ಮುಂದೆ ಹೋಗಿರುವಂಥ ನಮ್ಮ ನೆಚ್ಚಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷರು ಏನು ಸವಣೂರು ಸೀತಾರಾಮರೈಗಳು ಕನಸು ಕಂಡಿದ್ದಾರೋ ಮುಂದಿನ ದಿನಗಳಲ್ಲಿ ನನಸು ಮಾಡಿ ಸಾಧಿಸುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾದಂಥ ಅಶ್ವಿನ್ ಎಲ್ ಶೆಟ್ಟಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು, ಬಂಧುಗಳು ಆದಂಥ ಮಲಾರಬೀಡು ರವೀಂದ್ರನಾಥ್ ಆಳು ಅವರು, ದೊಡ್ಡ ಉದ್ಯಮಿಗಳು, ನಮಗೆಲ್ಲ ಕ್ಷೇತ್ರದ ಸಹಕಾರ ನೀಡುವವರು, ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಆರ್ ಕೆ ನಾಯರು, ಹಸಿರಿನ ಹರಿಕಾರ, ನಮಗೆ ಭಾಳ ಹೆಮ್ಮೆ. ಅವರು ಸುಳ್ಯದವರು ಅಂತ ಹೇಳಿಕೊಳ್ಳುವಂಥದ್ದೇ ಒಂದು ದೊಡ್ಡ ಹೆಮ್ಮೆ. ಹಾಗಾಗಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಸರ್. ಇನ್ನೋರ್ವ ಮುಖ್ಯ ಅತಿಥಿ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ಉಡುಪಿ, ದಕ್ಷಿಣ ಕನ್ನಡ ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರು. ಅವರು ಕೂಡ ನಮಗೆ ಶುಭ ಹಾರೈಸಿ ಮುಂದೆ ಹೋಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ಸೀತಾರಾಮರೈಗಳ ಜೊತೆ ನಿರಂತರ 24x7 ಅಂತ ಹೇಳಿದಾಗೆ ಅವರ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಸುಂದರ ರೈಗಳಿಲ್ಲದಿದ್ದರೆ ಅದು ಅಪೂರ್ಣ. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಸುಂದರ ರೈಗಳನ್ನು ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ದಿನದ ಶಿಂಟೂರು ಸ್ಮೃತಿ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಜನರಾದವರು ಶ್ರೀಮತಿ ರೂಪಕಲಾ, ನಿವೃತ್ತ ಮುಖ್ಯೋಪಾಧ್ಯಾಯಿನಿ, ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಅವರು ಕೂಡ ಭಾಳ ಸುಂದರವಾಗಿ ನಮ್ಮ ತಂದೆಯವರ ತೀರ್ಥರೂಪರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮೇಡಮ್, ನಿಮಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಶಿಂಟೂರು ಸ್ಮೃತಿ ಸಂಸ್ಮರಣೆ ಮಾಡಿದವರು ಚಂದ್ರಶೇಖರ್ ಪೇರಾಲ್ರವರು ಯಾವುದೇ ಕೆಲಸ ತಗೊಂಡ್ರೂ ಕೂಡ ಅದರ ಒಳಗೆ ನುಗ್ಗಿ, ಆ ವಿಚಾರದ ಬಗ್ಗೆ ಒಳಗೆ ನುಗ್ಗಿ ಭಾಳಷ್ಟು ಅಧ್ಯಯನ ಮಾಡಿ ಮಾತನಾಡುವವರು. ಇವತ್ತು ಕೂಡ ತೀರ್ಥರೂಪರ ಬಗ್ಗೆ ಭಾಳ ಸುಂದರವಾಗಿ ಪ್ರಸ್ತುತಿಪಡಿಸಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ವೇದಿಕೆಯಲ್ಲಿ ನಮ್ಮ ಈ ಸಂಸ್ಥೆಗಳ ಪ್ರಾಂಶುಪಾಲರುಗಳು ಉಪಸ್ಥಿತರಿದ್ದಾರೆ. ಸೀತಾರಾಮ್ ಕೇವಳ್ ಸರ್, ಅದೇ ರೀತಿ ಶಶಿಕಲಾ ಮೇಡಮ್ ಅವರು, ತಮಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಇನ್ನೋರ್ವ ಸಹೋದರ, ಕರ್ನಾಟಕ
ಕ್ರಿಕೆಟ್ ಅಸೋಸಿಯೇಷನ್ನ ಮಾಜಿ ನಿರ್ದೇಶಕರಾದಂಥ ಸುಧಾಕರ್ ರೈ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಅಣ್ಣ ಸೀತಾರಾಮ್ ರೈಗಳು ಇಷ್ಟೆಲ್ಲ ಕಾರ್ಯಕ್ರಮಗಳ ರೂವಾರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರಿಗೆ ಕಾರ್ಯಕ್ರಮ ಮಾಡೋದೇ ಅಂತ ಹೇಳಿದರೆ ಒಂದು ಸಂಭ್ರಮ. ನಮಗೆಲ್ಲ ಸ್ವಲ್ಪ ಮುಜುಗರ ಆಗೋದು, ತುಂಬ ಹೊತ್ತಾಯ್ತು ಕೂತ್ಕೊಳ್ಬೇಕು ಅಂತೇಳಿ. ಆದರೆ ನಮ್ಮ ಅಣ್ಣನಿಗೆ ಅದಕ್ಕೆ ಯಾವತ್ತೂ ಕೂಡ ಬೇಸರ ತರುವಂಥದ್ದಲ್ಲ. ಎಷ್ಟು ಕಾರ್ಯಕ್ರಮ ಮಾಡಿದರೂ ಕೂಡ ಮತ್ತೆ ಅದನ್ನು ಮಾಡಿಕೊಂಡು ಎಲ್ಲರನ್ನು ಬರಮಾಡಿಕೊಂಡು ಆ ಸಂತೋಷ ಪಡುವಂಥ ಒಂದು ಮನಸ್ಥಿತಿ ಇರುವುದು ನಮ್ಮ ಅಣ್ಣನಿಗೆ. ನಮಗೆಲ್ಲ ಅಷ್ಟು ದೊಡ್ಡ ಮನಸ್ಥಿತಿ ಇಲ್ಲ. ಆದರೂ ಕೂಡ ಅವ್ರು ಹೇಳಿದಾಗೆ ಪ್ರತಿ ಕಾರ್ಯಕ್ರಮ ಕೂಡ ಬಂದು ಅವರೊಟ್ಟಿಗೆ ಸೇರಿಕೊಂಡು ನಾವು ಕೂಡ ಈಗೆಲ್ಲ ಭಾಷಣಕಾರ ಹೇಳಿದಾಗೆ ಕುಟುಂಬದ ಸದಸ್ಯರಾಗಿ ಅವರ ಬೆನ್ನ ಹಿಂದೆ ನಿಲ್ಲುವಂಥ ಒಂದು ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ, ಸೀತಾರಾಮ್ ರೈಗಳಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸಭೆಯಲ್ಲಿ ಬಹಳಷ್ಟು ಜನ ಆಹ್ವಾನಿತರು ಬಂದಿದ್ದೀರಾ, ಭಾಳ ಹಿರಿಯರು ಬಂದಿದ್ದೀರಾ. ಹಿರಿತನ ಅಂತ ಹೇಳುವಂಥದ್ದು ಕೇವಲ ವರ್ಷ ಅದೊಂದು ಲೆಕ್ಕ ಮಾತ್ರ. ಆದರೆ ಇಲ್ಲಿ ಬಂದವರೆಲ್ಲ ಜ್ಞಾನವೃದ್ಧರು, ಭಾಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದು ಇವತ್ತು ನಿವೃತ್ತಿ ಸಂದರ್ಭದಲ್ಲಿದ್ದರೂ ಕೂಡ ಈ ಒಂದು ಸೀತಾರಾಮ್ ರೈಗಳು ಮಾಡುವಂಥ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ಹಾಜರಿ ತೋರಿಸಿ ಅವರ ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ತೋರಿಸುವಂಥ ತಮ್ಮೆಲ್ಲ ಹಿರಿಯರನ್ನು ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ನನಗೆ ಅನಿಸುವಂಥದ್ದು ಭಾಳ ಸುದೀರ್ಘವಾದ ಭಾಷಣದಲ್ಲಿ ಕೂಡ ಭಾಳ ಶ್ರದ್ಧೆಯಿಂದ ಕೂತ್ಕೊಂಡಿದ್ದಾರೆ. ಮಧ್ಯೆ ಟೀಚರ್ಸ್ ಇದ್ದರೂ ಕೂಡ ಮಕ್ಕಳು ಅಷ್ಟು ಶ್ರದ್ಧೆಯಿಂದ ಕೂತ್ಕೊಳ್ಳೋದು ಭಾಳ ಅಪರೂಪ. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಕೊನೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು, ಅವರು ಮಾಧ್ಯಮ ಅಂತ ಹೇಳೋ ಒಂದು ಆರಂಭದಲ್ಲೇ ಬರುವಂಥದ್ದು, ಆದರೆ ಯಾವಾಗಲೂ ಅವರಿಗೆ ಧನ್ಯವಾದ ಸಲ್ಲೋದು ಕೊನೆಗೆ. ಹಾಗಾಗಿ ತಾವು ಕೂಡ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ. ತಮ್ಮನ್ನೆಲ್ಲ ಅನಂತವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೂ ಸೀತಾರಾಮ್ ರೈ ಮತ್ತು ಅವರ ಕುಟುಂಬದವರ ಪರವಾಗಿ, ಶಾಲೆಯ ಪರವಾಗಿ, ವಿದ್ಯಾಸಂಸ್ಥೆಗಳ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮ ಕೊನೆಗೊಳಿಸ್ತಾ ಇದ್ದೇವೆ. ಜೈ ಹಿಂದ್.